ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ನಿಮ್ಮ ಕ್ಲಾಸಸ್ ರೆಕಾರ್ಡಿಂಗ್ಸ್ ಲಿಂಕ್ ಬೇಕು ಮಾತಾಜಿ ನಮ್ಗೆ. ಹರೇ ಕೃಷ್ಣ. ಆಯ್ತು ಆಯ್ತು ಆಯ್ತು. ಥ್ಯಾಂಕ್ ಯು. ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ. ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈಶೋಪನಿಷತ್ ಮಂತ್ರ 12. ಇದು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಅದು ಮಂತ್ರ. ಇದನ್ನು ಇವತ್ತು ಮತ್ತು ನಾಳೆ 2 ಭಾಗಗಳಲ್ಲಿ ನಾನು ಮಾಡ್ತೇನೆ. ಹರೇ ಕೃಷ್ಣ. ಮಂತ್ರ ಓದೋಣ. ಅಂಧಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಂ ಉಪಾಸತೆ ತತೋ ಭೂಯ ಇವ ತೇ ತಮೋ ಯಾವೋ ಸಂಭೂತ್ಯಾಂ ವ್ರತಃ. ಈ ಈಶೋಪನಿಷತ್ತಿನ 12, 13 ಮತ್ತು 14 ಇದು ಈಶೋಪನಿಷತ್ತಿನ ಒಂದು 4ನೆಯ ಭಾಗ. ಹಿಂದಿನ ಒಂದು ಭಾಗದಲ್ಲಿ ನಾವು 9, 10, 11 ಈ ಮಂತ್ರಗಳಲ್ಲಿ ವಿದ್ಯಾ ಮತ್ತು ಅವಿದ್ಯಾ ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತಿನಿಂದ ಮಂತ್ರ 12 ಆಮೇಲೆ ಮುಂದುವರಿದು 13, 14 ಈ ಮಂತ್ರಗಳಲ್ಲಿ ನಾವು ತಿಳಿದುಕೊಳ್ತಕ್ಕಂಥ ವಿಷಯ ಸಂಭೂತಿ ಮತ್ತು ಅಸಂಭೂತಿ ಎಂಬ ವಿಚಾರ, ಅವುಗಳ ಉಪಾಸನೆ. ಹಾಗಾಗಿ ಇಲ್ಲಿ ಸಂಭೂತಿ ಅಂದ್ರೇನು ಮತ್ತು ಅಸಂಭೂತಿ ಅಂದ್ರೇನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಆಮೇಲೆ ನಾವು ಅಸಂಭೂತಿ ಎನ್ನುವುದು ಸಂಸ್ಕೃತ ಪದ. ಅದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲದಿರುವುದು, ಅಶಾಶ್ವತವಾಗಿರೋದು.
ಸಂಭೂತಿ ಅಂದರೆ ಸರ್ವತಂತ್ರ ಸ್ವತಂತ್ರನಾದ ದೇವೋತ್ತಮ ಪರಮಪುರುಷ. ಇವೆರಡು ನಾವು ಅರ್ಥ ಮಾಡಿಕೊಂಡ ಮೇಲೆ ಈಗ ನಾವು ಮಂತ್ರ 12ರಲ್ಲಿ ನಾವು ಏನು ನೋಡ್ತೇವೆ ಅಂತಂದ್ರೆ, ಆ ಸಂಭೂತಿ ಮತ್ತು ಅಸಂಭೂತಿ, ಇದರಲ್ಲಿ ಅಸಂಭೂತಿಯನ್ನು ಯಾರು ಪೂಜೆ ಮಾಡ್ತಾರೆ ಅವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ಮತ್ತೆ ಸಂಭೂತಿ ಸೋಕಾಲ್ಡ್ ಅದನ್ನು ಆರಾಧನೆ ಮಾಡಿದರೆ ಅದಕ್ಕಿಂತ ಕೆಳಗಿನ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಅವರು ಪ್ರವೇಶ ಮಾಡ್ತಾರೆ. ಆಮೇಲೆ 13ನೆಯ ಮಂತ್ರದಲ್ಲಿ ನಾವು ಏನು ನೋಡ್ತೇವೆ ಅಂದರೆ, ಅಸಂಭೂತಿಯ ಒಂದು ಉಪಾಸನೆಯಿಂದ ಒಂದು ಪರಿಣಾಮ ಉಂಟಾಗುತ್ತೆ, ಸಂಭೂತಿಯ ಉಪಾಸನೆಯಿಂದ ಮತ್ತೊಂದು ಪರಿಣಾಮ ಉಂಟಾಗುತ್ತೆ. ಅಸಂಭೂತಿ ಮತ್ತು ಸಂಭೂತಿ ಈ ಮಂತ್ರ 12ರಲ್ಲಿ ಎರಡೂ ಕೂಡ ಅಂಧಕಾರಕ್ಕೆ ಒಯ್ಯುತ್ತವೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಮಂತ್ರ 13ರಲ್ಲಿ ಅಸಂಭೂತಿ ಸಂಭೂತಿ ಬೇರೆ ಬೇರೆ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ನಮಗೆ ಮೇಲ್ನೋಟಕ್ಕೆ ವಿರೋಧಾಭಾಸ ಆದಾಗೆ ನಮಗೆ ಅನಿಸ್ಬಹುದು. 14ನೆಯ ಶ್ಲೋಕದಲ್ಲಿ ಮಂತ್ರದಲ್ಲಿ ಸಂಭೂತಿ ಮತ್ತು ಅಸಂಭೂತಿ ಎರಡೂ ಒಟ್ಟಿಗೆ ನಾವು ಮಾಡಿದರೆ ಅಮರತ್ವವನ್ನು ನಾವು ಪಡ್ಕೊಳ್ಬಹುದು. ಇದು ಹೇಗೆ ಅಂತಂದರೆ, ನಾವು ಹೇಗೆ 9, 10, 11ರಲ್ಲಿ ಅವಿದ್ಯಾ ಮತ್ತು ವಿದ್ಯಾ ಇವೆರಡರ ಒಂದು ಬಗ್ಗೆ ನಾವು ತಿಳ್ಕೊಂಡ್ವಿ, ಅದೇ ರೀತಿ ಇಲ್ಲಿ ಇದೆ. ಹಾಗಾಗಿ ಇಲ್ಲಿ ಏನಂತಂದರೆ ಈ ಎಲ್ಲ ಶಬ್ದಗಳು ಅಸಂಭೂತಿ ಮತ್ತು ಸಂಭೂತಿ ಇವುಗಳನ್ನು ನಾವು ಶಬ್ದಾರ್ಥದಿಂದ ಈ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಆ ಸಂದರ್ಭ ಯಾವ ರೀತಿಯಲ್ಲಿ ಬಳಸಿದ್ದಾರೆ ಅದನ್ನು ನಾವು ಆ ಸಂದರ್ಭಕ್ಕೆ ಅನುಸಾರವಾಗಿ ಅರ್ಥವನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಈ 3 ಮಂತ್ರಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ಹಾಗಾಗಿ ಈ 3 ಮಂತ್ರಗಳು ಒಟ್ಟಿಗೆ ಸೇರಿ ಅದು ನಾವು ಯಾರನ್ನು ಆರಾಧಿಸಬೇಕು ಮತ್ತು ಯಾಕಾಗಿ ಆರಾಧಿಸಬೇಕು ಮತ್ತು ನಾವು ಯಾರನ್ನು ಆರಾಧಿಸಿದರೆ ಯಾವ ಒಂದು ಇದನ್ನು ಗುರಿಯನ್ನು ತಲುಪುತ್ತೇವೆ, ಇದನ್ನು ನಾವು ಎಲ್ಲದನ್ನು ಕೂಡ ವಿಶದವಾಗಿ ನಾವು ತಿಳ್ಕೊಳ್ಬಹುದು. ಯಾಕೆಂತಂದರೆ ಈ ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂತಂದರೆ, ಅವು ಉತ್ತಮವಾದದ್ದನ್ನೇ ಪಡೆಯಲಿಕ್ಕೆ ಉಪನಿಷತ್ತು ಅದು ತಿಳಿಸುತ್ತದೆ, ಬೋಧಿಸುತ್ತದೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಅಂದರೆ ಗುರು, ಸಾಧು, ಶಾಸ್ತ್ರ ಇವುಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸುಮ್ಮನೆ ಶಬ್ದಾರ್ಥವನ್ನು ಮಾಡಿಕೊಂಡ್ರೆ ನಮಗೆ ಕನ್ಫ್ಯೂಷನ್ ಆಗತ್ತೆ. ಸೊ ಹಾಗಾಗಿ ಇದನ್ನು ಇವತ್ತು ನಾವು ತುಂಬ ವಿಶದವಾಗಿ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಅಂಧಂ ತಮಃ ಕುರುಡುಗತ್ತಲೆಯನ್ನು ಪ್ರವೇಶಿಸುತ್ತಾರೆ ಯಾರು ಅಸಂಭೂತಿಂ ದೇವತೆಗಳನ್ನು ಉಪಾಸನೆ ಮಾಡುತ್ತಾರೋ ತತಃ ಅದಕ್ಕಿಂತ ಭೂಯಃ ಹೆಚ್ಚಾಗಿ ಇವ ಹಾಗೆ ತೇ ಅವರು ತಮಃ ಕತ್ತಲೆಯನ್ನು ಯಾರು ಕೂಡ ಸಂಭೂತ್ಯಾಹ ಪರಮಪ್ರಭುವಿನಲ್ಲಿ ರತಾಹ ನಿರತರಾಗಿರುವವರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶಕ್ಕೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಸೊ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಭಾವಾರ್ಥದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಶ್ರೀಲ ಪ್ರಭುಪಾದರು ಇಲ್ಲಿ 3 ಮುಖ್ಯ ಅಂಶಗಳನ್ನ ಹೇಳ್ತಾರೆ. ಅಂದರೆ ಮೊಟ್ಟ ಮೊದಲನೇದು ಅಂತಂದರೆ ವಿಚಾರ. ದೇವತೆಗಳಿಗೆ ಮತ್ತು ಋಷಿಗಳಿಗೆ ಸರಿಯಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ 2ನೇ ವಿಚಾರ, ದೇವತೆಗಳನ್ನು ಆರಾಧನೆ ಮಾಡುವವರು
ಅಂಧಕಾರದಿಂದ ಇರ್ತಕ್ಕಂತಹ ಭೌತಿಕ ಪ್ರಪಂಚದಲ್ಲಿಯೇ ಉಳಿದು ಬಿಡ್ತಾರೆ. ಮೂರನೇ ವಿಚಾರ, ಜನಸಾಮಾನ್ಯರನ್ನು ತಪ್ಪುದಾರಿಗೆ ಎಳೆಯತಕ್ಕಂತಹ ನಿರಾಕಾರವಾದಿಗಳು ನರಕದ ಅಂಧತಮ ಪ್ರದೇಶಗಳಿಗೆ ಪ್ರವೇಶ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಅಸಂಭೂತಿ ಎನ್ನುವ ಶಬ್ದ ಇಲ್ಲಿ ದೇವತೆಗಳಿಗೆ ಅನ್ವಯಿಸುತ್ತೆ. ಸಂಭೂತಿ ಅಂತಂದ್ರೆ ಇಲ್ಲಿ ನಿರಾಕಾರ ಬ್ರಹ್ಮನ್ ಯಾರು ಅವರನ್ನು ಪೂಜೆ ಮಾಡ್ತಾರೆ ಅವರಿಗೆ ಇದು ಅನ್ವಯ ಆಗುತ್ತೆ. ಸೊ ಹಾಗಾಗಿ ದೇವತೆಗಳು ಅಂದ್ರೆ ಯಾರು ಮತ್ತು ನಿರಾಕಾರ ಬ್ರಹ್ಮನ್ ಅಂದ್ರೆ ಏನು, ಇದನ್ನು ನಾವು ಭಗವದ್ಗೀತೆಯ ಹಂತದಲ್ಲಿ ತಿಳಿದುಕೊಂಡಿದ್ದೇವೆ. ದೇವತೆಗಳು ಅಂದರೆ ಭಗವಂತನ ಅವರು ಪ್ರತಿನಿಧಿಗಳು. ಭಗವಂತನು ಭೌತಿಕ ಪ್ರಪಂಚವನ್ನು ನಿರ್ವಹಿಸಲಿಕ್ಕಾಗಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾನೆ. ದೇವತೆಗಳು ಬ್ರಹ್ಮನ್, ನಿರಾಕಾರ ಬ್ರಹ್ಮನ್ ಅಂದರೆ ದೇವೋತ್ತಮ ಪರಮಪುರುಷ ಭಗವಂತ. ಅವನು ಸಚ್ಚಿದಾನಂದ ವಿಗ್ರಹ. ಆ ಭಗವಂತನ ದಿವ್ಯ ಶರೀರದಿಂದ ಪ್ರಭೆ ಹೊರಸೂಸುತ್ತದೆ. ಆ ಪ್ರಭೆಯೇ ನಿರಾಕಾರ ಬ್ರಹ್ಮನ್, ಬ್ರಹ್ಮಜ್ಯೋತಿಯ ಕಿರಣ. ಅದನ್ನೇ ನಿರಾಕಾರ ಬ್ರಹ್ಮನ್ ಅಂತ. ಸೊ ಹೀಗಾಗಿ ಈ ಎರಡು ಅಸಂಭೂತಿ ಮತ್ತು ಸಂಭೂತಿ, ಆ ಸಂಭೂತಿ ಅನ್ನೋದು ದೇವತಾ ಆರಾಧನೆಯವರಿಗೆ ಇಲ್ಲಿ ಅನ್ವಯಿಸುತ್ತೆ. ಸಂಭೂತಿ ಅನ್ನೋದು ನಿರಾಕಾರ ಬ್ರಹ್ಮನನ್ನು ಯಾರು ಆರಾಧಿಸುತ್ತಾರೆ ಅವರಿಗೆ ಆಗುತ್ತೆ. ಇದನ್ನೆಲ್ಲ ನಾವು ತಿಳಿದುಕೊಳ್ಳೋಣ. ಹಾಗಾಗಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ, ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಹೇಗೆ ಹೇಳುತ್ತಾನೆ, ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಅಂದರೆ ಸುರಗಣಗಳಿಗಾಗಲಿ ಮಹರ್ಷಿಗಳಿಗಾಗಲಿ ನನ್ನ ಮೂಲ ಗೊತ್ತಿಲ್ಲ. ನಾನು ದೇವತೆಗಳ ಮತ್ತು ಮಹರ್ಷಿಗಳ ಮೂಲ. ಇದರ ಅರ್ಥ ಏನು? ದೇವತೆಗಳು ಭಗವಂತನನ್ನು ಅರಿಯಲಾರರು. ಅಂದರೆ ದೇವತೆಗಳು ಅಂತಂದ್ರೆ ಇಲ್ಲಿ ಸುರಗಣಗಳಲ್ಲಿ ಮಹರ್ಷಿಗಳು, ದೇವತೆಗಳಲ್ಲಿ ಎಲ್ಲ ದೇವತೆಗಳು ಅವರು ಕೂಡ ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದೇ ರೀತಿ ಮಹರ್ಷಿಗಳು, ಮಹಾಋಷಿಗಳು ಅಂದರೆ ಸಾಧಾರಣ ಋಷಿಗಳಲ್ಲ, ಮಹಾಋಷಿಗಳು, ದೇವರ್ಷಿಗಳು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು ಅದರಲ್ಲಿ ಬರ್ತಾರೆ. ಸೊ ಹಾಗಾಗಿ ಯಾಕೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಆಗೋದಿಲ್ಲ? ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ, ಆಗೋದಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ? ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ, ನಾನು ದೇವತೆಗಳು ಮತ್ತು ಮಹರ್ಷಿಗಳಿಗೂ ಕೂಡ ಮೂಲ. ಹೀಗಾಗಿ ನಾವು ಅಂದರೆ ದೇವತೆಗಳು ಮಹರ್ಷಿಗಳು ಭಗವಂತನಿಂದ ಬಂದವರು. ಸೊ ಹಾಗಾಗಿ ಅವರಿಗೆ ಸಂಪೂರ್ಣವಾಗಿ ಭಗವಂತನನ್ನು ಅರಿಯಲಿಕ್ಕೆ ಸಾಧ್ಯ ಇಲ್ಲ. ನಾವು ವಿಚಾರವಾಗಿ ಹೇಗೆ ಅಂತಂದ್ರೆ, ತಂದೆ ತಾಯಿಗಳಿಗೆ ನಂತರ ಮಕ್ಕಳು ಬಂದಿರ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅವರು ತಂದೆ ತಾಯಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ತಂದೆ ತಾಯಿಯೇ ಏನಾದರೂ ಹೇಳಿದರೆ ತಮ್ಮ ಜೀವನದಲ್ಲಿ ಹೀಗೆಲ್ಲ ಆಗಿತ್ತು, ನನ್ನ ಜೀವನದಲ್ಲಿ ನಾನು ಹೀಗೆ ಎಷ್ಟು ಕಷ್ಟಪಟ್ಟೆ, ಈ ಥರ ಎಲ್ಲ ಅವ್ರು ತನ್ನ ಜೀವನದ ಕೂಲಂಕುಷ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗ್ಬೋದು. ಅದೇ ರೀತಿ ಭಗವಂತ ಆದಿಮೂಲ, ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹಾಗಾಗಿ ಅವನು ಗೋವಿಂದಂ ಆದಿಪುರುಷಂ, ಅವನು ಆದಿಪುರುಷ. ಆದ್ದರಿಂದ ಆದಿಪುರುಷನಾದ ಭಗವಂತನಿಂದ ಇವರೆಲ್ಲ ಬಂದಿರೋದ್ರಿಂದ, ಅನಂತರವಾಗಿ ಬಂದಿರೋದ್ರಿಂದ ಅವರಿಗೆ ಆ ಭಗವಂತ ಅನಂತ, ಅವನನ್ನು ಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೆ 10.14 ಅಂದರೆ ಭಗವದ್ಗೀತೆಯ 10ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಆ ಒಂದು ಅರ್ಜುನ ಏನು ಹೇಳ್ತಾನೆ ಅಂತ ನೋಡೋಣ. ಸರ್ವಮೇತತ್ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ, ನಹಿತೆ ಭಗವನ್ ವ್ಯಕ್ತಿ ವಿದುರ್ದೇವಾನ ದಾನವಾಹ. ಅರ್ಜುನ ಏನು ಹೇಳ್ತಾನೆ? ನಹಿತೆ ಭಗವನ್ ವ್ಯಕ್ತಿ ವಿದುರ್ದೇವಾನ ದಾನವಾಹ. ಸರ್ವಮೇತದ್ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ. ಕೃಷ್ಣ ಭಗವಂತ
ನೀನು ಹೇಳಿದ್ದನ್ನೆಲ್ಲ ನಾನು ಒಪ್ಕೊಳ್ತೇನೆ, ಇಡಿಯಾಗಿ ಒಪ್ಕೊಳ್ತೇನೆ. ನಹಿತೆ ಭಗವನ್ ವ್ಯಕ್ತಿ ವಿದುರ್ದೇವಾನ ದಾನವ. ಅಂದರೆ ನೀನು ವ್ಯಕ್ತಿ ಭಗವಂತ, ಆದರೆ ನಿನ್ನನ್ನು ಅರಿತುಕೊಳ್ಳಲಿಕ್ಕೆ ದೇವಾನ ದಾನವಾಹ ವಿದುಹು, ದೇವರಿಗೆ ದೇವಾನ ದಾನವಾಹ ಅಂದರೆ ದೇವತೆಗಳಿಗಾಗಲಿ ಅಸುರರಿಗಾಗಲಿ ಸಾಧ್ಯವಿಲ್ಲ. ಅಸುರರಿಗಂತೂ ಸಾಧ್ಯ ಇಲ್ಲ, ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅರ್ಜುನ ಹೇಳ್ತಾ ಇದ್ದಾನೆ. ಅದೇ ರೀತಿ ಶ್ರೀಮದ್ ಭಾಗವತಮಲ್ಲಿ ಮೊದಲನೆಯ ಸ್ಕಂದದ ಮೊದಲನೆಯ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಮುಹ್ಯಂತಿ ಯತ್ ಸೂರಯ, ಅಂದರೆ ದೇವತೆಗಳು ಪರಮಸತ್ಯನಾದ ನನ್ನನ್ನು ನೋಡಿ ನನ್ನ ಬಗ್ಗೆ ತಿಳಿಲಿಕ್ಕಾಗಿ ದೇವತೆಗಳು ಬೆರಗಾಗ್ತಾರೆ, ದೇವತೆಗಳು ಕೂಡ ವಿಸ್ಮಯ ಹೊಂದುತ್ತಾರೆ. ಸೊ ದೊಡ್ಡ ದೊಡ್ಡ ದೇವತೆಗಳು ಬ್ರಹ್ಮ, ಶಿವ, ಇಂದ್ರ, ವರುಣ ಇಂಥವರಿಗೆ ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸರಿಯಾಗಿ ಆಗೋದಿಲ್ಲ. ಭಾಗವತದ ಕೊನೆಯ ಕನ್ಕ್ಲೂಷನ್ ಅಲ್ಲಿ ಕೂಡ ಏನು ಹೇಳ್ತಾರೆ, ಯಸ್ಯಾಂತಂ ನ ವಿದು ಸುರಗಣ ದೇವಾಯ ತಸ್ಮೈ ನಮಃ. ಅಂದರೆ ನಿನ್ನ ಅಂತ್ಯವನ್ನು ತಿಳ್ಕೊಳ್ಳಿಕ್ಕೆ ಯಾರ ಆದಿ ಅಂತ್ಯ ಯಾವುದೂ ಕೂಡ ಅರ್ಥ ಆಗದೆ ಇರತಕ್ಕಂಥದ್ದು ಈ ಸುರಗಣಗಳಿಗೆ, ಅಂದರೆ ದೇವತೆಗಳಿಗೂ ಕೂಡ ನಿನ್ನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವೇದ ಸಾಹಿತ್ಯಗಳಲ್ಲಿ, ವೈದಿಕ ಸಾಹಿತ್ಯಗಳಲ್ಲಿ ಅನೇಕ ಕಡೆ ಭಗವಂತನನ್ನು ಅರಿತುಕೊಳ್ಳೋಕ್ಕೆ ದೇವತೆಗಳಿಗೆ ಸಾಧ್ಯ ಆಗಲಿಲ್ಲ, ಮಹರ್ಷಿಗಳಿಗೆ ಸಾಧ್ಯ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಗೆ ಅಂದರೆ ಬ್ರಹ್ಮ ವಿಮೋಹನ ಲೀಲೆ, ಬ್ರಹ್ಮನಿಗೆ ಗೋಪಾಲ ಬಾಲಕನಾಗಿ ಅಷ್ಟೊಂದು ಲೀಲೆಗಳನ್ನು ಮಾಡ್ತಾ ಇದ್ದಾನೆ, ಇವನು ದೇವರು ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಸೊ ಹಾಗಾಗಿ ಅವನು ಆ ಒಂದು ಗೋವರ್ಧನ ಗಿರಿಯನ್ನೇ ಎತ್ತಿದ್ದಾನೆ, ಆ ಚಿಕ್ಕ ಬಾಲಕ 7 ವರ್ಷದ ಗೋಪಾಲ ಬಾಲಕನಾಗಿ. ಇವನೇನು ದೇವರಂತ ಪರೀಕ್ಷೆ ಮಾಡಲಿಕ್ಕೆ ಬ್ರಹ್ಮ ಬಂದಿದ್ದ, ಕರುಗಳನ್ನೆಲ್ಲ ಮತ್ತೆ ಗೋಪ ಬಾಲಕರನ್ನೆಲ್ಲ ಅಪಹರಿಸಿದ್ದ. ಸೊ ಹೀಗಾಗಿ ಬ್ರಹ್ಮನಿಗೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ, ಇಂದ್ರ ಅವನಿಗೂ ಆಗಲಿಲ್ಲ. ಆ ಗೋವರ್ಧನ ಲೀಲೆಯಲ್ಲಿ ಇಂದ್ರ ಅಂದರೆ ಏನು ಮಾಡದ ಅಂದರೆ ತುಂಬ ಮಳೆಯನ್ನು ಸುರಿಸಿದ, ಸಂವರ್ತಕ ಒಂದು ಇದರನ್ನು ಮಳೆಯನ್ನು ಕರೆದು ಪ್ರಳಯ ಕಾಲದಲ್ಲಿ ಮಳೆ ಬರ್ತಕ್ಕಂಥ ಅಂಥ ಮಳೆಯನ್ನು ಕರೆದು ಅವನು ಮಳೆಯನ್ನು ಸುರಿಸಿದ. ಆದರೆ ಆ ಬಾಲಕ ಕೃಷ್ಣ 7 ವರ್ಷದ ಬಾಲಕ 7 ಹಗಲು 7 ರಾತ್ರಿ ಕಿರು ಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಚಿಕ್ಕ ಒಂದು ನಾಯಿ ಕೊಡೆ ಎತ್ತುವಂತೆ ಎತ್ತಿ ಜನರನ್ನೆಲ್ಲ ರಕ್ಷಿಸಿದ್ದ. ಸೊ ಇದನ್ನು ನೋಡಿ ಇಂದ್ರನು ಕೂಡ ಭ್ರಮೆಗೊಂಡಿದ್ದ, ಇಂದ್ರನ ಜಂಬ ಎಲ್ಲ ಇಳಿದು ಹೋಯಿತು. ಆಮೇಲೆ ಭಗವಂತ ಕೃಷ್ಣ ದೇವೋತ್ತಮ ಪರಮಪುರುಷ ಕೃಷ್ಣನೇ ಈ ಗೋಪಾಲ ಬಾಲಕ ಅಂತ ಆಗ ಅರ್ಥ ಆಯಿತು. ಶಿವನೂ ಕೂಡ ಮೋಹಿನಿ ಮೂರ್ತಿ ಹಿಂದೆ ಓಡಿದ್ದ. ಆಮೇಲೆ ವರುಣನಿಗೆ ನಂದ ಮಹಾರಾಜನ ಒಂದು ಸ್ಥಾನ ಕೂಡ ಅರ್ಥ ಆಗಲಿಲ್ಲ. ಹೀಗೆಲ್ಲ ಇದೆ. ಆದ್ದರಿಂದ ದೇವತೆಗಳು ಕೂಡ ಭಗವಂತನ ತಿಳಿಲಿಕ್ಕೆ ಕಷ್ಟ, ಅವರಿಗೆ ಪೂರ್ಣ ಅರಿವಾಗೋದಿಲ್ಲ. ಹಾಗಿದ್ದ ಮೇಲೆ ಇನ್ನು ಸಾಮಾನ್ಯ ಮನುಷ್ಯರ ಗತಿ ಏನು? ಸಾಮಾನ್ಯ ಮನುಷ್ಯರಿಗೂ ತಿಳ್ಕೊಳಕ್ಕಾಗಲ್ಲ. ಈಗ ಕರ್ಣ, ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಕೃಷ್ಣನನ್ನು ಪ್ರತ್ಯಕ್ಷವಾಗಿ ನೋಡಿದ್ರು, ಮತ್ತೆ ಅವನ ಜೊತೆಯಲ್ಲಿ ಕೂಡ ಇದ್ದಿದ್ರು ಅಲ್ವಾ? ಅವರಿಗೇನಾದರೂ ಕೃಷ್ಣನ ದೇವರು ಅಂತ, ಭಗವಂತ ಅಂತ ಅರ್ಥ ಆಯ್ತಾ? ಹರೇ ಕೃಷ್ಣ. ಇಲ್ಲ, ಅವರಿಗೂ ಕೂಡ ಆಗ್ಲಿಲ್ಲ. ಪರಮಪುರುಷ ಕೃಷ್ಣ ಅಂತ ಅರಿವೇ ಆಗಲಿಲ್ಲ. ಆಮೇಲೆ ಕೇವಲ ಪಾಂಡವರಿಗೆ, ಕುಂತಿ ಮಹಾರಾಣಿಗೆ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಭಗವಂತ ಹೇಳ್ತಾನೆ, ಅವಜಾನಂತಿ ಮಾ ಮೂಢ ಮಾನುಷೀಂ ತನುಮಾಶ್ರಿತ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರ. ನಾನು ಭೌತಿಕ ಪ್ರಪಂಚದಲ್ಲಿ ಬಂದಾಗ, ಮನುಷ್ಯ ರೂಪ ತೆಗೆದುಕೊಂಡಾಗ ಜನರಿಗೆ, ನನ್ನ ಮೂಢರಿಗೆ ನನ್ನನ್ನು ಅಪಹಾಸ್ಯ ಮಾಡ್ತಾರೆ, ಅವರಿಗೆ ಅರ್ಥವೇ ಆಗುವುದಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ದೇವತೆಗಳಿಗೆ ಸಾಧ್ಯ ಇಲ್ಲ, ಆಮೇಲೆ ಮಹಾ ಋಷಿಗಳಿಗೆ ಸಾಧ್ಯ ಇಲ್ಲ. ಇದನ್ನು ಊಹಾಪೋಹೆಯಿಂದ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ.
ವಿಜ್ಞಾನಗಳ ಸಂಶೋಧನೆಯಿಂದ ಕೂಡ ಭಗವಂತನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಕಣ್ಣು, ಭೌತಿಕ ಕಣ್ಣು, ಚರ್ಮಚಕ್ಷು, ಇದರಿಂದ ಕೂಡ ಭಗವಂತನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ತಿಳ್ಕೊಳ್ಳೋದು? ಸೊ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಭಕ್ತರಿಗೆ ಮಾತ್ರ ಭಗವಂತ ಗೊತ್ತಾಗ್ತಾನೆ. ಹೇಗೆ ಗೊತ್ತಾಗ್ತಾನೆ ಭಗವಂತ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಭಕ್ತರಿಗೆ ಹಾಗಾದ್ರೆ ಯಾಕೆ ಅವನು ಕಾಣಿಸ್ತಾನೆ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತರು ಭಕ್ತಿ ಸೇವೆಯನ್ನ ಮಾಡಿ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೋಗ್ತಾ ಇರ್ತಾರೆ, ಶುದ್ಧ ಭಕ್ತರು. ಹಂಗಾಗಿ ಅವರಿಗೆ ಕಾಣ್ತಾನೆ. ಹರೇ ಕೃಷ್ಣ. ಭಕ್ತರು ಭಗವಂತನ ಸೇವೆಯಲ್ಲಿರೋದ್ರಿಂದ ಭಗವಂತ ಅವರಿಗೆ ಅವ್ಯಾಜ ಕರುಣೆಯಿಂದ ತನ್ನನ್ನು ತಾನೇ ತೋರ್ಪಡಿಸ್ಕೊಳ್ತಾನೆ, ವ್ಯಕ್ತಪಡಿಸ್ಕೊಳ್ತಾನೆ. ಸೊ ಭಗವಂತನನ್ನು ಪಡೆಯುವುದು ಹೇಗೆ ಅಂದರೆ ಪ್ರೇಮದ ಕಣ್ಣಿನಿಂದ, ಪ್ರೇಮ ತುಂಬಿದ ಕಣ್ಣಿನಿಂದ. ಸೊ ಅದಕ್ಕೆ ಭಗವಂತ ಏನು ಹೇಳ್ತಾನೆ? ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಮುಪಯಾಂತಿತಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಂ ಉಪಯಾಂತಿತಿ. ಯಾರು ಭಕ್ತಿ ಮಾರ್ಗದಲ್ಲಿ ಸತತವಾಗಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಬುದ್ಧಿ ಕೊಡ್ತಾನೆ. ಸೊ ಹಾಗಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಆ ಭಗವಂತನ ಅವ್ಯಾಜ ಕರುಣೆಯಿಂದ ಹೊರತು ಬೇರೆ ಮಾರ್ಗ ಇಲ್ಲ. ಆಮೇಲೆ ಕೂಡ ಹೇಳ್ತಾರೆ, ತೇಷಾಮೇವಾನು ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ಜ್ಞಾನದೀಪೇನ ಭಾಸ್ವತ. ತೇಷಾಮೇವಾನು ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ತು ಜ್ಞಾನದೀಪೇನ ಭಾಸ್ವತ. ಅಂದರೆ ಆ ಭಕ್ತರ ಹೃದಯದಲ್ಲಿ ಆ ಹೃದಯದಲ್ಲಿ ಕುಳಿತು ಭಗವಂತ ಜ್ಞಾನದ ಬೆಳಕನ್ನು ಕೊಡ್ತಾನೆ. ಸೊ ಜ್ಞಾನದ ಬೆಳಕನ್ನು ಕೊಡ್ತಾನೆ ಮತ್ತು ಪ್ರೇಮ ತುಂಬಿದ ಕಣ್ಣುಗಳಿರ್ತಕ್ಕಂಥ ಭಕ್ತರಿಗೆ ಅವನು ಕಾಣಿಸ್ಕೊಳ್ತಾನೆ. ಈಗ ಭಕ್ತರು ಅವರು ಆ ಪ್ರೇಮ ತುಂಬಿದ ಕಣ್ಣಿಂದ ಮಾತ್ರ ಅವರು ಭಗವಂತನನ್ನ ನೋಡಬಲ್ಲರು. ಭಕ್ತರು ಮಾತಾಡಿದರೆ ಭಗವಂತ ಅವ್ರ ಜೊತೆ ಮಾತಾಡ್ತಾನೆ, ಭಕ್ತರ ಜೊತೆ ಅವನು ರಸವಿನಿಮಯವನ್ನು ಮಾಡ್ತಾನೆ. ಆಮೇಲೆ ಭಕ್ತರು ಭಗವಂತನ ಸೇವೆ ಮಾಡಿದರೆ ಭಗವಂತನೂ ಭಕ್ತರ ಸೇವೆ ಮಾಡ್ತಾನೆ. ಇದು ಭಗವಂತ ಹೇಗೆ ಕೇಳಿದರೆ ಅರ್ಜುನನ ಅವನು ಸಾರಥಿಯಾಗಿ ಸೇವೆ ಮಾಡ್ತಾನೆ. ಆಮೇಲೆ ಯುಧಿಷ್ಠಿರ ಮಹಾರಾಜನ ದೂತನಾಗ್ತಾನೆ. ನಂದ ಮಹಾರಾಜನ ಪಾದ ರಕ್ಷೆಗಳನ್ನ ತಲೆ ಮೇಲೆ ಇಟ್ಕೊಂಡು ಸೇವೆ ಮಾಡ್ತಾನೆ. ಸೊ ಹಾಗಾಗಿ ಭಗವಂತನನ್ನ ಅರಿತುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಭಕ್ತರೊಂದಿಗೆ ಭಕ್ತರು ಭಗವಂತನ ಲೋಕಕ್ಕೆ ಬಂದಾಗ ಅವರ ಜೊತೆ ಕುಣಿತಾನೆ. ಸೊ ಇದೆಲ್ಲ ಭಗವಂತನ ತುಂಬ ತಿಳ್ಕೊಳ್ಳೋದು. ಅವನ ಯಾವುದೇ ಒಂದು ಲೀಲೆಗಳನ್ನಾಗಲಿ ಅವನ ಒಂದು ಗುಣಗಳನ್ನಾಗಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ. ಈಗ ಇದನ್ನ ನಾವು ನೋಡೋಣ ಇನ್ನು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಹೀಗೆ ದೇವತೆಗಳು, ಮಹರ್ಷಿಗಳು ಮತ್ತು ಯೋಗಿಗಳಿಗೆ ದತ್ತವಾದ ಶಕ್ತಿಗಳಿಗೆಲ್ಲ ಕೃಷ್ಣನೇ ಮೂಲ. ಸೊ ಹಾಗಾಗಿ ದೇವತೆಗಳಿಗೆ ಮತ್ತೆ ಮಹರ್ಷಿಗಳಿಗೆ ಶಕ್ತಿ ಜಾಸ್ತಿ ಇರುತ್ತೆ, ಯೋಗಿಗಳಿಗೆ ಕೂಡ ಶಕ್ತಿ ಜಾಸ್ತಿ ಇರುತ್ತೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಕೃಷ್ಣನಿಂದ ಬರುತ್ತದೆ. ಶಕ್ತಿ ಕೃಷ್ಣನಿಂದ ಬರುತ್ತದೆ. ಸೊ ಹಾಗಾಗಿ ಅವರಲ್ಲಿರ್ತಕ್ಕಂಥ ಶಕ್ತಿಗೆ ಮೂಲ ಕೃಷ್ಣ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ. ಭಗವಂತನಿಂದನೇ ಶಕ್ತಿ ಬರ್ತಕ್ಕಂಥದ್ದು. ಈಗ ಯೋಗೀಶ್ವರ ಅಂದರೆ ಶಿವ ಯೋಗೀಶ್ವರ. ಯೋಗಿಗಳಿಗಿಂತ ಎಲ್ಲರಿಗಿಂತ ಅವನು ದೊಡ್ಡವನು. ಅಂದರೆ ಯೋಗಿಗಳೆಲ್ಲ ಶ್ರೇಷ್ಠನಾದವನು ಯೋಗೀಶ್ವರ ಶಿವ. ಆದರೆ ಭಗವಾನ್ ಕೃಷ್ಣ ಅವನು ಯೋಗೇಶ್ವರ. ಸೊ ಹಾಗಾಗಿ ಯೋಗೇಶ್ವರ ಭಗವಂತ. ಅಂತಹ ಯೋಗಿಗಳಿಗೆ ಎಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥವನು ಯೋಗೇಶ್ವರ. ಸೊ ಆದ್ದರಿಂದ ಭಗವಂತನ ಸ್ಥಾನಮಾನ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಭಕ್ತಿಯೋಗದಿಂದ ಮಾತ್ರ ಸಾಧ್ಯ. ಸೊ ಇಂತಹ ದೇವತೆಗಳು, ಮಹರ್ಷಿಗಳು, ಯೋಗಿಗಳಲ್ಲಿ ಶಕ್ತಿ ಇದೆ. ಆ ಶಕ್ತಿ ಮಹಾಶಕ್ತಿ ಇದ್ದರೂ ಕೂಡ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಿಂದ ಸ್ವತಃ ಮಾನವ ರೂಪದಲ್ಲಿ ಹೇಗೆ ಪ್ರಕಟ ಆಗುತ್ತಾನೆ ಇದನ್ನು ಅರಿಯುವುದು ಕಷ್ಟ. ಅಂತರಂಗ ಶಕ್ತಿಯಲ್ಲಿ ಹೇಗೆ ಬರ್ತಾನೆ, ಹೇಗೆ ಈ ರೂಪಗಳನ್ನ ತೆಗೆದುಕೊಳ್ತಾನೆ, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ,
ಇಲ್ಲಿ ನಾವು ತಿಳ್ಕೊಳ್ಬೇಕು, ದೇವತೆಗಳ ಆ ಪೂಜೆಯಲ್ಲಿ ತೊಡಗಿದವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಇನ್ನೂ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನ ಅವರು ಪ್ರವೇಶ ಮಾಡ್ತಾರೆ. ಇದು ಹೇಗೆ ನಾವೆಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಹಾಗಾಗಿ ಇಲ್ಲಿ ದೇವತೆಗಳನ್ನ ಆರಾಧನೆ ಮಾಡುವವರು ಅವರು ಪತನ ಹೊಂದದಿದ್ದರೂ ಕೂಡ ಅವರು ಭಗವಂತನ ಲೋಕಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರು ಐಹಿಕ ಪ್ರಪಂಚದಲ್ಲೇ ಉಳಿದುಕೊಳ್ಳುತ್ತಾರೆ. ಈ ಐಹಿಕ ಪ್ರಪಂಚ ಅಂತಕ್ಕಂಥದ್ದು ಬ್ರಹ್ಮಾಂಡದ ಒಳಗೆ ಇದೆಯಲ್ಲ, ಆ ಬ್ರಹ್ಮಾಂಡಕ್ಕೆ 7 ಪದರಗಳಿರುತ್ತೆ. ಆ 7 ಪದರಗಳ ಒಳಗಡೆ ಇರೋದ್ರಿಂದ ಅಲ್ಲಿ ಕತ್ತಲೆಯ ಪ್ರಪಂಚ. ಅದಕ್ಕೆ ಆ ಭಗವಂತನ ಈ ಕತ್ತಲೆಯ ಪ್ರಪಂಚ, ಅದಕ್ಕೆ ಭಗವಂತ ಬ್ರಹ್ಮಜ್ಯೋತಿಯ ಕಿರಣಗಳಿಂದ ಪ್ರತಿಫಲಿಸಿ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರನ್ನು ಕೊಟ್ಟಿದ್ದಾನೆ. ಸೂರ್ಯಚಂದ್ರರು ಕೊಡದೆ ಹೋಗಿದ್ರೆ ಈ ಬ್ರಹ್ಮಾಂಡ ಕತ್ತಲೆಯ ಪ್ರದೇಶ. ಸೊ ಅದಕ್ಕೆ ಇಲ್ಲಿ ಈ ದೇವತೆಗಳನ್ನ ಯಾರು ಆರಾಧನೆ ಮಾಡ್ತಾರೆ ಅವರು ಈ ಭೌತಿಕ ಪ್ರಪಂಚದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಅವರಿಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಅಂದರೆ ಇದು ಭೌತಿಕ ಪ್ರಪಂಚ ಜೈಲು. ಈಗ ಜೈಲಿನಲ್ಲಿ ಒಂದು ಕೈಕೋಳ ಹಾಕಿರ್ತಾರೆ. ಅದು ಕಬ್ಬಿಣದಾಗಲಿ ಅಥವಾ ಬೆಳ್ಳಿದಾಗಲಿ ಬಂಗಾರದ್ದಾಗಲಿ ಈ ಸಂಕೋಲೆ ಅದು ಸಂಕೋಲೆಯೇ, ಅದು ಸ್ವತಂತ್ರ ಅಲ್ವಾ? ಹರೇ ಕೃಷ್ಣ, ಬಂಧನವೇ. ಸೊ ಹಾಗಾಗಿ ದೇವತೆಗಳ ಆರಾಧನೆ ಮಾಡಿದರೆ ಅವರು ಆಧ್ಯಾತ್ಮಿಕ ಸತ್ಯದ ವಿಚಾರದಲ್ಲಿ ಇದ್ರೂ ಕೂಡ ಅವರು ಆ ಭೌತಿಕದ ಅಜ್ಞಾನದಲ್ಲಿಯೇ ಉಳಿದಿರ್ತಾರೆ. ಯಾಕೆಂದರೆ ಅವರಿಗೆ ಭಗವಂತನ ಸೇವೆಯಲ್ಲಿ ಅವರು ತೊಡಗಿರೋದಿಲ್ಲ. ಸೊ ಹಾಗಾಗಿ ಅವರು ಮತ್ತೆ ಜನನ ಮರಣ ಚಕ್ರದಲ್ಲಿ ಅವರು ಸಿಲುಕಾಕೊಂಡು ಬಿಡ್ತಾರೆ. ಸೊ ಆದ್ದರಿಂದ ಅವರಿಗೆ ಇಲ್ಲಿ ಈ ತರ ಹೇಳ್ತಾ ಇದ್ದಾರೆ, ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿರ್ತಾರೆ ಅವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ಈಗ ಉಪನಿಷತ್ತಿನಲ್ಲಿ ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ, ಉಪನಿಷತ್ತು ಅದರ ಮುಖ್ಯವಾದ ಫೋಕಸ್ ಏನಿರ್ತದೆ ಅಂದರೆ ಜನರನ್ನು ಅತ್ಯುನ್ನತ ಗುರಿಗೆ ಒಯ್ಯುವುದು. ಅಂದರೆ ಅತ್ಯುನ್ನತ ಗುರಿಗೆ ಒಯ್ಯುವುದು ಅಂದರೆ ಜನರನ್ನು ಭಗವಂತನ ಕಡೆ ಒಯ್ಯುವುದು. ಆದರೆ ಇಲ್ಲಿ ದೇವತಾರಾಧನೆ ಕೆಟ್ಟದಲ್ಲ, ಕೆಟ್ಟದು ಅಂತ ಇಲ್ಲಿ ಹೇಳಿಲ್ಲ. ಅಂದ್ರೆ ಅದು ಕೂಡ ಪುಣ್ಯವೇ, ಆದರೆ ಭೌತಿಕ ಪುಣ್ಯ. ಅದು ಅತಿ ಉನ್ನತ ಅಲ್ಲ. ದೇವತಾರಾಧನೆ ಆಗಲಿ ಅಥವಾ ನಿರಾಕಾರ ಬ್ರಹ್ಮನ್ ಪೂಜೆ ಆಗಲಿ ಅತಿ ಉನ್ನತ ಅಂತ ತಿಳಿದುಕೊಂಡ್ರೆ ಅದು ತುಂಬಾ ತಪ್ಪಾಗುತ್ತೆ. ಸೊ ಹಾಗಾಗಿ ಅತಿ ಉನ್ನತವಾದದ್ದು ಯಾವುದು? ಹರೇ ಕೃಷ್ಣ. ದೇವರನ್ನು ಪಡೆಯುವುದು. ದೇವರಂದ್ರೆ ಯಾರು? ಕೃಷ್ಣ, ಭಗವಂತ. ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಒಂದು ನಿಮಿಷ, ಹಾಗಾಗಿ ಇಲ್ಲಿ ಏನಾಗಿದೆ, ಅದನ್ನೇ ದೇವತಾರಾಧನೆಯನ್ನ ಅಥವಾ ನಿರಾಕಾರ ಬ್ರಹ್ಮನ್ ಪೂಜೆಯನ್ನೇ ಅತಿ ಉನ್ನತ ಅಂತ ತಿಳ್ಕೊಂಡ್ರೆ ಅದು ತುಂಬಾ ತಪ್ಪು. ಸೊ ಹಾಗಾಗಿ ಇಲ್ಲಿ ಹಾಗಾದ್ರೆ ಅತಿ ಉನ್ನತ ಅಲ್ಲ ದೇವತಾರಾಧನೆ ಆದ್ರೂ, ಹಾಗಾದ್ರೆ ದೇವತಾರಾಧನೆಯನ್ನ ವೇದಗಳಲ್ಲಿ ಏಕೆ ಹೇಳಲಾಗಿದೆ? ಈ ಪ್ರಶ್ನೆ ಬರುತ್ತೆ ಅಲ್ವಾ? ಹೌದು ಮಾತಾಜಿ, ಬರುತ್ತೆ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದರೆ ದೇವತಾರಾಧನೆಯನ್ನು ವೇದಗಳಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಜನರನ್ನು ನಿಧಾನವಾಗಿ ಭಗವಂತನ ಕಡೆ ಹೋಗಲಿಕ್ಕೆ ಮಾಡೋದಕ್ಕಾಗಿ. ಈಗ ಏನಾಗಿದೆ ಅಂದ್ರೆ, ಬೇರೆ ಬೇರೆ ಜನರು ಇರ್ತಾರೆ, ಬೇರೆ ಬೇರೆ ಸ್ವಭಾವ ಇರುತ್ತದೆ ಅಲ್ವಾ? ಹೌದು ಮಾತಾಜಿ. ಈಗ ಹೆಚ್ಚಿನ ಜನರಿಗೆ ಭೌತಿಕ ಇಚ್ಛೆಗಳು ಇರುತ್ತೆ. ಆ ಭೌತಿಕ ಇಚ್ಛೆಗಳು ಇರೋದ್ರಿಂದ ಆ ಭೌತಿಕ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕಾಗಿ ಅವರು ದೇವತೆಗಳ ಹತ್ರ ಹೋಗ್ತಾರೆ. ಯಾಕೆಂದ್ರೆ ದೇವತೆಗಳು ಬಲು ಸುಲಭವಾಗಿ ಒಲಿದು ಅವರಿಗೆ ಭೌತಿಕ ಇಚ್ಛೆ ಕೊಡ್ತಾರೆ, ಪೂರೈಸ್ತಾರೆ. ಆದರೆ ಭಗವಾನ್ ಕೃಷ್ಣನ್ಗೆ ಗೊತ್ತು, ಇವರಿಗೆಲ್ಲ ಭೌತಿಕ ಇಚ್ಛೆಯಲ್ಲಿ ಇವ್ರಿಗೆ ಉಳ್ಕೊಂಡ್ಬಿಟ್ರೆ ಅವರಿಗೆ ಭಗವಂತನ ಕಡೆ ಆಕರ್ಷಣೆನೇ ಬರೋದಿಲ್ಲ. ಸೊ ಆದರೂ ಕೂಡ ಭಗವಂತ ಅವರಿಗೆ ಐಕದ ಭೋಗಭಾಗ್ಯಗಳನ್ನು ಅದನ್ನು ಅನುಭವಿಸುವ ಒಂದು ಬಯಕೆಗಳು ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ದೇವತೆಗಳನ್ನ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ. ಇದು ಹೇಗೆ ಅಂತಂದ್ರೆ,
ಭಗವಂತ ಎಷ್ಟು ಕರುಣಾಮಯಿ ಅಂತ ನಾವು ತಿಳ್ಕೊಳ್ಬೇಕು. ಈಗ ತಂದೆ ತಾಯಿ ಅಥವಾ ತಾಯಿ ಆದವಳು ಈಗ ಒಬ್ಬನಿಗೆ ಮಗನಿಗೆ ಅಥವಾ ಮಗಳಿಗೆ ಟೈಫಾಯ್ಡ್ ಬಂದಿದೆ ಅಂದರೆ ಕರಿದ ಪದಾರ್ಥ ಕೊಡೋದಿಲ್ಲ ಅಲ್ವಾ, ಸ್ವಲ್ಪ ದಿವಸ ಹೌದು ಮಾತಾಜಿ. ಮಾಡ್ತಾರೆ. ಆದರೆ ಆ ತಾಯಿ ಹೊರಗೆ ಹೋದಾಗ ಆ ಅಕ್ಕ ಇದ್ದವಳು ಸುಮ್ಮನೆ ಕರೆದ ಪದಾರ್ಥ ಮೇಲೆ ಇರುತ್ತೆ, ತಮ್ಮ ಕೇಳ್ತಾನೆ, ತೆಗೆದು ಕೊಟ್ಟು ಬಿಡ್ತಾಳೆ ಅಲ್ವಾ ಪ್ರೀತಿಯಿಂದ. ಹೌದು. ಹಾಗೆಯೇ ದೇವತೆಗಳು ಐಕವರವನ್ನ ಬೇಗ ಕೊಟ್ಟು ಬಿಡ್ತಾರೆ. ಆದರೆ ಭಗವಂತ ಆ ಐಕವನ್ನು ಕೊಡ್ತಾನೆ, ಕೊಟ್ಟರೂ ಕೂಡ ಆ ಹೃದಯವನ್ನು ಶುದ್ಧ ಮಾಡ್ತಾನೆ. ಅದನ್ನು ನಾವು ಮುಂದೆ ಓದ್ತೇವೆ, ನೋಡೋಣ, ಅದನ್ನೆಲ್ಲ ವಿಷದವಾಗಿ ನೋಡೋಣ. ಸೊ ಹಾಗಾಗಿ ಭಗವಂತ ತುಂಬ ಕರುಣಾಮಯಿ. ಅವನು ಈ ರೀತಿ ಭಗವಂತ ಬೇರೆ ವ್ಯವಸ್ಥೆ ಮಾಡ್ತಾನೆ. ಯಾರು ಬರೋದಿಲ್ಲ ಭಗವಂತನ ಹತ್ರ, ಅವರಿಗೆ ದೇವತೆಗಳ ಮುಖಾಂತರವಾಗಿ ಭಗವಂತನ ಹತ್ರ ಬರಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ. ಸೊ ಹಾಗಾಗಿ ದೇವತೆಗಳು ಅವನ ಪ್ರತಿನಿಧಿಗಳು. ಹೇಗೆ ಭಗವಂತ ಕರುಣಾಮಯಿ ಅಂತಂದರೆ, ಬೈಬಲ್ನಲ್ಲಿ ಒಂದು ಸ್ಟೋರಿ ಇದೆ, ಸನ್ ಆಫ್ ಅದು ಪ್ರೋಡಿಗಲ್ ಸನ್ ಅಂತ. ಪ್ರೋಡಿಗಲ್ ಸನ್ ಅಂತಂದರೆ ಅಲ್ಲಿ ಏನಾಗಿದೆ, ಒಬ್ಬ ತಂದೆಗೆ ಮಗ, ತುಂಬ ಶ್ರೀಮಂತ ತಂದೆ, ಆದರೆ ಮಗ ಏನು ಮಾಡ್ತಾನೆ, ತನಗೆ ಆಸ್ತಿ ಬೇಕು ತಂದೆದು ಎಲ್ಲ ತಗೊಂಡು ಹೋಗ್ಬಿಡ್ತಾನೆ, ಕೇಳಿಕೊಂಡು ಕೊಡ್ತಾನೆ ತಂದೆ. ಆದರೆ ಆ ಎಲ್ಲ ಆಸ್ತಿಯನ್ನು ಪೋಲು ಮಾಡಿಬಿಡ್ತಾನೆ, ಹಾಳು ಮಾಡಿಬಿಡ್ತಾನೆ. ಮತ್ತೆ ಕೊನೆಗೆ ಅಪ್ಪನ ಹತ್ರ ಹೋಗಲೋ ಬಿಡ್ಲೋ, ಅಪ್ಪ ಬೈತಾನೋ, ಹೀಗೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಅವನು ತಂದೆ ಹತ್ರ ಬರ್ತಾನೆ. ಆದರೆ ತಂದೆ ಅವನನ್ನು ಒಪ್ಪಿಕೊಳ್ತಾನೆ, ಮತ್ತೆ ಹಿಂದೆ ಸೇರಿಸ್ಕೊಳ್ತಾನೆ. ಹಾಗೆ ನಮ್ಮ ಬದ್ಧಾತ್ಮರ ಪರಿಸ್ಥಿತಿಯು ಕೂಡ, ನಾವು ಭಗವಂತನ ಲೋಕಕ್ಕೆ ಸೇರಿದವರು, ಆದರೆ ಭಗವಂತನನ್ನು ನಾವು ಬಿಟ್ಟು ನಮ್ಮ ಒಂದು ಸ್ವತಂತ್ರವಾಗಿ ಕೃಷ್ಣನಿಲ್ಲದೆ ಭಗವಂತನ ಆನಂದದಲ್ಲೇ ಪಾಲ್ಗೊಂಡು ನಾವು ಆನಂದವನ್ನು ಅನುಭವಿಸಬೇಕು. ಅದನ್ನು ಬಿಟ್ಟು ನಾವು ಸ್ವತಂತ್ರವಾಗಿ ಆನಂದವನ್ನು ಅನುಭವಿಸಲಿಕ್ಕೆ ಬಂದಿರೋದ್ರಿಂದ ಇಲ್ಲಿ ನಾವು ಈ ಐಹಿಕ ಪ್ರಪಂಚಕ್ಕೆ ಬಂದಿದ್ದೇವೆ. ಸೊ ಹಾಗಾಗಿ ನಾವು ಮತ್ತೆ ಭಗವಂತನ ಕಡೆ ಹೋಗ್ತೇವೆ ಅಂದರೆ ಭಗವಂತ ನಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾನೆ. ಅದು ಒಂದೇ ಅಲ್ಲ, ಭಗವಂತ ಇನ್ನೂ ಕರುಣಾಮಯಿ. ನಮ್ಮ ಎಲ್ಲರನ್ನೂ ಕೂಡ ಭಗವಂತನ ತನ್ನ ಒಂದು ಧಾಮಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅವನು ಅನೇಕ ವ್ಯವಸ್ಥೆಗಳನ್ನು ಮಾಡ್ತಾನೆ. ಅವನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದು ಮಾರ್ಗದರ್ಶನ ಕೊಡ್ತಾನೆ. ಆದರೆ ಪರಮಾತ್ಮನ ಮಾರ್ಗದರ್ಶನ ನಮಗೆ ಕೇಳೋದೇ ಇಲ್ಲ. ಯಾಕೆಂದರೆ ನಾವು ಭೌತಿಕದಲ್ಲಿ ತುಂಬ ಆಳವಾಗಿ ಇಳಿದು ಮಾಯೆಯಿಂದ ಆಕರ್ಷಿತರಾಗಿ ಅದರ ಕೊಡೆಗೆ ನಮ್ಮ ಮನಸ್ಸೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ತಾನೇ ಭಗವದ್ಗೀತೆಯನ್ನು ಕೊಡ್ತಾನೆ, ತಾನೇ ಭಗವದ್ಗೀತೆಯನ್ನು ಹೇಳ್ತಾನೆ, ಭಕ್ತರ ಮೂಲಕ ಶ್ರೀಮದ್ ಭಾಗವತವನ್ನು ಕೂಡ ಕೊಡ್ತಾನೆ ನಮಗೆ. ಆಮೇಲೆ ಅನೇಕ ಅವತಾರಗಳನ್ನು ಎತ್ತುತ್ತಾನೆ, ತಾನೇ ಅವತಾರ ಎತ್ತಿ ನಮಗೆ ಬಂದು ತನ್ನ ಲೀಲೆಗಳನ್ನು ತೋರಿಸ್ತಾನೆ. ಮತ್ತು ಆ ಭಗವದ್ಗೀತೆಯನ್ನು ಕೂಡ ಭಗವಂತ ಕೃಷ್ಣನಾಗಿ ಬಂದಾಗ ಕೊಟ್ಟಿದ್ದಾನೆ. ಆಮೇಲೆ ಭಗವಂತ ಆಚಾರ್ಯರುಗಳನ್ನು, ತನ್ನ ಪ್ರತಿನಿಧಿಗಳನ್ನು ಕಳಿಸ್ತಾನೆ. ಇದು ಒಂದೇ ಅಲ್ಲ, ಇಷ್ಟು ಮಾಡಿದರೂ ಜನ ಅಂದರೆ ದೇವತಾರಾಧನೆ ಮಾಡ್ತಾರೆ ತಮ್ಮ ಒಂದು ಐಹಿಕ ಇಚ್ಛೆಗಳಿಗೆ. ಸೊ ಹಾಗಾಗಿ ಅವರಿಗೆ ದೇವತಾರಾಧನೆಯ ಮೂಲಕವಾದರೂ ತನಗೆ ಭಗವಂತನ ಧಾಮಕ್ಕೆ ಹೋಗಬೇಕು, ಭಗವಂತನ ಪಡಬೇಕು, ಅದು ವ್ಯವಸ್ಥೆ ಅವನೇ ಮಾಡಿರ್ತಾನೆ. ಇದೆಲ್ಲ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಇದಕ್ಕೆಲ್ಲ ತಿಳ್ಕೊಳ್ಳಿಕ್ಕೆ ನಮಗೆ ಹೇಗೆ ಅಂತಂದರೆ, ಈ ದೇವತೆಗಳು ಹೇಗಿರ್ತಾರೆ ಅಂತಂದರೆ ಅವರು ಕೂಡ ಭಗವಂತನ ಭಕ್ತರೇ. ಸೊ ಅವರಿಗೆ ಯಾರು ಬಂದು ಆರಾಧನೆ ಮಾಡ್ತಾರೆ ಅವರ ಈ ಬಯಕೆಯನ್ನು ಇಚ್ಛೆಯನ್ನು ಈಡೇರಿಸ್ತಾರೆ. ಅದರ ಜೊತೆಗೆ ಅವರು ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಮನಸ್ಸನ್ನು ಕೂಡ ಅವರು ಕೊಡ್ತಾರೆ. ಹೇಗೆ ಅಂತಂದರೆ ಇದಕ್ಕೆ ಒಂದು ಉದಾಹರಣೆಯನ್ನ ನಾವು 2-3 ಉದಾಹರಣೆ ನೋಡೋಣ. ಹೇಗೆ ಅಂತಂದರೆ ವಲ್ಲಭಾಚಾರ್ಯರು ಅಂತ ಇದ್ದಿದ್ರು. ಅವರು ಶಿವನನ್ನ ಆರಾಧನೆ ಮಾಡ್ತಾ ಇದ್ದಿದ್ರು, ವಿಷ್ಣುವನ್ನು ಮಾಡ್ತಾ ಇದ್ದಿದ್ರು. ಆದರೆ ಶಿವನ ಇಷ್ಟೊಂದು ಆರಾಧನೆ ಮಾಡಿದ್ರು. ಶಿವ ಅವರಿಗೆ ಏನು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ವಲ್ಲಭಾಚಾರ್ಯರು ಹೇಳ್ತಾರೆ, ನಿನಗೆ ಯಾವುದು ನನಗೆ ಒಳ್ಳೆಯದು ಮತ್ತು ನಿನಗೆ ಯಾವುದು ತುಂಬ ಇಷ್ಟವಾದದ್ದು ಅದನ್ನು ನನಗೆ ಕೊಡು ಹೇಳ್ತಾನೆ. ಅದಕ್ಕೆ ಶಿವ ಅವನಿಗೆ ಕೃಷ್ಣನ ಮೂರ್ತಿಯನ್ನು ಕೊಡ್ತಾನೆ. ಸೊ ಆ ಕೃಷ್ಣ ಮೂರ್ತಿಯನ್ನು ಕೊಟ್ಟಾಗ ವಲ್ಲಭಾಚಾರ್ಯರು ಅದನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಕೃಷ್ಣನ ಆರಾಧಕರಾಗ್ತಾರೆ. ಅದಕ್ಕಾಗಿ ಶಿವ ಯಾವಾಗಲೂ ಶಿವ ಯಾವಾಗಲೂ ಏನು ಹೇಳ್ತಾರೆ, ಬ್ರಹ್ಮನಾಗಲಿ ಶಿವನಾಗಲಿ ಯಾವಾಗಲೂ ಭಗವಂತನ ಆರಾಧನೆಯೇ ಮಾಡ್ತಾರೆ. ಬ್ರಹ್ಮ ಏನು ಹೇಳ್ತಾನೆ, ಚತುರ್ಮುಖಿ ಬ್ರಹ್ಮ ಬೋಲೆ ಕೃಷ್ಣ ಕೃಷ್ಣ, ಪಂಚಮುಖಿ ಶಿವ ಬೋಲೆ ರಾಮ ರಾಮ.
ಶಿವ ಯಾವಾಗಲೂ ರಾಮನನ್ನು ಆರಾಧನೆ ಮಾಡ್ತಾನೆ. ಆಮೇಲೆ ಇವರು ಬ್ರಹ್ಮ ಯಾವಾಗಲೂ ಕೃಷ್ಣನನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಸೊ ಅವರು ಆ ಒಂದು ಆ ಭಗವಂತನ ಆ ಸಮಾಧಿ ಸ್ಥಿತಿಯಲ್ಲೇ ಇರ್ತಾರೆ. ಆವಾಗ ಶಿವನ ಹತ್ರ ಹೋಗಿ ಏನಾದರೂ ವರ ಕೊಡು ಅಂತ ಆರಾಧನೆ ಮಾಡಿದ್ರೆ ಅವನು ತಕೊಂಡು ಹೋಗು ಅಂತ ಕೊಟ್ಟು ಬಿಡ್ತಾನೆ. ಯಾಕೆಂದರೆ ಅವನು ಆಶುತೋಷ, ಬಲು ಬೇಗ ಅವನು ಕೊಟ್ಟು ಬಿಡ್ತಾನೆ. ಯಾಕೆಂತಂದರೆ ಅವನು ಮತ್ತೆ ಅವನು ತನ್ನ ಭಗವಂತನ ಒಂದು ಜಪದಲ್ಲಿ ಧ್ಯಾನದಲ್ಲಿ ಕುಳಿತು ಬಿಡ್ತಾನೆ. ಸೊ ಹಾಗಾಗಿ ಇಲ್ಲಿ ಅವರ ಸ್ಥಾನ ಆ ರೀತಿ ಇರುತ್ತೆ, ದೇವತೆಗಳ ಸ್ಥಾನ. ಆಮೇಲೆ ಕೇಶವ ಕಾಶ್ಮೀರಿ ಅಂತ ಇರ್ತಾರೆ. ಕೇಶವ ಕಾಶ್ಮೀರಿ ಅವರು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಮತ್ತು ಕೇಶವ ಕಾಶ್ಮೀರಿ ತುಂಬ ಪಂಡಿತ ಆಗಿರ್ತಾರೆ. ಆ ಸರಸ್ವತಿ ದೇವಿಯ ಅನುಗ್ರಹದಿಂದ ಸರಸ್ವತಿ ದೇವಿ ಯಾರನ್ನು ಕೂಡ ನಿನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವರ ಕೊಟ್ಬಿಟ್ಟಿರ್ತಾಳೆ. ಹಾಗಾಗಿ ಅವರು ಎಲ್ಲರನ್ನು ಈ ಭಾರತ ದೇಶದಲ್ಲಿ ಎಲ್ಲರನ್ನು ಕೂಡ ಪಂಡಿತರನ್ನೆಲ್ಲ ಸೋಲಿಸ್ತಾ ಬರ್ತಾರೆ. ಮಾಯಾಪುರಕ್ಕೆ ಬರ್ತಾರೆ. ಅಲ್ಲಿ ನಿಮಾಯಿ ಪಂಡಿತ ಅಂದರೆ ಚೈತನ್ಯ ಮಹಾಪ್ರಭುಗಳು ಚಿಕ್ಕಂದಿನಲ್ಲಿ ನಿಮಾಯಿ ಪಂಡಿತ ಅಂತ ಕರೀತಿದ್ರು. ಸೊ ಆ ನಿಮಾಯಿ ಪಂಡಿತನ ಜೊತೆ ಚಿಕ್ಕ ಹುಡುಗ ಅವರು ಆ ಊರಿಗೆ ಬಂದಾಗ ಊರಿನ ಜನ ಇವನನ್ನು ನಿಮಾಯಿ ಪಂಡಿತ ಚೈತನ್ಯ ಮಹಾಪ್ರಭುಗಳನ್ನ ಕಳಿಸಿದ್ರು. ಅವನ ಹತ್ರ ಅವನ ಒಂದು ವಾದಕ್ಕೆ ನೀವು ಉತ್ತರ ಹೇಳಿ ಅಂತ. ಆಗ ಚಿಕ್ಕ ಹುಡುಗರಾಗಿದ್ರು ಕೂಡ ನಿಮಾಯಿ ಪಂಡಿತ ಅವರಿಗೆ ತುಂಬ ಇದನ್ನು ಮಾಡಿದ. ಅಂದರೆ ಆ ವಾಗ್ವಾದದಲ್ಲಿ, ಅಂದರೆ ಸಾಹಿತ್ಯದ ವಾಗ್ವಾದದಲ್ಲಿ ಅವರನ್ನು ಸೋಲಿಸಿಬಿಟ್ಟ. ಯಾರನ್ನ ನಿಮಾಯಿ ಪಂಡಿತ ಕೇಶವ ಕಾಶ್ಮೀರನ್ನ ಸೋಲಿಸಿದ. ಕೇಶವ ಕಾಶ್ಮೀರಿಗೆ ಬಾಯೇ ಕಟ್ಟಿ ಹೋಯಿತು, ಏನು ಹೇಳಲಿಕ್ಕಾಗಲಿಲ್ಲ. ಆಮೇಲೆ ರಾತ್ರಿ ಮನೆಗೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಇದಕ್ಕೆ ಸರಸ್ವತಿ ದೇವಿಗೆ. ಸರಸ್ವತಿ ದೇವಿ, ನಿನ್ನನ್ನು ಇಷ್ಟು ದಿವಸ ನಾನು ಆರಾಧನೆ ಮಾಡಿದ್ದೇನೆ, ಯಾಕೆ ನನಗೆ ಹೀಗಾಯಿತು? ನೀನು ಹೇಳಿದ್ಯಾ ನನಗೆ ಯಾರೂ ಸೋಲಿಸ್ಲಿಕ್ಕಾಗಲ್ಲ ಅಂತ ನೀವು ವರ ಕೊಟ್ಟಿದ್ಯಾ, ಆದರೆ ಇವತ್ತು ನನಗೆ ಸೋತು ಬಿಟ್ಟೆ. ಅದಕ್ಕೆ ಸರಸ್ವತಿ ದೇವಿ ಹಾಗಂತ ಇದ್ದಾಗ ಅವರಿಗೆ ಅಲ್ಲೇ ನಿದ್ರೆ ಬಂದು ಹೋಯಿತು. ಆಮೇಲೆ ಕನಸಿನಲ್ಲಿ ಸರಸ್ವತಿ ದೇವಿ ಬಂದು ಹೇಳ್ತಾಳೆ, ಹೌದು ನಿನಗೆ ನಾನು ವರ ಕೊಟ್ಟಿದ್ದು ಹೌದು, ಆದರೆ ಇದು ನಿನಗೆ ಯಾರು ಕೂಡ ಮನುಷ್ಯರು ನಿನ್ನನ್ನು ಸೋಲಿಸಲಿಲ್ಲ. ನಿನ್ನನ್ನು ಸೋಲಿಸಿರೋದು ಇವತ್ತು ಸಾಕ್ಷಾತ್ ಭಗವಂತ. ಸೊ ಅವನು ಅಂದರೆ ಸಾಕ್ಷಾತ್ ಭಗವಂತ. ಸೊ ಹಾಗಾಗಿ ಭಗವಂತನಿಂದ ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರಿಂದಲ್ಲ. ಆಗ ಆ ಕೇಶವ ಕಾಶ್ಮೀರಿಗೆ ಅರಿವಾಗಿ ಅವ್ರು ಏನು ಮಾಡ್ತಾರೆ, ತಕ್ಷಣ ಮರುದಿವಸ ನಿಮಾಯಿ ಪಂಡಿತ ಭಗವಂತ ಅಂತ ಅವರಿಗೆ ನಮಸ್ಕಾರ ಮಾಡಿ ಮತ್ತೆ ತಮ್ಮ ಇದನ್ನು ಒಪ್ಕೊಳ್ತಾರೆ. ಹಾಗಾಗಿ ಈ ದೇವತೆಗಳು ಕೂಡ ಭಗವಂತನ ಹತ್ರ ಹೋಗ್ಲಿಕ್ಕೆ ಅವರು ಇದನ್ನು ಮಾಡ್ತಾರೆ. ಎಂತ ಹೇಳ್ತಾರೆ, ಅವರಿಗೆ ಗೈಡೆನ್ಸ್, ಆ ಬುದ್ಧಿಯನ್ನು ಕೊಡ್ತಾರೆ ದೇವತೆಗಳು ಕೂಡ ಭಗವಂತನ ಆರಾಧಕರು. ಹಿಂದೆ ಒಬ್ಬ ಚಂಡಿದಾಸ ಅಂತ ಇದ್ದ. ಆ ಚಂಡಿದಾಸ ಏನು ಮಾಡ್ತಾ ಇದ್ದ ಅಂದರೆ ಚಂಡಿಯನ್ನು ಪೂಜೆ ಮಾಡ್ತಾ ಇದ್ದ. ಚಂಡಿ. ಸೊ ಹಾಗಾಗಿ ಪಾರ್ವತಿಯನ್ನು ಪೂಜೆ ಮಾಡ್ತಾ ಇದ್ದ, ತುಂಬ ಅರ್ಚನೆ ಮಾಡ್ತಾ ಇದ್ದ. ಅವನ ಮನೆಯಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಇರ್ತಿತ್ತು, ತಗೊಂಡು ಮಾಡ್ತಿದ್ದ. ಅವನ ಅಣ್ಣ ಇದ್ದಿದ್ದ, ಅವನು ವಿಷ್ಣುವನ್ನ ಆರಾಧನೆ ಮಾಡ್ತಾ ಇದ್ದ. ಒಂದು ದಿವಸ ಅವನು ಹೇಳ್ದ, ಈ ಒಂದಿಷ್ಟು ಸ್ವಲ್ಪ ಹೂ ಕೊಡು, ನಾನು ದೇವರಿಗೆ ಹಾಕ್ತೇನೆ. ಇಲ್ಲ, ಎಲ್ಲ ಹೂಗಳು ಚಂಡಿಗೆ ಹಾಕಬೇಕು ನಾನು ಅಂಥೇಳಿ, ಚಂಡಿ ದೇವಿಗೆ ಹಾಕಬೇಕು. ಸೊ ಆಗ ಚಂಡಿ ದೇವಿಗೆ ಹಾಕಬೇಕು ಅಂತಿದ್ದಾಗ ಅವನ ಅಣ್ಣ ಮನಸ್ಸಿನಲ್ಲೇ ಅಂದ್ಕೊಂಡ, ಅಯ್ಯೋ ಇಷ್ಟೊಂದು ಒಳ್ಳೆ ಹೂ ಇದೆ, ನಾನು ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಅಂತ ಮನಸ್ಸಲ್ಲಿ. ಸೊ ಮಾನಸಿಕವಾಗಿ ಅವನು ಆ ಹೂಗಳನ್ನು ಅರ್ಪಣೆ ಮಾಡಿದ. ಆಮೇಲೆ ಆ ದಿವಸ ಅದೇ ಹೂಗಳನ್ನು ಚಂಡಿದಾಸ ಚಂಡಿ ದೇವಿಗೆ ಹಾಕಿ ಪೂಜೆ ಮಾಡಿದ. ಸೊ ಚಂಡಿ ದೇವಿಗೆ ತುಂಬ ಸಂತೋಷ ಆಯಿತು. ಯಾಕೆ, ಅದು ಭಗವಂತನಿಗೆ ಅರ್ಪಿತವಾದ ಹೂವಾಗಿತ್ತು. ಸೊ ಹಾಗಾಗಿ ಚಂಡಿ ದೇವಿಗೆ ತುಂಬ ಖುಷಿಯಾಗಿ ಅವಳು ಪ್ರತ್ಯಕ್ಷಳಾಗ್ತಾಳೆ ಮತ್ತು ಹೇಳ್ತಾಳೆ ನಿನಗೆ ಹೀಗೆ. ಆಗ ಚಂಡಿದಾಸನಿಗೆ ಆಶ್ಚರ್ಯ ಆಗುತ್ತೆ, ನಾನು ಇಷ್ಟು ದಿವಸ ನಿನಗೆ ಪೂಜೆ ಮಾಡಿದೆ, ಆದರೆ ನೀನು ನನಗೆ ಕಾಣಿಸ್ಲಿಲ್ಲ, ಇವತ್ತು ಯಾಕೆ ಅಂತ ಕೇಳ್ತೆ. ಇವತ್ತು ಈ ರೀತಿ ನೀನು ಭಗವಂತನಿಗೆ ಹಾಕಿದ ಹೂವನ್ನು ನನಗೆ ಕೊಟ್ಟಿದ್ದೀಯ, ಪ್ರಸಾದ ಅದು ನನಗೆ ಅಂತ ಹೇಳ್ತಾನೆ. ಹಾಗಾಗಿ ಆಮೇಲೆ ಚಂಡಿದಾಸ ಅವನು ಭಕ್ತನಾದ. ಹಾಗಾಗಿ ಮತ್ತೆ ಆ ಒಂದು ಚಂಡಿ ದೇವಿಯನ್ನು ತನ್ನ ಗುರುಗಳ ಲೆಕ್ಕಕ್ಕೆ ಅವನು ತೆಗೆದುಕೊಂಡ. ಯಾಕೆಂದರೆ ಅವಳಿಗೆ ಭಗವಂತನ ಕಡೆಗೆ ದಾರಿ ತೋರಿಸಿದ್ದಾಳೆ ಅಂತ. ಸೊ ಹಾಗಾಗಿ ನಾವು ದೇವತೆಗಳು ಕೂಡ ಭಗವಂತನನ್ನೇ ಆರಾಧನೆ ಮಾಡ್ತಾರೆ. ಆರಾಧನಂ ಸರ್ವೇಷಾಂ ವಿಷ್ಣುರ ಆರಾಧನಂ ಅಂತ ಯಾರು ಹೇಳಿದ್ದಾರೆ, ದೇವಿ ಪಾರ್ವತಿ ದೇವಿಗೆ ಶಿವ ಹೇಳಿದ್ದಾನೆ. ಆರಾಧನಂ ಸರ್ವೇಷಾಂ ವಿಷ್ಣುರ ಆರಾಧನಂ. ಆರಾಧನೆ ಮಾಡ್ತಕ್ಕಂಥ ವಸ್ತುಗಳನ್ನೆಲ್ಲದೂ ಕೂಡ ವಿಷ್ಣುವಿನ ಆರಾಧನೆ ಉತ್ತಮ. ಅಂದರೆ ವಿಷ್ಣು ಅಂದರೆ ಕೃಷ್ಣನ ಸ್ವಾಂಶ ವಿಸ್ತರಣೆ. ಈಗ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಭಗವದ್ಗೀತೆಯ
ಶ್ಲೋಕಗಳನ್ನು ಸ್ವಲ್ಪ ನಾವು ನೋಡೋಣ. ಹೇಗೆ ದೇವತೆಗಳನ್ನ ಆರಾಧನೆ ಸ್ಥಾನ ಏನು, ಭಗವಂತನ ಆರಾಧನೆ ಸ್ಥಾನ ಏನು ಅಂತ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕಾಣ್ತಾ ಇದೆಯಾ ಹರೇ ಕೃಷ್ಣ? ಕಳಿಸ್ತೀನಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. 7ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಮೊದಲು 16ನೇ 15ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನಂದ್ರೆ, 4 ಜನ ನನ್ನನ್ನ ನನಗೆ ಶರಣಾಗೋದಿಲ್ಲ. ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ 4 ಜನ ನನಗೆ ಶರಣಾಗೋದಿಲ್ಲ ಹೇಳ್ತಾನೆ. ಮತ್ತೆ 16ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವರು, ಜಿಜ್ಞಾಸುಗಳು. ಸೊ ಈಗ 4 ರೀತಿ ಜನ ಭಗವಂತನ ಹತ್ರ ಹೋಗೋದಿಲ್ಲ, 4 ರೀತಿಯ ಜನ ಭಗವಂತನ ಹತ್ರ ಹೋಗ್ತಾರೆ. ಇದಾದ ಮೇಲೆ ಯಾರು ಅಧ್ಯಾತ್ಮ ಮಾರ್ಗದಲ್ಲಿ ಇದ್ದಾರೆ, ಆದರೆ ದೇವತೆಗಳನ್ನ ಆರಾಧನೆ ಮಾಡ್ತಾರೆ, ಇವರನ್ನ ಹೇಳ್ತಾನೆ. ಈ ಒಂದು 20ನೇ ಶ್ಲೋಕ, 21ನೇ ಶ್ಲೋಕ, 22, 23 ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾಮ ಇಷ್ಟೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯ ದೇವತಾಃ ತಂ ತಂ ನಿಯಮಮಾಸ್ತಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಹರೇ ಕೃಷ್ಣ. ಯಾರಾದ್ರೂ ಓದಿ ಹರೇ ಕೃಷ್ಣ ಅನುವಾದ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ತಗ್ಗಿವೆಯೋ ಅಂತ ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. 1 ಮಿನಿಟ್. ಹರೇ ಕೃಷ್ಣ. ಯಾರಿಗೆ ಓದ್ಲಿಕ್ಕೆ ಇಚ್ಛೆ ಇದೆ ಅವರು ಹ್ಯಾಂಡ್ ರೈಸ್ ಮಾಡಿ, ಮತ್ತೆ ನಾನೇ ಕರೀತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಮತ್ತೆ ಭಾವಾರ್ಥ ಮತ್ತೊಬ್ಬರಿಗೆ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಅವಕಾಶ ಉಂಟು. ಹರಿಣಿ ಕಕ್ಕೇರಿ, ಯಾರಿಗೆ ಓದ್ಲಿಕ್ಕೆ ಇಚ್ಛೆ ಉಂಟು, ಇನ್ನೂ 4 ಶ್ಲೋಕಗಳಿವೆ, 4-5 ಶ್ಲೋಕಗಳಿವೆ, ಎಲ್ಲರೂ ಕೂಡ ಕೈ ಎತ್ತಬಹುದು ಯಾರಿಗೆ ಓದ್ಲಿಕ್ಕೆ ಇಚ್ಛೆ ಉಂಟು. ಹರೇ ಕೃಷ್ಣ. ಭಾವಾರ್ಥ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಐಹಿಕ ಕಲ್ಮಶಗಳಿಂದ ಬಿಡುಗಡೆಯಾದವರು ಪರಮಪ್ರಭುವಿಗೆ ಶರಣಾಗಿ
ಅವನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಐಹಿಕ ಕಶ್ಮಲವು ಸಂಪೂರ್ಣವಾಗಿ ತೊಳೆದು ಹೋಗುವವರೆಗೆ ಸ್ವಭಾವದಿಂದ ಅವರು ಭಕ್ತರಲ್ಲ. ಆದರೆ ಐಹಿಕ ಬೈಕೆಗಳಿದ್ದು ಪರಮಪ್ರಭುವಿನ ಬಳಿ ಸಾರುವವರು ಸಹ ಹೊರ ಪ್ರಕೃತಿಯಿಂದ ಅಷ್ಟಾಗಿ ಆಕರ್ಷಿತರಾಗುವುದಿಲ್ಲ. ಏಕೆಂದರೆ ಸರಿಯಾದ ಗುರಿಯನ್ನು ಸಮೀಪಿಸುತ್ತಲೇ ಶೀಘ್ರವಾಗಿ ಅವರು ಎಲ್ಲಾ ಐಹಿಕ ಕಾಮದಿಂದ ಬಿಡುಗಡೆ ಹೊಂದುತ್ತಾರೆ. ಮನುಷ್ಯನು ಪರಿಶುದ್ಧ ಭಕ್ತನಾಗಿದ್ದು ಎಲ್ಲಾ ಐಹಿಕ ಬಯಕೆಗಳಿಂದ ಮುಕ್ತನಾಗಿರಲಿ, ಅಥವಾ ಐಹಿಕ ಬಯಕೆಗಳು ಅವನಲ್ಲಿ ತುಂಬಿರಲಿ, ಇಲ್ಲವೇ ಐಹಿಕ ಕಶ್ಮಲದ ಸೋಂಕಿನಿಂದ ಬಿಡುಗಡೆಯನ್ನು ಬಯಸಲಿ. ಯಾವುದೇ ಸ್ಥಿತಿಯಲ್ಲಿದ್ದರೂ ಆತನು ವಾಸುದೇವನಿಗೆ ಶರಣಾಗಿ ಆತನನ್ನು ಪೂಜಿಸಬೇಕು ಎಂದು ಶ್ರೀಮದ್ ಭಾಗವತದಲ್ಲಿ ಸಲಹೆ ಮಾಡಿದೆ. ಭಾಗವತದಲ್ಲಿ ಹೇಳಿದಂತೆ 2.3.10 ಅಕಾಮಃ ಸರ್ವಕಾಮೋ ಕಾಮೋ ವಾ ಮೋಕ್ಷ ಕಾಮ ಉದಾರತಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ತಮ್ಮ ಆಧ್ಯಾತ್ಮಿಕ ಅರಿವನ್ನು ಕಳೆದುಕೊಂಡ ಅಷ್ಟು ಬುದ್ಧಿಶಾಲಿಗಳಲ್ಲದವರು ಐಹಿಕ ಬಯಕೆಗಳ ಶೀಘ್ರ ಪೂರೈಕೆಗಾಗಿ ದೇವತೆಗಳ ಆಶ್ರಯ ಪಡೆಯುತ್ತಾರೆ. ಸಾಮಾನ್ಯವಾಗಿ ಇಂತಹವರು ದೇವೋತ್ತಮ ಪರಮಪುರುಷನ ಬಳಿಗೆ ಹೋಗುವುದಿಲ್ಲ, ಏಕೆಂದರೆ ಅವರು ಕೆಳಮಟ್ಟ ಪ್ರಕೃತಿ ಗುಣದಲ್ಲಿದ್ದಾರೆ, ಅಂದ್ರೆ ರಜಸ್ಸು ತಮಸ್ಸು. ಈ ಕಾರಣದಿಂದ ಅವರು ವಿವಿಧ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಪೂಜೆಯ ಹಲವು ನಿಯಮ ನಿಬಂಧನೆಗಳನ್ನು ಅನುಸರಿಸಿ ತೃಪ್ತರಾಗುತ್ತಾರೆ. ದೇವತೆಗಳನ್ನು ಪೂಜಿಸುವವರು ಸಣ್ಣ ಪುಟ್ಟ ಅಪೇಕ್ಷೆಗಳಿಂದ ಪ್ರೇರಿತರಾಗುತ್ತಾರೆ. ಪರಮ ಗುರಿಯನ್ನು ಮುಟ್ಟುವುದು ಹೇಗೆ ಎಂದು ಅವರಿಗೆ ತಿಳಿಯದು. ಆದರೆ ಪರಮ ಪ್ರಭುವಿನ ಭಕ್ತನು ದಾರಿ ತಪ್ಪುವುದಿಲ್ಲ. ವೈದಿಕ ಸಾಹಿತ್ಯದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವತೆಗಳನ್ನು ಪೂಜಿಸಬೇಕೆಂದು ಸೂಚಿಸಿದೆ. ಉದಾಹರಣೆಗೆ, ರೋಗಿಯು ಸೂರ್ಯನನ್ನು ಪೂಜಿಸಬೇಕೆಂದು ಸೂಚಿಸಿದೆ. ಈ ಕಾರಣದಿಂದ ಭಗವಂತನ ಭಕ್ತರಲ್ಲದವರು ಕೆಲವು ಉದ್ದೇಶಗಳ ಸಾಧನೆಗೆ ಪರಮಪ್ರಭುವಿಗಿಂತ ದೇವತೆಗಳೇ ಉತ್ತಮ ಎಂದು ಭಾವಿಸುತ್ತಾರೆ. ಆದರೆ ಪರಿಶುದ್ಧ ಭಕ್ತನಿಗೆ ಪರಮಪ್ರಭು ಕೃಷ್ಣನೇ ಎಲ್ಲದರ ಪ್ರಭು ಎಂದು ಗೊತ್ತು. ಚೈತನ್ಯ ಚರಿತಾಮೃತದಲ್ಲಿ ಆದಿ 5.142 ಹೀಗೆ ಹೇಳಿದೆ: ಏಕಲೇ ಈಶ್ವರ ಕೃಪಾ ಆರ ಶಬ್ದ ಮೃತ್ಯು ಏಕಲೇ ಈಶ್ವರ ಏಕಲೇ ಈಶ್ವರ ಕೃಷ್ಣ ಆರ ಭೃತ್ಯ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಮಾತ್ರ ಪ್ರಭು, ಉಳಿದೆಲ್ಲರೂ ಸೇವಕರು. ಆದುದರಿಂದ ಪರಿಶುದ್ಧ ಭಕ್ತನು ತನ್ನ ಐಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ದೇವತೆಗಳ ಬಳಿಗೆ ಹೋಗುವುದೇ ಇಲ್ಲ. ಪರಿಶುದ್ಧ ಭಕ್ತನು ಭಗವಂತನು ಅನುಗ್ರಹಿಸುವುದರಲ್ಲಿಯೇ ತೃಪ್ತಿ ಪಡುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಎಲ್ಲರಿಗೂ ಕೂಡ ತುಂಬಾ ಇದಿರುತ್ತೆ. ನಾವು ಭಗವಂತ ಕೃಷ್ಣನನ್ನೇ ಯಾಕೆ ಪೂಜೆ ಮಾಡಬೇಕು, ನಾವು ದೇವತೆಗಳನ್ನ ಯಾಕೆ ಪೂಜೆ ಮಾಡಬಾರ್ದು ಅಲ್ವಾ? ಇದು ದೊಡ್ಡ ಒಂದು ವಿಚಾರ ಅಲ್ವಾ? ಹರೇ ಕೃಷ್ಣ, ಹೌದಾ? ಹರೇ ಕೃಷ್ಣ, ಅದನ್ನ ಇವತ್ತು ನಾವು ಕ್ಲಿಯರ್ ಮಾಡೋಣ. ಹರೇ ಕೃಷ್ಣ. ಇದೆಲ್ಲ ನಮ್ಮ ಸಂದೇಹಗಳಿಗೆ ಭಗವಂತ ಏನ್ ಹೇಳ್ತಾನೆ ಅದು ತಿಳ್ಕೊಂಡು ಭಗವದ್ಗೀತೆಯ ಶ್ಲೋಕಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ತಾರೆ? ಕಾಮ ಇಸ್ತ ಋತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ತಂ ನಿಯಮಮಾಸ್ತಾಯ ಪ್ರಕೃತಿಯ ನಿಯತಾ ಸ್ವಯ. ಅಂದ್ರೆ ಭಗವಂತ ಏನ್ ಹೇಳ್ತಾರೆ, ಯಾಕೆ ಅವರು ದೇವತೆಗಳಿಗೆ ಶರಣು ಹೋಗ್ತಾರೆ ಜನರು ಅಂದ್ರೆ, ಅವರಿಗೆ ಐಹಿಕ ಬಯಕೆಗಳಿವೆ. ಐಹಿಕ ಬಯಕೆಗಳು ಇರೋದ್ರಿಂದ ತುಂಬಾ ಬಯಕೆಗಳಿದೆ, ಅದು ಬೇಕು ಇದು ಬೇಕು. ಸೊ ಅವರ ಬುದ್ಧಿಶಕ್ತಿಯನ್ನು ಆ ಬುದ್ಧಿಶಕ್ತಿಯೇ ಅವರನ್ನ ಕದ್ಕೊಂಡ್ಬಿಟ್ಟಿದೆ. ಆ ಐಹಿಕ ಬಯಕೆಗಳು ಇದ್ದು ಅವರ ಬುದ್ಧಿಶಕ್ತಿ ಹೋಗ್ಬಿಟ್ಟಿದೆ. ಸೊ ಅದಕ್ಕಾಗಿ ಅವರು ದೇವತೆಗಳಿಗೆ ಶರಣಾಗ್ತಾರೆ. ಮತ್ತೆ ಅವರು ಯಾಕೆ ಶರಣಾಗ್ತಾರೆ ಅಂದ್ರೆ, ಅವರು ಇನ್ನೂ ಐಹಿಕ ಕಶ್ಮಲಗಳಿಂದ ಕೂಡಿದ್ದಾರೆ. ಅಂದ್ರೆ ಐಹಿಕ ಕಶ್ಮಲ ಅಂದ್ರೆ ಇಲ್ಲಿ ರಜೋಗುಣ ಮತ್ತು ತಮೋಗುಣ. ಸೊ ಹಾಗಾಗಿ ಅವರು ಆ ಒಂದು ಕಶ್ಮಲ ಇರೋದ್ರಿಂದ ಅವರು ಸ್ವಭಾವದಿಂದ ಅವರಿನ್ನೂ ಭಕ್ತರಾಗಿಲ್ಲ. ಸೊ ಐಹಿಕ ಬಯಕೆಗಳಿದ್ದು ಅವರು ಆ ರೀತಿ ಆಗಿರೋದ್ರಿಂದ ಇಲ್ಲಿ ನೋಡಿ, ತಮ್ಮ ಶೀಘ್ರ ಆ ಒಂದು ಪೂರೈಕೆಗಾಗಿ ಆಧ್ಯಾತ್ಮದ ಅರಿವನ್ನು ಕಳೆದುಕೊಂಡ ಅಷ್ಟು ಬುದ್ಧಿಶಾಲಿಗಳಲ್ಲದವರು ಐಹಿಕ ಬಯಕೆಗಳ ಶೀಘ್ರ ಪೂರೈಕೆಗಾಗಿ ಅವರು ದೇವತೆಗಳ ಆಶ್ರಯ ಪಡೀತಾರೆ. ಸೊ ಹಾಗಾಗಿ ದೇವತೆಗಳ ಆಶ್ರಯ ಯಾಕೆ ಪಡೀತಾರೆ ಅಂದ್ರೆ, ಅವರಿಗೆ ಐಹಿಕ ಬಯಕೆಗಳಿದೆ, ಅದನ್ನ ಶೀಘ್ರ ಬೇಗನೆ ಅವರಿಗೆ ಪೂರೈಸ್ಕೋಬೇಕು ಅಲ್ವಾ? ಹರೇ ಕೃಷ್ಣ.
ನಾವು ಹೌದು ಮಾತಾಜಿ. ದೇವತೆಗಳ ದೇವಸ್ಥಾನಕ್ಕೆ ಹೋಗುವಾಗ ಅನೇಕ ಪಟ್ಟಿ ಇಟ್ಕೊಂಡು ಹೋಗಿರ್ತೇವೆ, ನಂಗೆ ಅದು ಬೇಕು ಇದು ಬೇಕು ಅಂತ, ಅಲ್ವಾ? ಹೌದು ಹೌದು ಮಾತಾಜಿ. ಹಾ, ಧನಂ ದೇಹಿ, ಧಾನ್ಯಂ ದೇಹಿ, ಪುತ್ರಂ ದೇಹಿ, ದೇಹಿ ಮೇ ಪರಮೇಶ್ವರಿ, ಅಲ್ವಾ? ಹೌದು ಹೌದು. ಅದು ಕೊಡು ಇದು ಕೊಡು, ನನಗೆ ನನ್ನ ಮಕ್ಕಳಿಗೆ, ನನಗೆ ಗಂಡನಿಗೆ ಪ್ರಮೋಷನ್ ಕೊಡು, ನಮಗೆ ಬಿಸ್ನೆಸ್ ಅಲ್ಲಿ ಒಳ್ಳೇದು ಮಾಡು, ಮಕ್ಕಳಿಗೆ ಎಜುಕೇಶನ್ ಚಲೋ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಎಷ್ಟೋ ರೀತಿಯ ಬೇಡಿಕೆಗಳು ಒಂದು ಸಾಮಾನು ಅಂಗಡಿಗೆ ಪಟ್ಟಿ ಹಿಡ್ಕೊಂಡು ಹೋದಂಗೆ ಹೋಗ್ತವೆ, ಅಲ್ವಾ? ಭಗವಂತನ ಹತ್ರ. ಹಾ, ಹೌದು ಅವರು ಅಷ್ಟು ಬುದ್ಧಿಶಾಲಿಗಳಿಲ್ಲದವರು. ಯಾಕೆಂದ್ರೆ ಅವರ ಐಹಿಕ ಬಯಕೆ ಅವರ ಬುದ್ಧಿಯನ್ನೇ ತೆಗೆದುಕೊಂಡು ಹೊರಟೋಗ್ಬಿಟ್ಟಿದೆ. ಆದ್ದರಿಂದ ಅವರು ಅಲ್ಪ ಬುದ್ಧಿಯವರು. ಹಾಗಾಗಿ ಅವರಿಗೆ ಗೊತ್ತಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಆ ಆ ಒಂದು ತಮ್ಮ ಅಂದ್ರೆ ಅಲ್ಪ ಬುದ್ಧಿಯವರಿಂದ ಅವ್ರಿಗೆ ಗೊತ್ತಿಲ್ಲ ಭೌತಿಕ ಪ್ರಪಂಚದಲ್ಲಿ ಯಾವುದು ಒಳ್ಳೆಯದು ತನಗೆ. ಸೊ ನತೇ ವಿದುಹು ಸ್ವಾರ್ಥಗತಿಂ ಹಿ ವಿಷ್ಣು, ವಿಷ್ಣುವನ್ನು ಪಡ್ಕೊಳ್ಳೋದು ಇದು ನನ್ನ ಸ್ವಾರ್ಥಗತಿ, ಅದು ನನ್ನ ಒಂದು ಒಳ್ಳೆಯದು ಹಿತ, ಇದು ಗೊತ್ತಿಲ್ಲ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಐಹಿಕ ಇಂದ್ರಿಯ ಭೋಗವನ್ನು ಪಡ್ಕೊಳ್ಳೋದು, ಐಹಿಕದಲ್ಲಿ ಭೋಗ ಭಾಗ್ಯಗಳನ್ನು ಪಡ್ಕೊಳ್ಳೋದು ಅದು ನನ್ನದು ಒಳ್ಳೆಯದು ಅಂತ ತಿಳ್ಕೊಳ್ತಾರೆ. ಏಕೆಂದರೆ ಅವ್ರು ಯಾಕೆ ಈ ತರ ಮಾಡ್ತಾರೆ ಅಂದ್ರೆ, ಅವರು ರಜೋಗುಣ ತಮೋಗುಣದಲ್ಲಿದ್ದಾರೆ, ಕೆಳಮಟ್ಟದ ಪ್ರಕೃತಿ ಗುಣ. ಪ್ರಕೃತಿಯಲ್ಲಿ ಸತ್ವಗುಣಕ್ಕೆ ಬಂದರೆ ಜ್ಞಾನ ಸಿಕ್ಕತ್ತೆ, ಅರಿವಾಗತ್ತೆ, ಅವರು ಜ್ಞಾನದ ಬೆಳಕಾದ್ರೂ ಬರುತ್ತೆ. ಆದರೆ ರಜೋಗುಣ ತಮೋಗುಣದಲ್ಲಿ ಇರೋದರಿಂದ ಅವರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ದೇವತೆಗಳು ಯಾರು? ದೇವತೆಗಳು ಭಗವಂತನ ಪ್ರತಿನಿಧಿಗಳು. ದೇವತೆಗಳನ್ನ ಭಗವಂತ ಭೌತಿಕ ಲೋಕದಲ್ಲಿ, ಈ ಭೌತಿಕ ಲೋಕದ ಜವಾಬ್ದಾರಿ ಕೊಟ್ಟಿದ್ದಾನೆ. ಸೊ ಈಗ ಹೇಗೆ ಕೇಳಿದರೆ, ಈಗ ನಮ್ಮ ದೇಶದಲ್ಲಿ ಏನಾಗುತ್ತೆ, ಪ್ರಧಾನಮಂತ್ರಿ ಇರ್ತಾನೆ, ಪ್ರಧಾನಮಂತ್ರಿ ದೇಶಕ್ಕೆ ಹೆಡ್ ಅಲ್ವಾ? ಆದರೆ ಅವನು ತನ್ನ ಮಂತ್ರಿ ಮಂಡಲದಲ್ಲಿ ಅನೇಕ ಮಂತ್ರಿಗಳನ್ನು ನೇಮಕ ಮಾಡಿರ್ತಾನೆ, ಅಲ್ವಾ? ಹೌದು ಮಾತಾಜಿ. ಈಗ ಮಂತ್ರಿಗಳು ಒಂದೇ, ಪ್ರಧಾನಮಂತ್ರಿನೂ ಒಂದೇನಾ? ಇಲ್ಲ ಇಲ್ಲ. ಅದು ಹಾಗೆ ಇಲ್ಲಿ ದೇವತೆಗಳು ಭಗವಂತನ ಅವರ ಸೇವಕರು, ಭಗವಂತನ ಪ್ರತಿನಿಧಿಗಳು. ಇಲ್ಲಿ ನೋಡಿ ಹೇಳ್ತಾನೆ, ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ. ಒಬ್ಬನೇ ಒಬ್ಬ ಭಗವಂತ ಕೃಷ್ಣ. ಈಶ್ವರ ಅಂದ್ರೆ ನಿಯಂತ್ರಕ. ಈಶ್ವರ ಅಂದ್ರೆ ಶಬ್ದದ ಅರ್ಥ ಏನು? ನಿಯಂತ್ರಕ. ಒಬ್ಬನೇ ಒಬ್ಬ ನಿಯಂತ್ರಕ, ಅವನೇ ಕೃಷ್ಣ. ಆರಸಭ ಭೃತ್ಯ, ಕೃಷ್ಣನೊಬ್ಬನನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಸೇವಕರು. ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ, ಎಲ್ಲರೂ ಕೂಡ ಭಗವಂತನ ಸೇವಕರು, ಹೀಗೆಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಸೊ ಆದ್ದರಿಂದ ಇದನ್ನ ನಾವು ಅರ್ಥ ಮಾಡಬೇಕು. ಭಗವಂತನ ಸ್ಥಾನ ಏನು, ದೇವತೆಗಳ ಸ್ಥಾನ ಏನು. ಸೊ ಅದು ಅರ್ಥ ಆಗೋದು ಯಾರಿಗೆ? ಅದು ಅರ್ಥ ಆಗ್ಬೇಕಾದ್ರೆ ಬುದ್ಧಿ ಏನಾಗಿರ್ಬೇಕು? ತಿಳುವಳಿಕೆ ಚೆನ್ನಾಗಿರ್ಬೇಕು, ಅಲ್ವಾ? ಹರೇ ಕೃಷ್ಣ. ಅದಕ್ಕೆ ಈ ಬುದ್ಧಿಯನ್ನ ಇಲ್ಲಿ ಹೇಳಿದ್ದಾರೆ. ಯಾರ ಬುದ್ಧಿಯನ್ನ ಬಯಕೆಗಳು, ಈ ಐಹಿಕ ಬಯಕೆಗಳು ಅಪಹರಿಸಿದ್ದಾರೆ, ಅವರು ದೇವತೆಗಳ ಹತ್ರ ಹೋಗ್ತಾರೆ, ಯಾಕಂದ್ರೆ ಅವರಿಗೆ ಬುದ್ಧಿ ಇಲ್ಲ. ಆದರೆ ಯಾರು ಬುದ್ಧಿವಂತರಾಗಿದ್ದಾರೆ ಅವರಿಗೇನು ಹೇಳ್ತಾರೆ? ಕೃಷ್ಣ ವರ್ಣಾತ್ ವಿಷಾಂ ಕೃಷ್ಣ ಸಾಂಗೋಪಾಂಗಾದ ಪಾರ್ಷದೈಹಿ. ಕೃಷ್ಣ ವರ್ಣಾತ್ ವಿಷಾ ಕೃಷ್ಣಂ ಸಾಂಗೋಪಾಂಗಾದ ಪಾರ್ಷದೈಹಿ ಯಜ್ಞೈಹಿ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಇಲ್ಲಿ ಅಲ್ಪ ಬುದ್ಧಿ ಕದ್ಕೊಂಡು ಹೋದವರು, ಐಹಿಕ ಬೈಕಳು, ಅವರು ದೇವತೆಗಳ ಹತ್ರ ಹೋಗ್ತಾರೆ. ಸುಮೇಧಸಾಹ, ಒಳ್ಳೆ ಬುದ್ಧಿವಂತರು ಏನ್ ಮಾಡ್ತಾರೆ? ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಅಂದರೆ ಒಳ್ಳೆಯ ಬುದ್ಧಿ ಉಳ್ಳ ಬುದ್ಧಿವಂತರಾದವರು ಸಂಕೀರ್ತನದಲ್ಲಿ ಪಾಲ್ಗೊಳ್ಳುತ್ತಾರೆ, ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಂದರೆ ಅವರು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಇದೇ ವ್ಯತ್ಯಾಸ. ಯಾಕೆ ಅಂತಂದ್ರೆ ಬುದ್ಧಿವಂತರಾದವ್ರಿಗೆ ಗೊತ್ತು, ಆ ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ, ಒಬ್ಬನೇ ಒಬ್ಬ ಕೃಷ್ಣ ಎಲ್ಲರ ಜಗತ್ತಿನ ನಿಯಂತ್ರಕ, ಅವನೇ. ಸೊ ಬೇರೆ ಎಲ್ಲರೂ ಕೂಡ ಸೇವಕರು. ಈ ದೇವತೆಗಳು ಕೂಡ ಭಗವಂತನ ಪ್ರತಿನಿಧಿಗಳು, ಭಗವಂತನ ಸೇವಕರು. ಆದರೆ ಅವರಿಗೆ ಒಳ್ಳೆ ಸ್ಥಾನ ಯಾಕೆ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ, ಅವರು ಒಳ್ಳೆಯ ಮಕ್ಕಳು. ಸೊ ಹಾಗಾಗಿ ಒಳ್ಳೆಯ ಮಕ್ಕಳಲ್ಲಿ ಜವಾಬ್ದಾರಿ ಜಾಸ್ತಿ ಕೊಡ್ತಾರೆ, ಅಲ್ವಾ? ಹರೇ ಕೃಷ್ಣ. ಕ್ಲಾಸ್ನಲ್ಲಿ ಒಳ್ಳೆ ಯಾರು ಸ್ವಲ್ಪ ತರ ಇದಿದ್ದಾರೆ, ಚುರುಕಿದ್ದಾರೆ, ಅವರಿಗೆ ಮಾನಿಟರ್ ಮಾಡ್ತಾರೆ, ಅಲ್ವಾ? ಹಾಗೆ ಭೌತಿಕ ಪ್ರಪಂಚವನ್ನು ನಡೆಸಲಿಕ್ಕಾಗಿ, ಬದ್ಧಾತ್ಮರುಗಳಿಗ ಬಯಕೆಗಳನ್ನು ತೀರಿಸ್ಲಿಕ್ಕಾಗಿ, ಅವರಿಗೊಂದು ಬಯಕೆಗಳಿರುತ್ತಲ್ಲ ಬದ್ಧಾತ್ಮರು, ನಾನು ಭಗವಂತನನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಆನಂದವನ್ನು ಅನುಭವಿಸ್ಬೇಕು, ನಾನು ಎಲ್ಲ ಇದನ್ನ ಅಂದ್ರೆ ಒಡೆತನದ ಭಾವನೆ ಇದೆ. ಅದಕ್ಕಾಗಿ ಈ ಭೌತಿಕ ಪ್ರಪಂಚ.
ಸೊ ಈ ಭೌತಿಕ ಪ್ರಪಂಚವನ್ನ ನಡೆಸಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ದೇವತೆಗಳಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರು ದೇವತೆಗಳ ಹತ್ರ ಹೋಗ್ತಾರೆ. ಅದಕ್ಕಾಗಿ ಅವರು ವಿವಿಧ ದೇವತೆಗಳನ್ನ ಮಾಡ್ತಾರೆ. ಮತ್ತು ಇವರು ದೇವತೆಗಳನ್ನು ಪೂಜಿಸುವವರು ಸಣ್ಣ ಪುಟ್ಟ ಅಪೇಕ್ಷೆಗಳಿಂದ ಪ್ರೇರಿತರಾಗಿರ್ತಾರೆ. ಅವರು ಸಣ್ಣ ಪುಟ್ಟ ಅಪೇಕ್ಷೆಗಳು, ಇಲ್ಲಿ ಐಹಿಕ ಬಯಕೆಗಳನ್ನ ಸಣ್ಣ ಪುಟ್ಟ ಅಪೇಕ್ಷೆಗಳು ಅಂತ ಹೇಳ್ತಾರೆ. ಐಹಿಕ ಬಯಕೆಗಳು ಯಾಕೆಂದ್ರೆ ಭೌತಿಕ ಪ್ರಪಂಚದ ಎಲ್ಲವೂ ಕೂಡ ಕ್ಷುಲ್ಲಕ. ಯಾಕೆ ಭಗವಂತನಿಗೆ ಹೋಲಿಸಿದರೆ ಐಹಿಕ ಎಲ್ಲ ಕ್ಷುಲ್ಲಕ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಭಕ್ತರು ಆ ಪರಮ ಗುರಿಯನ್ನು ಅವರು ಪಡಿಲಿಕ್ಕೆ ನೋಡ್ತಾರೆ, ಭಗವಂತನನ್ನ ಪಡಿಲಿಕ್ಕೆ. ಈಗ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಲಕ್ಷ್ಮೀಪತಿ, ಅವನನ್ನು ಪಡ್ಕೋಬೇಕಾ ಅಥವಾ ಸಣ್ಣ ಪುಟ್ಟ ಈ ಐಹಿಕ ಬಯಕೆಗಳು, ಮನೆ ಬೇಕು ನನಗೆ, ಕೆಲಸ ಬೇಕು ನನಗೆ, ಇದು ಬೇಕು, ಇಂಥದೆಲ್ಲ ಪಡ್ಕೋಬೇಕಾ? ಹರೇ ಕೃಷ್ಣ. ಭಗವಂತನನ್ನು ಪಡ್ಕೋಬೇಕು. ಆದ್ರೆ ನಮ್ಗೆ ಹಾಗಾದ್ರೆ ಇಂಥದ ನಮಗೆ ನಮ್ಮ ಕರ್ಮಕ್ಕೆ ತಕ್ಕಂತೆ ಸುಖವೂ ಬರುತ್ತೆ, ದುಃಖವೂ ಬರುತ್ತೆ. ಅದನ್ನ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಪಾಲಿಗೆ ಬಂದದ್ದು ನಮಗೆ ಸಿಕ್ಕತ್ತೆ. ಸೊ ಇದು ಗೊತ್ತಿಲ್ಲ, ಯಾಕೆಂದ್ರೆ ಅಜ್ಞಾನ. ಯಾಕೆ ಅಜ್ಞಾನ? ರಜೋಗುಣ ತಮಗುಣದಲ್ಲಿ ಇದ್ದೇವೆ. ನಾವು ಜ್ಞಾನಕ್ಕೆ ಬರೋದು ಹೇಗೆ? ನಾವು ಸತ್ವಗುಣಕ್ಕೆ ಬರಬೇಕು. ಹರೇ ಕೃಷ್ಣ. ಸೊ ಹಾಗಾಗಿ ಏನಿದೆ, ಇಂಥವ್ರನ್ನೆಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಭಗವಂತ? ಸೊ ಹಾಗಾಗಿ ಯಾರು ಅಜ್ಞಾನದಲ್ಲಿದ್ದಾರೆ, ಯಾರು ಈ ರೀತಿಯಾದ ಒಂದು ಐಹಿಕ ಬಯಕೆಗಳನ್ನು ಇಟ್ಕೊಂಡಿದ್ದಾರೆ, ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ದೇವತೆಗಳಿಗೆ ಅವರಿಗೆ ಮುಂದೆ ಶ್ಲೋಕಗಳಿದೆ, ದೇವತೆಗಳಿಗೆ ಪೂಜೆ ಮಾಡಲಿಕ್ಕೆ ಹೇಳ್ತಾರೆ. ಯಾಕೆಂದ್ರೆ ಅವರು ಈ ರೀತಿಯ ಒಂದು ವೈದಿಕ ಮಾರ್ಗಕ್ಕೆ ಬರಲಿ. ಇಂಡೈರೆಕ್ಟ್ ಆಗಿ ದೇವತೆಗಳ ಆರಾಧನೆ ಮಾಡೋರು ಅಪ್ರತ್ಯಕ್ಷವಾಗಿ ಭಗವಂತನ ಆರಾಧನೆ ಮಾಡ್ತಾರೆ. ಆದರೆ ಭಗವಂತನ ಆರಾಧನೆ ಮಾಡಿ ಹೀಗಾದ್ರೆ ದೇವತೆಗಳ ಆರಾಧನೆ ಮಾಡೋದು ಹೀಗೆ, ಆ ಅರ್ಥಗಳು. ಈಗ ಅದಕ್ಕೆ ನಮಗೆ ಹಾಗಾದ್ರೆ ಬಯಕೆಗಳೇ ಇರಬಾರ್ದು. ಬಯಕೆಗಳು ಇದ್ರೆ ಕೂಡ ನಾವು ಭಗವಂತನ ಹತ್ರ ಹೋಗ್ಬೇಕು. ಯಾಕೆ? ಭಾಗವತನಲ್ಲಿ ಹೇಳಿದೆ, ಅಕಾಮಃ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಹೌದಾ, ನಿಮಗೆ ಐಹಿಕ ಬಯಕೆ ಇದೆಯಾ? ಸರ್ವಕಾಮ ಇದೆಯಾ ನಿಮಗೆ? ಭಗವಂತನ ಹತ್ರ ಬನ್ನಿ. ಏನು ಅವರಿಗೆ ಶಕ್ತಿ ಕೊಡ್ತಾನೆ ಅದರಿಂದ ಅವರು ಕೊಡ್ತಾರೆ. ಅವರಿಗೆ ಸ್ವತಂತ್ರವಾಗಿ ಯಾವುದನ್ನೇ ಕೊಡುವ ಅವರಿಗೆ ಶಕ್ತಿ ಇಲ್ಲ. ಅವರಿಗೆ ಶಕ್ತಿ ಕೊಡೋದು ಕೃಷ್ಣನೇ. ಕೃಷ್ಣನ ನಾವು ಮೂಲ ಸರ್ವಕಾಮ. ಇಲ್ಲಿ ಏನ್ ಹೇಳ್ತಾರೆ, ನಿಮಗೆ ಯಾವುದೇ ಬಯಕೆ ಇರಲಿ ಅಥವಾ ಎಲ್ಲ ಐಹಿಕ ಬಯಕೆಗಳಿದೆ, ನಂಗೆ ಅದು ಬೇಕು ಇದು ಬೇಕು ಇದೆ, ನಮ್ಗೆ ಮೋಕ್ಷ ಬೇಕು, ಅದೂ ಇದ್ದೀರಾ, ನೀವು ಹೋಗಿ ಭಗವಂತ ಹತ್ರ ಕೊಡ್ತಾನೆ. ಭಗವಂತ ಎಲ್ಲವೂ ಅವನ ಹತ್ರ ಇದೆ, ಅವನು ಕೊಟ್ಟೆ ಕೊಡ್ತಾನೆ. ಭಗವಂತ ಕೊಡ್ತಾನೆ. ಆದ್ರೆ ಹರೇ ಕೃಷ್ಣ. ಸೊ ಭಗವಂತ ಕೊಡ್ತಾ ನಮ್ಮ ಐಕ ಬೇಕಿದ್ರು ಕೂಡ ಹೋದಾಗ ಆ ಭಗವಂತನ ಪರಮಾತ್ಮನಿಗೆ ಅರ್ಥ ಆಗುತ್ತೆ. ಪರಮಾತ್ಮನಿಗೆ ಆತ್ಮನ ಪಕ್ಕದಲ್ಲೇ ಇದ್ದಾನೆ, ಅರ್ಥ ಆಗುತ್ತೆ, ಅವನು ಕೊಡ್ತಾನೆ. ಆದ್ರೆ ಕೊಟ್ಟರೆ ಜೊತೆಯಾಗಿ
ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಏನು ಇಲ್ಲ, ಕೇಳಿಸ್ತಾ ಇಲ್ಲ. ಕೇಳಿಸ್ತಿಲ್ಲ. ಕೇಳಿಸ್ತಾ ಇಲ್ಲ ಅವ್ರು ಮಾತಾಜಿ. ಲೀವ್ ಆದ್ರು, ಬೇರೆಯವ್ರಿಗೆ ಹೋಸ್ಟ್ ಹೋಗಿದೆ. ನೆಟ್ ಏನೋ ಮಧ್ಯದಲ್ಲಿ ಹೋಗಿತ್ತು ಮಾತಾಜಿ. ಯಾರಿಗೆ ಹೌದು, ಹೋಸ್ಟ್? ತುಂಬಾನೇ ಹೋಗಿತ್ತು. ಸತ್ಯವತಿ BN. ಹರೇ ಕೃಷ್ಣ ಮಾತಾಜಿ, ನನಗೆ ಹೋಸ್ಟ್ ಮಾಡಬೇಕು ನೀವು. ಆಯ್ತಲ್ವಾ ಮಾತಾಜಿ? ಅದು ಹೇಗೆ ಮಾಡಬೇಕು ಅಂದ್ರೆ, ಜಸ್ಟ್ ಗೋ ಟು ಮಧುಮಯಿ ಕೃಷ್ಣಕಾಂತ ದೇವಿದಾಸಿ. ಅಲ್ಲಿ 3 ಡಾಟ್ ಇದೆ, ಅದರ ಮೇಲೆ ನೀವು ಪ್ರೆಸ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸತ್ಯವತಿ ಹರೇ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ. ಇಲ್ಲಿ ಮಧುಮಯಿ ಕೃಷ್ಣಕಾಂತ ಅಂತ ಬರ್ಕೊಂಡಿದೆ, ಅಲ್ಲಿ ನೀವು 3 ಡಾಟ್ ಮೇಲೆ ಪ್ರೆಸ್ ಮಾಡಿ. ಹಾ, ಆ 3 ಡಾಟ್ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಬರ್ತದೆ. ಅಲ್ಲ ಸಾರಿ, ನನಗೆ ನೀವು ಹೋಸ್ಟ್ ಮಾಡಬೇಕಲ್ಲ. ಹರೇ ಕೃಷ್ಣ. ಮನೇಲಿ ಯಾರಾದ್ರೂ ಇದ್ರೆ ಕೇಳಿ ಮಾತಾಡಿ. ಅಯ್ಯೋ, ನನಗೆ ಹೋಸ್ಟ್ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಮಾತಾಜಿ ಅವ್ರಿಗೆ ಗೊತ್ತಾಗೋದಿಲ್ಲ ಮಾತಾಜಿ. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು ಸೆಕೆಂಡ್ ಲೆವೆಲ್ ಅಲ್ಲಿ. ಮಾತಾಜಿ ನಮ್ಗೆ ಇಲ್ಲಿ ಹರೇ ಕೃಷ್ಣ. ಇಲ್ಲಿ ನಿಮಗೆ ಮಲ್ಲಿಕಾ ಮಧುಮಯಿ ಅಂತ ಇದೆಯಲ್ವಾ, ಅಲ್ಲಿ ಹೋಗಿ ನೀವು ನನ್ನ ಹೆಸರಿನ ಮೇಲೆ ಪ್ರೆಸ್ ಮಾಡಿ. ನೀವು ನನ್ನ ಹೆಸರಿನ ಮೇಲೆ ನೀವು ಪ್ರೆಸ್ ಮಾಡಿ. ಅಲ್ಲಿ ಪ್ರೆಸ್ ಮಾಡಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮೂರ್ ಡಾಟ್ ಬರುತ್ತೆ, ಅಲ್ಲಿ 3 ಡಾಟ್ ಬರುತ್ತೆ. ಅದರಲ್ಲಿ ಪ್ರೆಸ್ ಮಾಡಿದ್ರಾ? ಹರೇ ಕೃಷ್ಣ. ಬರ್ತಾ ಇಲ್ಲ ಮಾತಾಜಿ. ಪ್ರೆಸ್ ಮಾಡಿದ್ರು ಬರುದಿಲ್ಲ ಮಾತಾಜಿ. ಅವರಿಗೆ ಬರುತ್ತೆ, ಅವರು ಹೋಸ್ಟ್ ಆಗಿದ್ದಾರೆ ಮಾತಾಜಿ. ಅವ್ರಿಗೆ ಗೊತ್ತಾಗೋದಿಲ್ಲ ಮಾತಾಜಿ. ಹೀಗೆ ಆಗಿತ್ತು ಮಾತಾಜಿ, ಹಿಂದಿನ ಸಲನೂ ಹೀಗೆ ಆಗಿತ್ತು, ಆಮೇಲೆ ಸರಿ ಮಾಡಿ. ಈಗ ಏನ್ ಮಾಡೋದು ಬರ್ತಾ ಇಲ್ಲ ನಾನು? ಮಾತಾಜಿ, ಏನಾಗಿದೆ ಗೊತ್ತಿಲ್ಲ. ಏನು ಆಗೋದಿಲ್ಲ. ಮಾತಾಜಿ ನೀವು ಲೀವ್ ಆಗ್ಬಿಡಿ ಮಾತಾಜಿ. ಅಲ್ಲಿ ಲೀವ್ ಅಂತ ಇದೆ, ಅದು ಲೀವ್ ಆಗ್ಬಿಡಿ. ಲೀವ್ ಆಗ್ಬಿಡಿ. ಲೀವ್ ಆಗಿ ಮತ್ತೆ ಜಾಯ್ನ್ ಆಗಿ, ನೀವು ಬೇರೆಯವರಿಗೆ ಹೋಸ್ಟ್ ಹೋಗುತ್ತೆ. ಲೀವ್ ಆಗ್ತೇನೆ. ಲೀವ್ ಆಗಿ ಮತ್ತೆ ಜಾಯ್ನ್ ಆಗಿ ನೀವು. ಹಾ, ಲೀವ್ ಆಗಿ. ಹರೇ ಕೃಷ್ಣ. ಲೀವ್ ಆಗಿ ಮತ್ತೆ ಜಾಯ್ನ್ ಆಗಿ. ಅವರು ಲೀವ್ ಆಗ್ತಾ ಇಲ್ಲ, ಏನ್ ಮಾಡೋದು? ಬರ್ತಾನೆ ಇಲ್ಲ ನಂದು, ಏನೋ ನಾನೇ ರಿಮೂವ್ ಮಾಡಕ್ಕೂ ನನಗೆ ಆಗ್ತಾ ಇಲ್ಲ. ನೀವು ಲೀವ್ ಆಗ್ಬೇಕು. ಹರೇ ಕೃಷ್ಣ. ಅಲ್ಲಿ ಲೀವ್ ಅಂತ ರೆಡ್ ಕಲರ್ ಇದೆ ನೋಡಿ ಮಾತಾಜಿ, ಅಲ್ಲಿ ಲೀವ್ ಅಂತ ಅದನ್ನ ಪ್ರೆಸ್ ಮಾಡಿ ಮಾತಾಜಿ. ಮೇಲ್ಗಡೆ ಇರುತ್ತೆ ನೋಡಿ ಮಾತಾಜಿ ಲೀವ್ ಅಂತ. ಅಲ್ಲ ಮಾತಾಜಿ, ಯಾವಾಗ್ಲೂ ನಾವು ಲೆಫ್ಟ್ ಆಗ್ತೀವಲ್ಲ ಆ ತರ ಮಾಡ್ಬೇಕು. ರೆಡ್ಡಿ ಲೀವ್ ಹೋಗ್ಬೇಕು. ಅಂತ ಲೀವ್ ಮಾಡ್ಬೇಕು. ಅಲ್ಲ, ಅವ್ರು ಯಾವ ಲೆಫ್ಟ್ ಆಗಲ್ವ, ಅವ್ರು ಲೆಫ್ಟ್ ಆಗ್ಲೇಬೇಕಲ್ಲ. ಹರೇ ಕೃಷ್ಣ. ಏನ್ ಮಾಡೋದು ಇವರಿಗೆ ಗೊತ್ತಾಗ್ತಾ ಇಲ್ಲ. ಮಾತಾಜಿ ಪೋಸ್ಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ ಕಡೆ ಕೋಡ್ ಇದೆಯಾ? ಪಾಸ್ವರ್ಡ್ ಇದೆಯಾ? ಪಾಸ್ವರ್ಡ್ ಇದೆ ನನ್ನ ಹತ್ರ. ಇದ್ರದ್ದ? ಓಕೆ. ಇಲ್ಲಿ ಕೆಳಗಡೆ ಮೋರ್ ಅಂತ ಇದೆಯಲ್ಲ ಮಾತಾಜಿ. 1 ಮಿನಿಟ್ ಬರ್ತೇನೆ, 1 ನಿಮಿಷ. ಪಾಸ್ವರ್ಡ್ ಇದೆ ನನ್ನ ಹತ್ರ. ಕೊಡ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಅದು ಮಲ್ಲಿಕಾ ಮಾತಾಜಿ, ನಾನ್ ಕೊಡ್ತೀನಿ ಬನ್ನಿ. 63. ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತದೆ. ಮಾತಾಜಿ ನೀವು ಲ್ಯಾಪ್ಟಾಪ್ ಇಂದ ಜಾಯ್ನ್ ಆಗಿದ್ದೀರಾ? ಹೌದು ಮಾತಾಜಿ. ಏನ್ ಮಾಡೋದು? ಅಲ್ಲಿ ಮೋರ್ ಅಂತ ಆಪ್ಷನ್ ಇದೆಯಲ್ಲ ಮಾತಾಜಿ, ಅಲ್ಲಿ ಹೋಗಿ ಕ್ಲೇಮ್ ಹೋಸ್ಟ್ ಅಂತ ಹಾಕ್ಬೇಕು ಮಾತಾಜಿ. ಕೆಳಗಡೆ ಎಲ್ಲಿ ಮೋರ್ ಇದೆ? 1 ಮಿನಿಟ್. ಹಾ ಮಾತಾಜಿ. ಪಾರ್ಟಿಸಿಪೆಂಟ್ಸ್, ಚಾರ್ಟ್, ಪ್ರಿಫರೆನ್ಸಸ್, ಶೇರ್, ರೆಕಾರ್ಡ್, ಆಮೇಲೆ ಆಪ್ ನೋಟ್ಸ್ ಆದ್ಮೇಲೆ ಮೋರ್ ಅಂತ ಇದೆಯಲ್ಲ ಮಾತಾಜಿ, ಕ್ಲೇಮ್ ಹೋಸ್ಟ್ ಅಂತ ಅಲ್ಲಿ ಹೋಗ್ಬೇಕು ಮಾತಾಜಿ. ಅಲ್ಲಿ ಹೋಗಿ ನೀವು ಪಾಸ್ವರ್ಡ್ ಹಾಕಿ, ನೀವು ಕ್ಲೇಮ್ ಆಗ್ಬಿಡುತ್ತೆ, ನೀವು ಹೋಸ್ಟ್ ಆಗ್ಬಿಡ್ತೀರ. ಇಲ್ಲಿ ನನಗೆ ಕ್ಲೇಮ್ ಅಂತ ಬರ್ತಾ ಇಲ್ಲ. ಡಾಕ್ಯುಮೆಂಟ್ಸ್, ನೋಟ್ಸ್, ರೆಕಾರ್ಡು, ವೈಟ್ ಬೋರ್ಡ್ಸ್, ಆಪ್ಸ್, ಮೀಟಿಂಗು. ಲಾಸ್ಟ್ ವರೆಗೂ ಹೋಗ್ಬೇಕು, ಅವಾಗ ಬರುತ್ತೆ. ಪಾರ್ಟಿಸಿಪೆಂಟ್ಸ್ ಮಾತಾಜಿ. ಏನ್ ಮಾಡೋದು? ಅವರು ಲೀವ್ ಕೂಡ ಆಗೋದಿಲ್ಲ ಮಾತಾಜಿ. ಅವರು ಮಾತಾಜಿ ಈಗ ಮಾತಾಜಿ ಅವ್ರಿಗೆ ನೆಟ್ ಆಫ್ ಮಾಡಕ್ಕೆ ಹೇಳಿ, ಕ್ಲಾಸ್ ಹೋಗುತ್ತೆ. ನೀವು ಕಂಪ್ಯೂಟರ್, ನಿಮ್ಮ ಮೊಬೈಲ್ ಅನ್ನೇ ಬಂದ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ನೆಟ್ ಆಫ್ ಮಾಡಕ್ ಹೇಳಿ ಮಾತಾಜಿ, ಕ್ಲಾಸ್ ಎಂಡ್ ಆಗುತ್ತೆ. ನೀವು ಆಫ್ ಮಾಡ್ಕೊಳ್ಳಿ. ಹರೇ ಕೃಷ್ಣ.
ಅವ್ರು ಮಾತಾಡ್ತಾ ಇಲ್ಲ. ಈಗ ನಾವು ಏನ್ ಸತ್ಯವತಿ ಅವ್ರು ಮಾಡ್ಬೇಕು? ಲೆಫ್ಟ್ ಆಗಿ ಆ ಲಕ್ಷ್ಮೀ ಅವ್ರು ಈಗ left ಯಾರು ಆಗಿ- ಇದ್ದಾರೆ? ಹರೇ ಕೃಷ್ಣ, ನೀವೇ ಹೋಸ್ಟ್ ಹಾಕೊಳ್ಳಿ. ಈಗ ನಿಮ್ಗೆ ಕೊಡ್ತಾರೆ ಮಾತಾಜಿ ನಂಬರು, ಕೀ ಕೊಡ್ತಾರೆ. ಹರೇ ಕೃಷ್ಣ. ಇಡಿ ಮಾತಾಜಿ, ನಾನೇ ಮಾಡ್ತೀನಿ. ನಮಗೆ ಲ್ಯಾಪ್ಟಾಪ್ ಇಲ್ಲ, ನಮಗೆ ಅದ್ರಲ್ಲಿ ಬರಲ್ಲ. ನಮಗ್ ಬರಲ್ಲ ಮಾತಾಜಿ. ನಾನು ಈಗ ನನ್ಗೆ ಇದನ್ನ ಡೈರೆಕ್ಟ್ ಮಾಡ್ತಾ ಇದ್ದವ್ರು ಯಾರು? ಅವ್ರು ಗೌರಿ ಮಾತಾಜಿ. ನಾನೇ ಮಾಡ್ತಾ ಗೌರಿ ಇದ್ದೀನಿ ಮಾತಾಜಿ, ಮಾತಾಜಿ. ನೀವೇ ಇದಾಗಿ, ನೀವೇ ಹೋಸ್ಟ್ ಆಗಿ. ಮಾತಾಜಿ ಲ್ಯಾಪ್ಟಾಪ್ ಇದ್ರೇನೆ ಆಗುತ್ತೆ ಮಾತಾಜಿ. ಈಗ ಅವ್ರು ಆಲ್ರೆಡಿ ಹೋಸ್ಟ್ ಆಗಿದ್ದಾನೆ. ಈಗ ಎಂಡ್ ಆಗ್ಬೇಕು ಮಾತಾಜಿ. ಇದು ಮೀಟಿಂಗ್ ಎಂಡ್ ಆಗಿಲ್ಲ ಅಂತಂದ್ರೆ ಬರಲ್ಲ ಮಾತಾಜಿ ಈಗ. ಯಾಕಂದ್ರೆ ಅವರಿಗೆ ಲೀವ್ ಆಗಕ್ ಬರ್ತಾ ಇಲ್ಲ. ಮೀಟಿಂಗ್ ಎಂಡ್ ಮಾಡ್ಬೇಕು ಅವರು. ಲೀವ್ ಅಂತ ನಾನು ಅವ್ರ ಮೀಟಿಂಗ್ ಅಲ್ಲಿ ಅವ್ರು ಲೀವ್ ಆಗ್ಬೇಕು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಒಂದ್ ನಿಮಿಷ ನಿಧಾನವಾಗಿ ಹೇಳಿದ್ರೆ ಅರ್ಥ ಆಗತ್ತೆ ನೋಡೋಣ. ಸತ್ಯವತಿ ಮಾತಾಜಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಮೇಡಮ್, ಆ ಎಂಡ್ ಅಂತ ಬರ್ತಾ ಇದೆ. ಎಂಡ್ ಮಾಡ್ಬಿಡ್ಲಾ? ಎಂಡ್ ಮಾಡ್ಬೇಡಿ. ಎಂಡ್ ಮಾಡಿದ್ರೆ ನಮ್ಗೆ ಪೂರ್ತಿ ಹೋಗ್ಬಿಡುತ್ತೆ. ನನಗೆ ಕೋ ಹೋಸ್ಟ್ ಮಾಡ್ಬೇಕು ನೀವು. ಹೋಸ್ಟರ್ ಲೀವ್ ಅಂತ ಮಾಡಿ. ಲೀವ್ ಅಂತ ರೆಡ್ ಲೀವ್ ಬರುತ್ತಲ್ಲ, ಮಾಡ್ಬೇಕಾದ್ರೆ ಅದಕ್ಕೆ ರೆಡ್ ಎಲ್ಲಿಗೆ ಹೋಗ್ಬೇಕು ನಾನು? ಚಾಟ್ಸಿಗೆ ಹೋಗ್ಬೇಕಾ? ಅಲ್ಲ, ನಿಮ್ಮ ಕೊನೆಯದ್ರಲ್ಲಿ ಲೀವ್ ಅಂತ ಇರುತ್ತೆ ಅಲ್ಲಿ ಲಾಸ್ಟಿಗೆ. ಲೀವ್ ಅಂತ ಬರ್ತಾ ಇಲ್ಲ ನನ್ಗೆ. ಚಾಟಿಗೆ ಹೋದೆ, ಅದ್ರಲ್ಲಿ ಬರಲ್ಲ. ಎಂಡ್ ಅಂತ ಸ್ಕ್ರೀನ್ ಟಚ್ ಮಾಡಿ ಮಾತಾಜಿ. ಬರುತ್ತೆ ವಾಪಸ್. ಸ್ಕ್ರೀನ್ ಒಂದ್ಸರಿ ಟಚ್ ಮಾಡಿ ಮಾತಾಜಿ, ಮೇಲ್ಗಡೆ ಬರುತ್ತೆ ಲೀವ್ ಅಂತ. ಒಂದ್ಸರಿ ಸ್ಕ್ರೀನ್ ಟಚ್ ಮಾಡಿ ಲೀವ್ ಅಂತ ಬರುತ್ತೆ ಮೇಲೆ. ಒಂದ್ ನಿಮಿಷ ಮಾತಾಜಿ. ಮಧುಮಯಿ ಮಾತಾಜಿ ಅಂತ ಇಲ್ವಾ ಮಾತಾಜಿ ಅಲ್ಲಿ? ಸತ್ಯವತಿ ಮಾತಾಜಿ ಮೇಲ್ಗಡೆ ಯಾರ್ದೋ ಹ್ಯಾಂಡ್ ರೈಸ್ ಆಗಿದೆ. ಯಾರ್ದು ಮೇಲ್ಗಡೆ leave ಅಂತ ಬರುತ್ತೆ. ವಾಪಸ್ ಹ್ಯಾಂಡ್ ಡೌನ್ ಮಾಡಿ ನೀವು. HPPM ಮಾತಾಜಿ ಹ್ಯಾಂಡ್ ಡೌನ್ ಮಾಡಿ. ಹ್ಯಾಂಡ್ ರೈಸ್ ಬರ್ತಾ ಇದೆ. ಹೋಯ್ತು ಈಗ. ಇವಾಗ ಮಧುಮಯಿ ಮಾತಾಜಿ ಅಂತ ಮಾತಾಜಿ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಹ್ಯಾಂಡ್ ರೈಸ್ ಮಾಡ್ತೇನೆ. ಓಕೆ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಅದ್ರ ಮೇಲೆ ಟಚ್ ಮಾಡಿ ಮಾತಾಜಿ. ಸತ್ಯವತಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದಾರಲ್ವಾ, ಆ ಹೆಸರು ಮೇಲೆ ಸುಮ್ನೆ ಟಚ್ ಮಾಡಿ. ಮಧುಮತಿ ಹ್ಯಾಂಡ್ ರೈಸ್ ಮಾಡಿ. ಅಂತ ಇದೆಯಲ್ಲ ಅದ್ರ ಮೇಲೆ. ಚಾಟ್ಸಿಗೆ ಹೋಗ್ಲಾ? ಬೇಡ ಹೆಸರು ಮೇಲೆ ಪಾರ್ಟಿಸಿಪೇಟಿಗೆ ಹೋಗ್ಬೇಕು. ಪಾರ್ಟಿಸಿಪೆಂಟ್ಸ್ ಹೋಗಿ ಅಲ್ಲಿ ಪಾರ್ಟಿಸಿಪೇಟಿಗೆ ಹೋದ್ರೆ ಮಧುಮತಿ ಅಂತ ಅವರು ಮಾತಾಜಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅದ್ರ ಮೇಲೆ ಮಾಡ್ಲಾ? ಬೇಡ ಅವರೇ ಮಾಡಿದ್ದಾರೆ. ನನ್ನ ನೀವೆಲ್ಲ ಮಾಡೋದು ಮಧುಮತಿ. ನನ್ನ ಹೆಸರ ಮೇಲೆ ಕ್ಲಿಕ್ ಮಾಡಿ ನೀವು. ಹರೇ ಕೃಷ್ಣ. ಮಧುಮಯಿ ಸತ್ಯವತಿ ಮಾತಾಜಿ ಅವರು ಬರ್ತಾ ಇಲ್ಲ. ಸತ್ಯವತಿ ಮಾತಾಜಿ ಅವರು ಅಲ್ಲಿ ಇದ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದಾರಲ್ಲ ಅದನ್ನ ಕ್ಲಿಕ್ ಮಾಡಿ. ಹರೇ ಕೃಷ್ಣ. ನಾನು ಇವತ್ತು ಸ್ಕ್ರೀನ್ ಇಲ್ಲದೆ ಮಾಡ್ತೇನೆ, ಶೇರ್ ಇಲ್ಲದೆ ಮಾಡ್ತೇನೆ. ಹರೇ ಕೃಷ್ಣ. ಅವರಿಗೆ ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ. ಅವರಿಗೆ ಔಟ್ ಆಗೋದು ಗೊತ್ತಿಲ್ಲ. ಹ್ಯಾಂಡ್ ರೈಸ್ ಮಾಡಿದ್ದು ನನ್ನ ಹೆಸರಿನ ಮೇಲೆ ನೀವು ಕ್ಲಿಕ್ ಮಾಡಿ, ಅಲ್ಲಿ ಬಟನ್ ಅಲ್ಲಿ ಕ್ಲಿಕ್ ಮಾಡಿ. ಹರೇ ಕೃಷ್ಣ. ಅಲ್ಲ ಮಾತಾಜಿ, ಅದು ಮಧುಮತಿ ಅಂತ ಇದೆಯಲ್ಲ ಹ್ಯಾಂಡ್ ರೈಸ್ ಮಾಡಿದಾರಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಮಧುಮಯಿ ಬರ್ತಾ ಇಲ್ಲ ಮಾತಾಜಿ. ಬರ್ತಾ ಇಲ್ಲ ಅಂದ್ರೆ ನೀವು ಪಾರ್ಟಿಸಿಪೇಟಿಗೆ ಹೋಗಿ. ಪಾರ್ಟಿಸಿಪೇಟ್ ಇದೆಯಲ್ಲ ಆ ಚಾರ್ಟ್ ಪಕ್ಕನೇ ಇದೆ. ಪಾರ್ಟಿಸಿಪೇಟ್ ಹೋದೆ. ಅಲ್ಲ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅಲ್ಲಿ ಪಾರ್ಟಿಸಿಪೇಟ್ ಅಲ್ಲಿ ಮಧುಮತಿ ಕೃಷ್ಣಕಾಂತ ಅದನ್ನ ಮಾಡ್ರೆ ಹೋಗುತ್ತಲ್ಲ. ಹರೇ ಕೃಷ್ಣ. ಆಯ್ತು, ಅವರಿಗೆ ಬರಲ್ಲ ಮಾತಾಜಿ. ನಾನು ಹೀಗೆ ಮಾಡ್ತೀನಿ. ಯಾರಾದ್ರೂ ಒಬ್ರು ಗೈಡ್ ಮಾಡಿ ಮಾತಾಜಿ ಅವ್ರಿಗೆ. ಎಲ್ಲಾರು ಗೈಡ್ ಮಾಡ್ತಿದ್ರೆ ಅವ್ರು ಗಾಬರಿ ಆಗ್ತಾರೆ. ಅರ್ಥ ಆಗಲ್ಲ ಪಾಪ. ಸತ್ಯವತಿ ಮಾತಾಜಿ. ಹರೇ ಕೃಷ್ಣ. ಸತ್ಯವತಿ ಮಾತಾಜಿ ನಿಮ್ಗೆ ಕೇಳಿಸ್ತಿದೆ ಅಲ್ಲ? ಕೇಳಿಸ್ತದೆ ಮಾತಾಜಿ. ಪಾರ್ಟಿಸಿಪೆಂಟ್ ಅಂತ ಇದೆ ಅಲ್ಲ? ಹೌದು, ಪಾರ್ಟಿಸಿಪೆಂಟ್ ಅಂತ ಇದೆ. ಅಲ್ಲಿ ಹೋಗಿ ಮಾತಾಜಿ. ಒಂದ್ ನಿಮಿಷ ಅಲ್ಲಿ ಹೋಗಿ. ಮಧುಮಯಿ ಮಾತಾಜಿ ಅವ್ರದ್ದು ನೇಮ್ ಕಾಣಿಸ್ತಿದೆ ಅಲ್ವಾ? ಹ್ಯಾಂಡ್ ರೈಸ್ ಆಗಿದೆ. ಪಾರ್ಟಿಸಿಪೆಂಟ್ ಹೋದೆ. ಮಧುಮಯಿ ಮಾತಾಜಿ ಅವ್ರದ್ದು ಹ್ಯಾಂಡ್ ರೈಸ್ ಆಗಿದೆ ನೋಡಿ. ನೋಡೋಣ ಎಲ್ಲಿದೆ ಅಂತ ಅವ್ರದ್ದು ಹೆಸರು. ಅಲ್ಲಿ ಹೋದೆ. ಅದ್ರ ಮೇಲೆ ಒತ್ತಿ ಮಾತಾಜಿ. ಹಾಗೆ ಹೇಳಿ. ಮಧುಮಯಿ ಕೃಷ್ಣಕಾಂತ ಮಾತಾಜಿ ಅಲ್ವಾ? ಬಂತಲ್ವಾ? ಅದ್ರ ಅಲ್ಲಿ ಮೇಕ್ ಹೋಸ್ಟ್ ಅಂತ ಇದೆ ನೋಡಿ ಮಾತಾಜಿ. ಮೇಕ್ ಹೋಸ್ಟ್ ಅಂತ ಬರುತ್ತೆ. ಅವ್ರ ನೇಮ್ ಮೇಲೆ ಒತ್ತಿದಾಗ ನೀವು ಮೇಕ್ ಹೋಸ್ಟ್ ಅಂತ ಬರುತ್ತೆ. ತಾಳಿ ಒಂದ್ ನಿಮಿಷ. ಮಧುಮಯಿ ಕೃಷ್ಣಕಾಂತ್ ದೀದಿ ಅಂತ ಇದೆ. ಮೇಕ್ ಹೋಸ್ಟ್. ಮೇಕ್ ಹೋಸ್ಟ್ ಮೇಲೆ ಒತ್ತಿ.
ಹಾ ಕೊಡಿ ಮಾತಾಜಿ. ಹಾ ಸರಿ, ಕೊಟ್ಟೆ. ಓಕೆ, ಬರ್ಲಿಲ್ಲ ಇನ್ನು ಬಂದಿಲ್ಲ ಮಾತಾಜಿ. ನೀವು ಮೇಕ್ ಹೋಸ್ಟ್ ಮೇಲೆ ಹೋಸ್ಟ್ ಅಂತ ಕೊಟ್ಟೆ. ಎಸ್ ಕೊಡಿ, ಅದು ಮೇಕ್ ಹೋಸ್ಟ್ ಮೇಲೆ ಚೇಂಜ್ ದ ಹೋಸ್ಟ್ ಟು ಮ್ಯಾಚ್ ಮೇ. ಓಕೆ ಓಕೆ ನೋ ಎಸ್ ಕೇಳಿದೆ. ಓಕೆ ಕೊಡಿ ಮಾತಾಜಿ. ಓಕೆ, ಎಸ್ ಅಂತ ಕೊಡ್ಲಾ? ಎಸ್ ಕೊಡಿ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಯಾರಿಗಾದ್ರೂ ಕೋಹೋಸ್ಟ್ ಅದು ಮಾಡಿ ಎಲ್ಲರೂ ಮಾತಾಡಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದು ನಾನು ಹರೇ ಕೃಷ್ಣ ಹರೇ ಕೃಷ್ಣ. ಈಗ ನಾನು ಯಾರಿಗೆ ಕೋಹೋಸ್ಟ್ ಮಾಡ್ಲಿ? ಒಬ್ರಿಗೆ ಮಾಡ್ತೇನೆ. ಮಾಡಿ ಮಾತಾಜಿ. ಶೋಭಾ, ಯಾರಿಗೆ? ಶೋಭಾ ಮಾಡಿ ಮಾತಾಜಿ. ಮಾಡಿ ಮಾತಾಜಿ. ಓಕೆ, ಹರೇ ಕೃಷ್ಣ. ಮಾತಾಜಿ ಸರಿ ಆಯ್ತಾ ಈಗ? ಆಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನಾನು ಪ್ರವೀಣ ಮಾತಾಜಿಗೆ ಕೋಹೋಸ್ಟ್ ಮಾಡಿದ್ದೆ, ಅವರು ಲೀವ್ ಆಗಿದ್ದಾರೆ, ಅದಕ್ಕೆ ಹೀಗಾಗಿದೆ. ಆದ್ರೆ ಆ ಹ್ಯಾಂಡ್ ಮಾತ್ರ ಬರ್ತಾ ಇದೆ, ಅದು ಏನು ಗೊತ್ತಾಗ್ಲಿಲ್ಲ. ಹರೇ ಕೃಷ್ಣ. ಆಯ್ತು, ಎಲ್ಲರೂ ಕೂಡ ಮ್ಯೂಟ್ ಆಗಿರಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ತೆಗೆದ್ಬಿಡಿ ಎಲ್ಲರೂ ಅಷ್ಟೇ. ಹರೇ ಕೃಷ್ಣ. ಕಾಣಿಸ್ತಾ ಇದೆಯಾ? ಆ ಹ್ಯಾಂಡ್ ರೈಸ್ ಕಾಣ್ತಾ ಇದೆ, ಅದು ಹೋಗ್ತಾ ಇಲ್ಲ, ಗೊತ್ತಿಲ್ಲ. ಅಲ್ಲ, ಏನು ಇಲ್ಲ, ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಸ್ಕ್ರೀನ್ ಕಾಣ್ತದೆ. ಕಾಣ್ತದೆ. ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ದೇವತೆಗಳನ್ನ ಆರಾಧನೆಯನ್ನ ನಾವು ಕೃಷ್ಣನ ಆರಾಧನೆಯನ್ನ ಯಾಕೆ ಮಾಡಬೇಕು, ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಹರೇ ಕೃಷ್ಣ. ಒಂದು ನಿಮಿಷ. ನಾನು ಹ್ಯಾಂಡ್ ರೈಸ್ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೇನೆ. ಇರ್ಲಿ ಬಿಡಿ ಮಾತಾಜಿ. ಇರ್ಲಿ ಅಲ್ವಾ? ಹರೇ ಕೃಷ್ಣ. ಈಗ ಕೃಷ್ಣನ ಆರಾಧನೆಯನ್ನ ನಾವು ಯಾಕೆ ಮಾಡ್ಬೇಕು? ಭಾಗವತಮಲ್ಲಿ ಹೇಳಿದೆ, ನಮಗೆ 2ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಹೇಳಿದೆ. ಅಂದ್ರೆ ನಮಗೆ ಎಂತ ಬೈಕೆಗಳಿರಲಿ, ಸರ್ವ ಕಾಮ ಅಂದ್ರೆ ಯಾವುದೇ ಐಹಿಕ ಬೈಕೆ ಇರಲಿ, ಐಹಿಕ ಬೈಕೆ ಇದೆ ಅಂತ ದೇವತೆಗಳ ಹತ್ರ ಹೋಗ್ತಾರೆ ಅಲ್ವಾ? ಈಗ ಐಹಿಕಗಳ ಬೈಕೆ ಇದ್ರೂ ಕೂಡ ದೇವತೆಗಳಿಗೆ ಅವರಿಗೆ ಸ್ವತಂತ್ರವಾಗಿ ಐಹಿಕ ಬೈಕೆಗಳನ್ನ ಒಂದು ಅನುಗ್ರಹ ಕೊಡುವಂಥದ್ದು ಅವರಿಗೆ ಇಲ್ಲ. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಭಗವಂತನ ಒಂದು ಅಪ್ಪಣೆಯಿಂದನೇ ಕೊಡ್ತಾರೆ. ಸೊ ಹಾಗಾಗಿ ಭಗವಂತ ಎಲ್ಲರಿಗೂ ಕೂಡ ಒಂದು ಬೈಕೆಗಳನ್ನು ಅನುಗ್ರಹ ಮಾಡುವನು ಭಗವಂತನೇ. ದೇವತೆಗಳ ಮೂಲಕವಾಗಿ ಅವರು ತಗೊಳ್ತಾರೆ. ಈಗ ನಮಗೆ ನೇರವಾಗಿ ಭಗವಂತನ ಅರ್ಚನೆ ಮಾಡಬೇಕು ಅಂತ ಭಾಗವತಮಲ್ಲಿ ಹೇಳಿದೆ. ಸೊ ಯಾಕೆ ಅಂದರೆ ಭಗವಂತನನ್ನ ನಾವು ನೇರವಾಗಿ ಅರ್ಚನೆ ಆ ಒಂದು ಪೂಜೆ ಮಾಡಿದರೆ ಅವನು ಏನು ಮಾಡ್ತಾನೆ? ನಮ್ಮ ಬಯಕೆಗಳು ಎಲ್ಲವನ್ನೂ ತೀರಿಸ್ತಾನೆ. ಅದರ ಜೊತೆಗೆ ನಮ್ಮ ಹೃದಯವನ್ನ ಶುದ್ಧಿ ಮಾಡ್ತಾನೆ. ಯಾಕೆಂದ್ರೆ ಹೃದಯದಲ್ಲಿ ಕೊಳಕು ತುಂಬಿದೆ ನಮ್ಮಲ್ಲಿ. ಸೊ ರಜೋಗುಣ, ತಮೋಗುಣ, ಕಾಮ, ಮದ, ಮೋಹ, ಮತ್ಸರ ಇದೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಈ ರಜೋಗುಣ ತಮೋಗುಣ ಹೋಗ್ಬೇಕು, ಸತ್ವಗುಣಕ್ಕೆ ನಾವು ಬರಬೇಕು. ಆಗ ಭಗವಂತನತೆ ಹೋದಾಗ ಅವನು ಆ ಒಂದು ರಜೋಗುಣ ತಮೋಗುಣಗಳನ್ನ ತೆಗಿತಾನೆ. ಸೊ ಅವಾಗೇನಾಗುತ್ತೆ? ನಮಗೆ ಆ ಸತ್ವಗುಣಕ್ಕೆ ನಾವು ಬರ್ತೇವೆ. ಸತ್ವಗುಣಕ್ಕೆ ಬಂದಾಗ ನಮಗೆ ಅರಿವಾಗುತ್ತೆ. ಎಲ್ಲ ಸತ್ವಗುಣದ ಏನಾಗುತ್ತೆ? ಜ್ಞಾನ ಬರುತ್ತೆ. ಸೊ ಜ್ಞಾನದ ಬೆಳಕೆ ಇರುತ್ತೆ. ಆವಾಗ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ನಮಗೆ ಅರ್ಥ ಆಗತ್ತೆ. ಸೊ ಆವಾಗ ನಾವು ಮತ್ತೆ ಭಗವಂತನ ಆರಾಧನೆಯಲ್ಲಿ ತೊಡಗುತ್ತೇವೆ. ಸೊ ಅದೇ ವ್ಯತ್ಯಾಸ. ದೇವತೆಗಳ ಆರಾಧನೆಯಲ್ಲಿಯೇ ನಾವು ತೊಡಗಿಬಿಟ್ರೆ ಅವರು ಐಹಿಕ ಭೋಗವನ್ನು ಕೊಡ್ತಾರೆ ಭಗವಂತನ ಹತ್ರ ಶಕ್ತಿ ಪಡ್ಕೊಂಡು. ಆದರೆ ನಾವು ಐಹಿಕ ಭೋಗ ಪಡ್ಕೊಂಡಾಗ, ಇಂದ್ರಿಯ ಭೋಗದಲ್ಲೇ ಉಳಿದಾಗ ನಾವು ಮತ್ತೆ ಈ ಭೌತಿಕ ಪ್ರಪಂಚದಲ್ಲೇ ಇರಬೇಕಾಗುತ್ತೆ. ಪುಣ್ಯವನ್ನ ಸಂಪಾದನೆ ಮಾಡ್ತೇವೆ, ಭೌತಿಕ ಪುಣ್ಯವನ್ನ, ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಈ ಪ್ರಪಂಚಕ್ಕೆ ಬರಬೇಕು, ಭೌತಿಕ ಪ್ರಪಂಚಕ್ಕೆ ಬರಬೇಕು. ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಭಗವಂತನನ್ನ ನೇರವಾಗಿ ನಾವು ಹೋಗ್ಬೇಕು ಅಂತ ಭಾಗವತಮಲ್ಲಿ ಸಲಹೆ ಮಾಡಿದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಒಂದು ಆಶಾಕಾಂಕ್ಷೆಗಳನ್ನ ಇಟ್ಕೊಂಡು ದೇವತೆಗಳ ಹತ್ರ ಹೋದ್ರೆ ನಮಗೆ ದೇವತೆಗಳು ಕೊಡ್ತಾರೆ, ಆದರೆ ನಾವು ಇಲ್ಲೇ ಉಳಿಬೇಕಾಗತ್ತೆ. ಆದರೆ ನಾವು ಭಗವಂತನ ಹತ್ರ ಹೋದ್ರೆ ನಮಗೆ ಭಗವಂತ ಆ ಸಣ್ಣ ಪುಟ್ಟ ಬಯಕೆಯನ್ನು ತೀರಿಸ್ತಾನೆ, ಅದರ ಜೊತೆಗೆ ನಮ್ಮ ಹೃದಯವನ್ನು ಶುದ್ಧ ಮಾಡ್ತಾನೆ. ಸೊ ಅವಾಗ ನಾವು ಸತ್ವಗುಣಕ್ಕೆ ಬಂದಾಗ ನಮಗೆ ಎಲ್ಲ ಕೂಡ ತಿಳಿಯುತ್ತದೆ. ಈಗ ಶ್ಲೋಕ 21ಕ್ಕೆ ಹೋಗೋಣ. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಹರೇ ಕೃಷ್ಣ. ಅನುವಾದ ಓದಿ ಮಾತಾಜಿ. ಅನುವಾದ ಭಾವಾರ್ಥ ಎರಡು ಓದಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ.
ಓದ್ತೀನಿ ಕೃಷ್ಣ ಮಾತಾಜಿ, ಮಾತಾಜಿ. ಓದ್ತೀನಿ ಮಾತಾಜಿ, ಸ್ವಲ್ಪ ಸರಿ ಮಾಡ್ಕೊಳ್ತಾರೆ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತಾನೆ. ಭಾವಾರ್ಥ: ಭಗವಂತನು ಸ್ಥಿರಗೊಳಿಸುತ್ತೇನೆ. ಭಾವಾರ್ಥ: ಭಗವಂತನು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದುದರಿಂದ ಯಾವುದೇ ಮನುಷ್ಯನು ಐಹಿಕ ಭೋಗವನ್ನು ಬಯಸಿ ಅಂತಹ ಸೌಲಭ್ಯಗಳನ್ನು ಐಹಿಕ ದೇವತೆಗಳಿಂದ ಪಡೆಯಲು ಮನಪೂರ್ವಕವಾಗಿ ಅಪೇಕ್ಷಿಸಿದರೆ ಎಲ್ಲರ ಹೃದಯಗಳಲ್ಲಿರುವ ಪರಮಾತ್ಮನಾಗಿ ಪರಮಪ್ರಭುವು ಅವರ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು ಸೌಲಭ್ಯಗಳನ್ನು ನೀಡುತ್ತಾನೆ. ಎಲ್ಲ ಜೀವಿಗಳ ಪರಮ ಜನಕನಾಗಿ ಆತನು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡ ಬರುವುದಿಲ್ಲ. ಅವರು ತಮ್ಮ ಐಹಿಕ ಅಪೇಕ್ಷೆಗಳನ್ನು ಪಡೆದುಕೊಳ್ಳುವಂತೆ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾನೆ. ಸರ್ವಶಕ್ತನಾದ ದೇವರು ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳಿಗೆ ಭೋಗಕ್ಕೆ ಸೌಲಭ್ಯಗಳನ್ನು ಕೊಟ್ಟು ಅವರ ಮಾಯಾಶಕ್ತಿಯ ಬಲೆಗೆ ಬೀಳಲು ಅವಕಾಶ ಕೊಡುವುದೇಕೆ ಎಂದು ಕೆಲವರು ಕೇಳಬಹುದು. ಅದಕ್ಕೆ ಉತ್ತರ ಇದು: ಪರಮಾತ್ಮನಾದ ಪರಮಪ್ರಭು ಇಂತಹ ಸೌಲಭ್ಯಗಳನ್ನು ಕೊಡದಿದ್ದರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ. ಆದುದರಿಂದ ಆತನು ಪ್ರತಿಯೊಬ್ಬರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವರು ಬಯಸಿದುದನ್ನು ಕೊಡುತ್ತಾನೆ. ಆದರೆ ಅವನ ಕೊನೆಯ ಬುದ್ಧಿವಾದವನ್ನು ಸ್ವಲ್ಪ ಮಾತಾಡಿ, ಅಡ್ವರ್ಟೈಸ್ಮೆಂಟ್ ಕೆಳಗೆ ಮಾಡ್ಕೊಳ್ತೀನಿ ನಿಮಿಷ. ಬುದ್ಧಿವಾದವನ್ನು ಭಗವದ್ಗೀತೆಯಲ್ಲಿ ಕಾಣುತ್ತೇವೆ. ಮನುಷ್ಯನು ಬೇರೆ ಯಾತರಲ್ಲಿಯೂ ಮನಸ್ಸನ್ನು ತೊಡಗಿಸದೆ ಅವನಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಅದು ಮನುಷ್ಯನಿಗೆ ಸುಖವನ್ನು ತರುತ್ತದೆ. ಜೀವಿಯು ದೇವತೆಗಳು ದೇವೋತ್ತಮ ಪರಮ ಪುರುಷನ ಇಚ್ಛೆಗೆ ಅಧೀನರು. ಆದುದರಿಂದ ಜೀವಿಯು ಸ್ವಂತ ಇಚ್ಛೆಯಿಂದ ದೇವತೆಯನ್ನು ಪೂಜಿಸುವುದು ಸಾಧ್ಯವಿಲ್ಲ. ಪರಮ ಸಂಕಲ್ಪಕ್ಕೆ ಹೊರತಾಗಿ ದೇವತೆಯು ಯಾವ ವರವನ್ನು ಕೊಡುವಂತೆಯೂ ಇಲ್ಲ. ಸಾಮಾನ್ಯವಾಗಿ ಐಹಿಕ ಜಗತ್ತಿನಲ್ಲಿ ದುಃಖಕ್ಕೊಳಗಾದವರು ವೈದಿಕ ಸಾಹಿತ್ಯದಲ್ಲಿ ಸೂಚಿಸಿರುವಂತೆ ದೇವತೆಗಳ ಬಳಿ ಸಾರುತ್ತಾರೆ. ಯಾವುದೋ ಒಂದು ವಸ್ತುವನ್ನು ಬಯಸುವವರು ಒಂದು ನಿರ್ದಿಷ್ಟ ದೇವತೆಯನ್ನು ಪೂಜಿಸಬಹುದು. ವಿದ್ಯೆ ಬಯಸುವವನು ಸರಸ್ವತಿಯನ್ನು ಪೂಜಿಸಬಹುದು. ಸುಂದರಿಯಾದ ಹೆಂಡತಿಯನ್ನು ಬಯಸುವವನು ಶಿವನ ಪತ್ನಿಯಾದ ಉಮಾದೇವಿಯನ್ನು ಪೂಜಿಸಬಹುದು. ಹೀಗೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ದೇವತೆಗಳ ಆರಾಧನೆಗೆ ಬೇರೆ ಬೇರೆ ಪೂಜಾ ಮಾರ್ಗಗಳನ್ನು ಹೇಳಿದೆ. ಒಂದು ಜೀವಿ ಯಾವುದೋ ಒಂದು ನಿರ್ದಿಷ್ಟ ಸೌಲಭ್ಯವನ್ನು ಬಯಸುವುದರಿಂದ ಆ ನಿರ್ದಿಷ್ಟ ದೇವತೆಯಿಂದ ಆ ಅನುಗ್ರಹವನ್ನು ಪಡೆಯುವಂತೆ ಪರಮಪ್ರಭುವು ಆ ಜೀವಿಗೆ ಪ್ರಬಲವಾದ ಪ್ರೇರಣೆಯನ್ನು ನೀಡುತ್ತಾನೆ. ಆದುದರಿಂದ ಆತನು ಆ ಅನುಗ್ರಹವನ್ನು ಪಡೆಯುತ್ತಾನೆ. ಆ ಜೀವಿಯು ಆ ನಿರ್ದಿಷ್ಟ ದೇವತೆಯ ಬಗ್ಗೆ ತಳೆಯುವ ವಿಶಿಷ್ಟ ಭಕ್ತಿಯ ಮನೋಭಾವವನ್ನು ಪರಮಪ್ರಭುವು ನಿರ್ಧರಿಸುತ್ತಾನೆ. ದೇವತೆಗಳು ಜೀವಿಯಲ್ಲಿ ಇಂತಹ ಬಾಂಧವ್ಯವನ್ನು ತುಂಬಲಾರರು, ಏಕೆಂದರೆ ಅವನೇ ಪರಮಪ್ರಭು ಅಥವಾ ಎಲ್ಲ ಜೀವಿಗಳ ಹೃದಯಗಳಲ್ಲಿರುವ ಪರಮಾತ್ಮನು. ದೇವತೆಗಳು ವಾಸ್ತವವಾಗಿ ಪರಮಪ್ರಭುವಿನ ವಿಶ್ವರೂಪದ ಬೇರೆ ಬೇರೆ ಭಾಗಗಳು. ಆದುದರಿಂದ ಅವರಿಗೆ ಸ್ವಾತಂತ್ರ್ಯವಿಲ್ಲ. ಪರಮಾತ್ಮನಾಗಿ ದೇವೋತ್ತಮ ಪರಮಪುರುಷನು ದೇವತೆಯ ಹೃದಯದಲ್ಲಿಯೂ ಇದ್ದಾನೆ. ಆದುದರಿಂದ ಆತನು ಜೀವಿಯ ಅಪೇಕ್ಷೆಯನ್ನು ದೇವತೆಯ ಮೂಲಕ ಪೂರೈಸಲು ವ್ಯವಸ್ಥೆ ಮಾಡುತ್ತಾನೆ. ಆದರೆ ದೇವತೆಯೂ ಜೀವಿಯೂ ಪರಮ ಸಂಕಲ್ಪವನ್ನು ಅವಲಂಬಿಸಿದವರು, ಅವರಿಗೆ ಸ್ವಾತಂತ್ರ್ಯವಿಲ್ಲ ಎಂದು ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಏನಾಗ್ತದೆ ಅಂದ್ರೆ, ಜನರಿಗೆ ವಿಧ ವಿಧವಾದ ಬಯಕೆಗಳಿರುತ್ತೆ. ಮತ್ತೆ ಆ ಬಯಕೆಗಳನ್ನ ಪಡೀಲಿಕ್ಕಾಗಿ ಅವರು ಅಪೇಕ್ಷೆ ಮಾಡ್ತಾರೆ. ಆಗ ಅವರಿಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಅವರಿಗೆ ಗೊತ್ತಿರೋದಿಲ್ಲ, ಅಜ್ಞಾನದಲ್ಲಿರ್ತಾರೆ. ಬುದ್ಧಿಶಕ್ತಿಯನ್ನು ಆ ಐಹಿಕ ಬಯಕೆಗಳು ಕದ್ದು ಬಿಡ್ತವೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಈಗ ಭಗವಂತ ಪರಮಾತ್ಮನಾಗಿ ಹೃದಯದಲ್ಲಿದ್ದಾನೆ, ಜೀವಾತ್ಮನ ಹೃದಯದಲ್ಲಿ. ಅವನಿಗೆ ಅರ್ಥ ಆಗತ್ತೆ, ಓ ಈ ಜೀವಾತ್ಮನಿಗೆ ಈ ಬಯಕೆ ಇದೆ ಅಂತ ಅರ್ಥ ಆದ್ಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸೌಲಭ್ಯ ಕೊಡ್ತಾನೆ. ಜೀವಿಗಳಿಗೆ ಸ್ವತಂತ್ರ, ಅಲ್ಪ ಸ್ವತಂತ್ರ ಕೊಟ್ಟಿದ್ದಾನೆ ಭಗವಂತ. ಅಂದ್ರೆ ಅಲ್ಪ ಸ್ವತಂತ್ರ ಅಂದ್ರೆ ಅವರ ಇಚ್ಛೆಯನ್ನು ಪಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸೊ ಆ ಇಚ್ಛೆಯನ್ನು ಅವನು ತಡೆಯುವುದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾನೆ, ಸೌಲಭ್ಯ ಕೊಡ್ತಾನೆ.
ಆದರೆ ಅವರು ದೇವತೆಗಳಿಗೆ ಅವರಿಗೆ ಭಗವಂತನ ಹತ್ರ ಬರೋದಿಲ್ಲ. ಅವರು ದೇವತೆಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರಲ್ಲ, ಅಲ್ಲಿ ಹೋಗ್ಲಿಕ್ಕೆ ಅವರಿಗೆ ಆ ಒಂದು ಆ ದೇವತೆಗಳ ಹತ್ರ ಹೋಗ್ಲಿಕ್ಕೆ ಮನಸ್ಸು ಕೊಡೋನು ಭಗವಂತನೇ. ಹೇಗೆ ಹಾಗಾದ್ರೆ ಯಾಕೆ ದೇವತೆಗಳ ಹತ್ರ ಹೋಗ್ಲಿಕ್ಕೆ ಭಗವಂತ ಒಂದು ಮನಸ್ಸು ಕೊಡ್ತಾನೆ? ಅಲ್ಲಿ ಐಕ ಪ್ರಪಂಚದಲ್ಲಿಯೇ ಇರಬೇಕಾಗತ್ತೆ ದೇವತೆಗಳ ಪೂಜೆ ಮಾಡಿದ್ರೆ. ಹಾಗಾದ್ರೆ ಇವರು ಯಾಕೆ ಭೋಗಭಾಗ್ಯಗಳನ್ನ ಪಡಲಿಕ್ಕೆ, ಸೌಲಭ್ಯಗಳನ್ನ ಪಡಲಿಕ್ಕೆ ದೇವತೆಗಳ ಹತ್ರ ಹೋಗ್ಲಿಕ್ಕೆ ಮನಸ್ಸು ಯಾಕೆ ಕೊಡ್ತಾರೆ? ಈ ಪ್ರಶ್ನೆ ಬರ್ತದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಯಾಕೆ ಬರ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಭಗವಂತ ಚಿಕ್ಕ ಸ್ವತಂತ್ರಕ್ಕೆ ಅಡ್ಡಿ ಬರೋದಿಲ್ಲ. ಭಗವಂತ ಎಲ್ಲ ಜೀವಾತ್ಮನಿಗೆ ಸ್ವಲ್ಪ ಸ್ವತಂತ್ರ ಕೊಟ್ಟಿದ್ದಾನೆ. ಏನದು ಸ್ವತಂತ್ರ? ಬಯಕೆಗಳನ್ನು ಪಡ್ಕೊಳ್ಳೋದು, ಇಚ್ಛೆಗಳನ್ನು ಪಡೆಯೋದು, ಇದು ಸ್ವತಂತ್ರ. ಅದು ಕೊಟ್ಟಿದ್ದಾನೆ, ಅದಕ್ಕೆ ಅವನು ಅಡ್ಡಿ ಬರೋದಿಲ್ಲ. ಹೌದಾ, ನಿನಗೆ ಬೇಕಾ, ಇಚ್ಛೆಗಳು ಬೇಕಾ, ಆಯ್ತು ತೀರ್ಸ್ಕೊ, ಕೊಡ್ತೇನೆ. ಹೇಗೆ ಅವರಿಗೆ ಭಗವಂತ ದೇವತೆಗಳಲ್ಲಿ ಒಂದು ಪೂಜೆ ಮಾಡೋಂಥ ಮನಸ್ಸನ್ನು ಭಗವಂತನೇ ಕೊಡೋದು. ಸೊ ಆ ಕೊಟ್ಟಿದ್ದಾಗ ನೋಡಿ ಇಲ್ಲಿ ಹೇಳ್ತಾನೆ, ಸಂಪೂರ್ಣ ಸ್ವತಂತ್ರಕ್ಕೆ ಅವನು ಅವನ ಪ್ರತಿಯೊಬ್ಬರಿಗೂ ಕೊಟ್ಟ ಚಿಕ್ಕ ಸ್ವತಂತ್ರಕ್ಕೆ ಅವನು ಅಡ್ಡಿ ಆಗೋದಿಲ್ಲ. ಅವರಿಗೆ ಕೊಡ್ತಾನೆ. ಅವರಿಗೆ ಇಲ್ಲಿ ಒಂದು ಸೊ ನೋಡಿ, ಜೀವಿಯ ಸ್ವಂತ ಇಚ್ಛೆಯಿಂದ ದೇವತೆಯನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವಿ ಬಯಸಿದರೆ ದೇವತೆಗಳ ಪೂಜೆ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ದೇವತೆಗಳು ಭಗವಂತನ ಇಚ್ಛೆಗೆ ಅಧೀನರು, ಜೀವಿಗಳು ಭಗವಂತನ ಇಚ್ಛೆಗೆ ಅಧೀನರು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವತೆಗಳಿಗೂ ಜೀವಿಗಳಿಗೂ ದೇವತೆಗಳನ್ನ ಸ್ವಂತವಾಗಿ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ದೇವತೆಗಳಿಗೂ ಸ್ವಂತವಾಗಿ ಜೀವಿಗಳಿಗೆ ವರಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ದೇವರನ್ನು ಬೈಪಾಸ್ ಮಾಡಿ ಯಾವುದೂ ಆಗೋದಿಲ್ಲ. ದೇವತೆಗಳಿಂದ ನಾವು ಪೂಜೆ ಮಾಡೋದಾದ್ರೂ ಭಗವಂತನ ಎಸ್ ಹೇಳಬೇಕು ಭಗವಂತ, ಆವಾಗ ಮಾತ್ರ ಪೂಜೆ ಮಾಡ್ಲಿಕ್ಕಾಗತ್ತೆ. ದೇವತೆಗಳಿಗೂ ವರ ಕೊಡಬೇಕು, ಭಗವಂತ ಅಪ್ಪಣೆ ಕೊಡಬೇಕು. ಸೊ ಹಾಗಾಗಿ ಇಲ್ಲಿ ಏನಂತಿದೆ ಅಂತಂದ್ರೆ, ಅಲ್ಲಿ ಯಾಕೆ ಈ ತರ ವ್ಯವಸ್ಥೆ ಭಗವಂತ ಮಾಡಿದ್ದಾನೆ ಅಂತಂದ್ರೆ ನೋಡಿ, ಈಗ ಒಬ್ಬರಿಗೆ ಇಲ್ಲಿ ವಿದ್ಯೆ ಬಯಸಿದರೆ ಸರಸ್ವತಿ ಪೂಜೆ ಮಾಡಬೇಕು, ಇದು ಎಲ್ಲರಿಗೂ ಗೊತ್ತಿದೆ. ಸುಂದರ ಹೆಂಡತಿಯನ್ನ ಬಯಸಿದರೆ ಉಮಾದೇವಿಯನ್ನ ಪೂಜಿಸಬೇಕು, ಶಿವನ ಪತ್ನಿ. ಸೊ ಹಾಗಾಗಿ ಇಲ್ಲಿ ಇನ್ನೂ ಕೂಡ ಅನೇಕ ವಿಚಾರಗಳಿದೆ. ದೀರ್ಘಾಯುಷ್ಯ ಬೇಕಾದರೆ ಅಶ್ವಿನಿ ಕುಮಾರರನ್ನ ಪೂಜೆ ಮಾಡಬೇಕು, ದೃಢಕಾಯ ಬೇಕಾದರೆ ಭೂಮಿ ದೇವಿಯನ್ನ ಪೂಜೆ ಮಾಡಬೇಕು, ಸೌಂದರ್ಯವನ್ನು ಇಚ್ಛೆ ಮಾಡಬೇಕಾದ್ರೆ ಇಚ್ಛೆ ಪಟ್ಟರೆ ಗಂಧರ್ವ ಲೋಕದ ಸುಂದರ ನಿವಾಸಿಗಳನ್ನ ಪೂಜೆ ಮಾಡಬೇಕು. ಸೊ ಹೀಗೆಲ್ಲ ಇದೆ ದೇವತೆಗಳಲ್ಲಿ. ಸಾಕಷ್ಟು ಧನ ಸಂಚಯ ಮಾಡುವವರು ವರುಣ ದೇವತೆನ ಪೂಜೆ ಮಾಡುವರು, ಹೀಗೆಲ್ಲ ಇದೆ. ಸೊ ಹಾಗಾದ್ರೆ ಇದನ್ನು ವೇದಗಳಲ್ಲಿ ಯಾಕೆ ಕೊಟ್ಟರು? ಈ ಪ್ರಶ್ನೆ ನಮಗೆ ಬರ್ತದೆ. ಯಾಕೆಂದ್ರೆ ಭಗವಂತ ಅರೇಂಜ್ ಮಾಡಿದೆ. ಎಲ್ಲರಿಗೂ ಕೂಡ ಸ್ವಭಾವ ಬೇರೆ ಬೇರೆ ಇರುತ್ತದೆ, ಎಲ್ಲರಿಗೂ ಇಚ್ಛೆಗಳು ಬೇರೆ ಬೇರೆ ಇರುತ್ತದೆ. ಸೊ ಹಾಗಾಗಿ ಆಯಾಯ ಇಚ್ಛೆಗೆ ಆಯಾಯ ದೇವತೆಗಳಿಗೆ ಆರಾಧನೆ ಮಾಡುವ ಮನಸ್ಸನ್ನು ಭಗವಂತ ಕೊಡ್ತಾರೆ. ಆಯಾಯ ನಿರ್ದಿಷ್ಟ ದೇವತೆಯಿಂದ ಆ ಅನುಗ್ರಹವನ್ನು ಪಡೆಯುವಂತೆ ಪರಮಪ್ರಭು ಆ ಜೀವಿಗೆ ಪ್ರಬಲವಾದ ಪ್ರೇರಣೆಯನ್ನು ಕೊಡ್ತಾನೆ. ಪ್ರಬಲವಾದ ಪ್ರೇರಣೆ ಕೊಟ್ಟು ಆ ದೇವತೆಗಳ ಆರಾಧನೆ ಮಾಡಲಿಕ್ಕೆ ಅವರಿಗೆ ಮನಸ್ಸು ಕೊಡ್ತಾನೆ. ಸೊ ಅಲ್ಲಿಂದ ಅವರು ಪಡ್ಕೊಳ್ತಾರೆ. ಆದರೆ ಇಲ್ಲಿ ಏನಾಗ್ತದೆ ನೋಡಿ, ಜೀವಿಗಳಲ್ಲಿರುವ, ಏಕೆಂದರೆ ವಾಸ್ತವವಾಗಿ ಪರಮಪ್ರಭುವಿನ ವಿಶ್ವರೂಪದ ಬೇರೆ ಬೇರೆ ಭಾಗಗಳು, ಎಲ್ಲ ದೇವತೆಗಳು ಈ ಭಗವಂತನ ವಿಶ್ವರೂಪ ಇದೆಯಲ್ಲ ಅದರ ಬೇರೆ ಬೇರೆ ಭಾಗಗಳು ದೇವತೆಗಳು. ಸೊ ಹಾಗಾಗಿ ಅವರಿಗೆ ಸ್ವತಂತ್ರ ಇರೋದಿಲ್ಲ. ಈಗ ಇಡೀ ದೇಹಕ್ಕೆ ಒಂದು ಮನಸ್ಸು ಮಾಡಿದರೆ ದೇಹ ಕೆಲಸ ಮಾಡ್ತದೆ, ಆದರೆ ಈ ಕೈಗಳಿಗೆ ಕಾಲುಗಳಿಗೆ ಸ್ವತಂತ್ರತೆ ಇದೆಯಾ? ಹರೇ ಕೃಷ್ಣ. ಅವರಷ್ಟಕ್ಕೆ ಅವರು ಮಾಡ್ಕೋತಾರ? ಮೇಲಿಂದ ಡೈರೆಕ್ಷನ್ ಬರ್ಬೇಕಲ್ವಾ ಕೈಗೆ ಕಾಯಿಗೆ. ಹರೇ ಕೃಷ್ಣ. ಅದೇ ರೀತಿ ದೇವತೆಗಳಿಗೂ ಕೂಡ ಅವರು ಸ್ವತಂತ್ರವಾಗಿ ಅವರಿಗೆ ಯಾವುದನ್ನು ಅನುಗ್ರಹ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆದ್ದರಿಂದ ಭಗವಂತನು ಜೀವಿಯ ಅಪೇಕ್ಷೆಯನ್ನು ದೇವತೆಯ ಮೂಲಕ ಪೂರೈಸಲು ವ್ಯವಸ್ಥೆ ಮಾಡಿದ್ದಾನೆ. ಆದರೆ ದೇವತೆಯೂ ಜೀವಿಯು ಪರಮ ಸಂಕಲ್ಪವನ್ನು ಅವಲಂಬಿಸಿದವರು. ಸೊ ಹಾಗಾಗಿ ಅವರಿಗೆ ಸ್ವತಂತ್ರವಿಲ್ಲ, ಜೀವಿಗೂ ಸ್ವತಂತ್ರವಿಲ್ಲ. ನಾ ದೇವತೆಯನ್ನು ಪೂಜೆ ಮಾಡ್ತಾ ಇದ್ರು ಸ್ವತಂತ್ರ ಇಲ್ಲ, ಭಗವಂತನೇ ಪ್ರಬಲವಾದ ಪ್ರೇರಣೆ ಕೊಡಬೇಕು ಅವರಿಗೆ. ಆಮೇಲೆ ದೇವತೆಗೂ ಕೂಡ ಅವನೇ ಅಧಿಕಾರ ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಎಲ್ಲದಕ್ಕೂ ಏಕಲೇ ಈಶ್ವರ ಕೃಷ್ಣ ಆರಸವ ಭೃತ್ಯ, ಇದು ನಮ್ಗೆ ಇಲ್ಲಿ ಅರ್ಥ ಆಗತ್ತೆ. ಸೊ ಹಾಗಾಗಿ ದೇವತೆಗಳನ್ನ ಜನ ಬಯಸ್ತಾರೆ ಮತ್ತು ಅವರಿಗೆ ಅದೇ ಪ್ರೇರಣೆಯನ್ನು ಕೊಡ್ತಾರೆ. ಮುಂದಿನ ಶ್ಲೋಕ, ಇನ್ನೂ 2 ಶ್ಲೋಕ ಇದೆ, ನೋಡೋಣ. ಶ್ಲೋಕ 22. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯ ಆರಾಧನ ಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವೀತಾನ್ ಹಿತಾನ್. ಹರೇ ಕೃಷ್ಣ. ಯಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಲಕ್ಷ್ಮೀ ಮಾತಾಜಿ ಓದಿ.
ಅನುವಾದ: ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದಿ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ್ ಕಿ ಜೈ. ಪರಮಪ್ರಭುವಿನ ಅನುಮತಿ ಇಲ್ಲದೆ ದೇವತೆಗಳು ತಮ್ಮ ಭಕ್ತರಿಗೆ ವರಗಳನ್ನು ಅನುಗ್ರಹಿಸುವಂತಿಲ್ಲ. ಎಲ್ಲವೂ ಪರಮಪ್ರಭುವಿನ ಸ್ವತ್ತು ಎಂಬುದನ್ನು ಜೀವಿಯು ಮರೆಯಬಹುದು, ಆದರೆ ದೇವತೆಗಳು ಮರೆಯುವುದಿಲ್ಲ. ಆದುದರಿಂದ ದೇವತೆಗಳು ಪೂಜೆ ಮತ್ತು ಇಷ್ಟಾರ್ಥ ಸಿದ್ಧಿಗಳಿಗೆ ಕಾರಣರು ದೇವತೆಗಳಲ್ಲ, ವ್ಯವಸ್ಥೆಗೊಳಿಸಿದ ದೇವೋತ್ತಮ ಪರಮಪುರುಷನು ಕಾರಣ. ಮಂದಬುದ್ಧಿಯ ಜೀವಿಗೆ ಇದು ತಿಳಿಯದು. ಆದುದರಿಂದ ಆತನು ಮೂರ್ಖತನದಿಂದ ಯಾವುದೇ ಪ್ರಯೋಜನಕ್ಕಾಗಿ ದೇವತೆಗಳ ಬಳಿಗೆ ಹೋಗುತ್ತಾನೆ. ಆದರೆ ಪರಿಶುದ್ಧ ಭಕ್ತನಿಗೆ ಏನಾದರೂ ಬೇಕೆನ್ನಿಸಿದಾಗ ಪರಮಪ್ರಭುವಿಗೆ ಮಾತ್ರ ಪ್ರಾರ್ಥನೆ ಮಾಡುತ್ತಾನೆ. ಆದರೆ ಐಹಿಕ ಲಾಭಕ್ಕಾಗಿ ಬೇಡುವುದು ಪರಿಶುದ್ಧ ಭಕ್ತನ ಲಕ್ಷಣವಲ್ಲ. ಸಾಮಾನ್ಯವಾಗಿ ಜೀವಿಯು ತನ್ನ ಕಾಮವನ್ನು ಪೂರೈಸಿಕೊಳ್ಳುವ ಹುಚ್ಚಿನಿಂದ ದೇವತೆಗಳ ಬಳಿಗೆ ಹೋಗುತ್ತಾನೆ. ಜೀವಿಯು ಏನಾದರೂ ಅನುಚಿತವಾದುದನ್ನು ಬಯಸಿ ಭಗವಂತನೇ ಅದನ್ನು ನೀಡದಿದ್ದಾಗ ಹೀಗಾಗುತ್ತದೆ. ಪರಮಪ್ರಭುವನ್ನು ಪೂಜಿಸುವಾಗಲೇ ಭೌತಿಕ ಭೋಗವನ್ನು ಬಯಸುವವನ ಅಪೇಕ್ಷೆಗಳಲ್ಲಿ ವಿರೋಧಾಭಾಸವಿದೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಪರಮಪ್ರಭುವಿನ ಭಕ್ತಿ ಸೇವೆ ಮತ್ತು ಒಬ್ಬ ದೇವತೆಯ ಪೂಜೆ ಇವೆರಡೂ ಒಂದೇ ನೆಲೆಯಲ್ಲಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ದೇವತೆಯ ಪೂಜೆಯು ಪ್ರಾಪಂಚಿಕವಾದದ್ದು ಮತ್ತು ಪರಮಪ್ರಭುವಿನ ಭಕ್ತಿ ಸೇವೆಯ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಒಂದಿದೆ, ಮತ್ತೊಂದು ಪ್ಯಾರ ಇದೆ, ಮತ್ತೆ ಓದಿ. ಭಗವದ್ಧಾಮಕ್ಕೆ ಹಿಂದಿರುಗಲು ಬಯಸುವ ಜೀವಿಗೆ ಪ್ರಾಪಂಚಿಕ ಬಯಕೆಗಳೇ ತೊಡಕುಗಳು. ಆದುದರಿಂದ ಮಂದಬುದ್ಧಿಯವರು ಬಯಸುವ ಪ್ರಾಪಂಚಿಕ ಲಾಭಗಳನ್ನು ಭಗವಂತನ ಪರಿಶುದ್ಧ ಭಕ್ತನಿಗೆ ಕೊಡಲಾಗುವುದಿಲ್ಲ. ಈ ಮಂದಬುದ್ಧಿಯವರು ಪರಮಪ್ರಭುವಿನ ಭಕ್ತಿ ಸೇವೆಗಿಂತ ಐಹಿಕ ಜಗತ್ತಿನ ದೇವತೆಗಳ ಪೂಜೆಯಲ್ಲಿ ಒಲವನ್ನು ತೋರಬಹುದು. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಮುಖ್ಯವಾದ ವಿಚಾರ ಅಂತಂದ್ರೆ, ಇದು ತುಂಬಾ ಚೆನ್ನಾಗಿ ಭಗವಂತ ಹೇಳಿದ್ದಾನೆ. ಶ್ರೀಲ ಪ್ರಭುಪಾದ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಭಗವದ್ಧಾಮಕ್ಕೆ ಹಿಂತಿರುಗ್ಲಿಕ್ಕೆ ಏನು ನಮಗೆ ಅಡ್ಡಿ? ಪ್ರಾಪಂಚಿಕ ಬಯಕೆಗಳೇ ಅಡ್ಡಿ. ನಾವು ಯಾಕೆ ಭಗವಂತನ ಹತ್ರ ಹೋಗ್ಲಿಕ್ಕಾಗಲ್ಲ? ನಮಗೆ ಐಹಿಕ ಬಯಕೆಗಳಿದೆ. ಸೊ ಆದ್ದರಿಂದ ನಮಗೆ ಭಗವಂತನ ಹತ್ರ ಹೋಗ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಮಂದಬುದ್ಧಿಯವರು ಏನ್ ಮಾಡ್ತಾರೆ? ಪ್ರಾಪಂಚಿಕ ಲಾಭಗಳನ್ನು ಮಂದಬುದ್ಧಿಯವರು ಬಯಸುವ ಪ್ರಾಪಂಚಿಕ ಲಾಭಗಳನ್ನು ಶುದ್ಧ ಭಕ್ತರಿಗೆ ಭಗವಂತ ಕೊಡೋದಿಲ್ಲ. ಯಾಕೆಂದ್ರೆ ಅದು ಅಡಚಣೆ ಅಲ್ವಾ ಭಗವಂತನ ಹತ್ರ ಹೋಗ್ಲಿಕ್ಕೆ. ಸೊ ಐಹಿಕ ಬಯಕೆಗಳನ್ನ ಶುದ್ಧ ಭಕ್ತರಿಗೆ ಕೊಡೋದಿಲ್ಲ. ಯಾಕೆ? ಶುದ್ಧ ಭಕ್ತರು ಬಯಸುವುದೂ ಇಲ್ಲ. ಅವರಿಗೆ ಗೊತ್ತಿದೆ ಈ ಐಹಿಕ ಬಯಕೆಗಳಿಂದನೇ ನಾವು ಪ್ರಪಂಚಕ ತೊಡಕಿನಲ್ಲಿ, ಈ ಪ್ರಪಂಚದಲ್ಲಿ ನಾವು ಬಂದಿಯಾಗಿದ್ದೇವೆ ಅಂತ. ಸೊ ಹಾಗಾಗಿ ಮಂದಬುದ್ಧಿಯವರು ಪರಮಪ್ರಭುವಿನ ಭಕ್ತಿ ಸೇವೆಗಿಂತ ಐಹಿಕ ಜಗತ್ತಿನ ದೇವತೆಗಳ ಪೂಜೆಯಲ್ಲಿ ಒಲವನ್ನು ತೋರಿಸ್ತಾರೆ. ಯಾಕೆ ಅಂದರೆ ಐಹಿಕ ಬಯಕೆಗಳನ್ನ ದೇವತೆಗಳು ಅತಿ ಸುಲಭವಾಗಿ ಕೊಡ್ತಾರೆ. ಸೊ ಹಾಗಾಗಿ ಅವರು ಅದರಲ್ಲಿ ಒಲವನ್ನು ತೋರಿಸ್ತಾರೆ. ಆದರೆ ಇಲ್ಲಿ ಭಕ್ತಿ ಸೇವೆ, ಭಗವಂತನ ಭಕ್ತಿ ಸೇವೆಗೂ ದೇವತೆಯ ಪೂಜೆಯು ಎರಡೂ ಒಂದೇ ನೆಲೆಯಲ್ಲಿ ಇಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವತೆಯ ಪೂಜೆ ಪ್ರಾಪಂಚಿಕವಾಗಿದ್ದು, ಯಾಕೆ? ದೇವತೆಗಳ ಪೂಜೆ ಪ್ರಾಪಂಚಿಕವಾಗಿದ್ದು ಮತ್ತು ಪರಮಪ್ರಭುವಿನ ಭಕ್ತಿ ಸೇವೆಯು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿದ್ದು. ಅಂದರೆ ಭಗವಂತನ ಪೂಜೆ ಅದು ಆಧ್ಯಾತ್ಮಿಕವಾಗಿದ್ದು, ಭಗವಂತನ ಪೂಜೆ ಮಾಡಿದ್ರೆ ನಮಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆದರೆ ದೇವತೆಗಳ ಪೂಜೆ ಅದು ಪ್ರಾಪಂಚಿಕವಾದದ್ದು. ದೇವತೆಗಳು ಏನು ಕೊಡ್ತಾರೆ? ನಮಗೆ ಪ್ರಾಪಂಚಿಕ ಬಯಕೆಗಳನ್ನು ತೀರಿಸ್ತಾರೆ. ದೇವತೆಗಳಿಗೆ ಮುಕ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಶಿವ ಹೇಳಿದ್ದಾನೆ, ಮುಕ್ತಿ ಪ್ರದಾತ ವಿಷ್ಣು. ಪಾರ್ವತಿಗಳಿಂದ ಪಾರ್ವತಿ, ಮುಕ್ತಿಯನ್ನು ಕೊಡುವವನು ವಿಷ್ಣು. ಬ್ರಹ್ಮನ ಹತ್ರ ನನಗೆ ತನಗೆ ಶಕ್ತಿ ಇಲ್ಲ ಹೇಳ್ದ. ಹಿರಣ್ಯಕಶಿಪು ಕೇಳಿದ, ಅಮರ ಮಾಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ಯಾಕಂದ್ರೆ ನಾನೇ ಅಮರನಲ್ಲ. ಸೊ ಮುಕ್ತಿಯನ್ನು ಕೊಡಲಿಕ್ಕೆ ಯಾವ ದೇವತೆಗಳು ಸಾಧ್ಯ ಇಲ್ಲ. ವಿಷ್ಣು ಕೃಷ್ಣ ಕೊಡ್ತಾನೆ ಮುಕ್ತಿಯನ್ನ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ದೇವತೆಯ ಪೂಜೆ ಮತ್ತು ಭಗವಂತನ ಭಕ್ತಿ ಸೇವೆ ಎರಡೂ ಒಂದೇ ನೆಲೆಯಲ್ಲಿ ಅಲ್ಲ. ಭಗವಂತನ ಭಕ್ತಿ ಸೇವೆ ಅಂದರೆ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿದ್ದು, ಕಂಪ್ಲೀಟ್ಲಿ ಸ್ಪಿರಿಚುವಲ್. ಆದರೆ ದೇವತೆಯ ಪೂಜೆ ಪ್ರಾಪಂಚಿಕವಾದದ್ದು. ಸೊ ಇಲ್ಲಿ ದೇವತೆಯ ಪೂಜೆ ಮಾಡಿದರೆ ಪ್ರಾಪಂಚಿಕವಾದ ಬಯಕೆಗಳನ್ನ ತೀರಿಸ್ತಾರೆ. ಆದರೆ ನಮಗೆ ಈ ಭೌತಿಕ ಪ್ರಪಂಚದಲ್ಲಿ ಉಳ್ಕೋಬೇಕಾಗತ್ತೆ.
ನಾವೆಂಥ ಪುಣ್ಯ ಮಾಡಿದ್ರೂ ನಾವು ಇದಕ್ಕೆ ಹೋಗ್ಬೋದು, ಏನೋ ಸ್ವರ್ಗಲೋಕಕ್ಕೆ ಹೋಗ್ಬೋದು. ಆದರೆ ಕ್ಷೀಣ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಮತ್ತೆ ಈ ಐಹಿಕ ಪ್ರಪಂಚದ ಈ ಜನ್ಮ ಮೃತ್ಯು ಜರಾವ್ಯಾಧಿ ಸೈಕಲಿಂದ ನಮಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳ ಆರಾಧನೆ ಅದು ಪ್ರಾಪಂಚಿಕವಾದದ್ದು. ನಮಗೆ ಈ ಭೌತಿಕ ಪ್ರಪಂಚದಿಂದ ನಮಗೆ ಬಿಡಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗಬೇಕು ಅಂದರೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಯಾಕಂದರೆ ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿದ್ದು ಭಗವಂತನೇ ಮುಕ್ತಿ ಕೊಡಲಿಕ್ಕೆ ಅರ್ಹನಾದವನು. ಇದು ಆದರೆ ಇಲ್ಲಿ ಏನಾಗಿದೆ ಅಂದರೆ ಅವನು ಅರೇಂಜ್ಮೆಂಟು, ಇದು ಭಗವಂತನ ಅರೇಂಜ್ಮೆಂಟು. ಯಾಕೆಂದರೆ ಅಲ್ಪ ಬುದ್ಧಿಯುಳ್ಳವರಿಗೆ ದೈಹಿಕ ಬೇಕೆಗಳು, ಅವರ ಮನಸ್ಸು, ಅವರ ಬುದ್ಧಿ, ಜ್ಞಾನ ಅಪಹೃತವಾಗಿದೆ ಐಹಿಕ ಬೇಕೆಯಿಂದ. ಅವರು ರಜೋಗುಣ ತಮೋಗುಣದಲ್ಲಿ ಇದ್ದಾರೆ, ಅವರಿಗೆ ಅಜ್ಞಾನಿಗಳಾಗಿದ್ದಾರೆ. ಹಾಗಾಗಿ ಅವರಿಗೆ ಇಚ್ಛೆ ಏನು? ಭೌತಿಕ ಬಯಕೆ. ಸೊ ಹಾಗಾಗಿ ಅವರು ಮೂರ್ಖತನದಿಂದ ದೇವತೆಗಳ ಕಡೆ ಪ್ರಾರ್ಥನೆಗೆ ಹೋಗ್ತಾರೆ. ಆದರೆ ಭಗವಂತನಿಗೂ ಮತ್ತು ವ್ಯತ್ಯಾಸ ಏನು? ಭಗವಂತನಿಗೂ ಮತ್ತು ಈ ಒಂದು ದೇವತಾರಾಧನೆಗೆ ವ್ಯತ್ಯಾಸ ಏನು? ಭಗವಂತನ ಭಕ್ತರಿಗೂ ದೇವತಾರಾಧಕರಿಗೆ ವ್ಯತ್ಯಾಸ ಏನು? ಭಗವಂತನ ಭಕ್ತರು ಭಗವಂತನ ಹತ್ರ ಏನು ಕೇಳೋದಿಲ್ಲ, ಆದರೆ ಅವರ ಹೃದಯದಲ್ಲಿ ಏನಿದೆ ಅದನ್ನು ಭಗವಂತನೇ ಪೂರೈಸ್ತಾನೆ. ಅದೇ ಹೇಳಿದ್ದಾರೆ, ಅಕಾಮ ಸರ್ವ ಕಾಮ ಮೋಕ್ಷ ಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಹಾಗಾಗಿ ನಿಮಗೆ ಬಯಕೆಗಳಿದ್ದರೆ ನಾವು ಭಗವಂತನ ಹತ್ರ ಹೋದರೆ ನಮಗೇನಾಗುತ್ತೆ? ಹೃದಯ ಶುದ್ಧಿಯಾಗಿ ನಾವು ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಭಕ್ತರು, ಶುದ್ಧ ಭಕ್ತರು ಏನು ಮಾಡ್ತಾರೆ ಅಂದರೆ ಅವರಿಗೆ ಏನಾದರೂ ಬೇಕೆನಿಸಿದಾಗ ಕೂಡ ಅವರು ಪರಮ ಪ್ರಭುವಿಗೆ ಮಾತ್ರ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಐಹಿಕವಾಗಿ ಬೇಡುವುದು ಪರಿಶುದ್ಧ ಭಕ್ತನ ಲಕ್ಷಣವಲ್ಲ. ಶುದ್ಧ ಭಕ್ತರು ಯಾವಾಗಲೂ ಐಹಿಕವನ್ನು ಬೇಡುವುದಿಲ್ಲ. ಅವರಿಗೆ ಯಾಕೆ ಬೇಡುವುದಿಲ್ಲ? ಹರೇ ಕೃಷ್ಣ ಯಾರಾದರೂ ಹೇಳ್ತೀರಾ? ಶುದ್ಧ ಭಕ್ತರು ಐಹಿಕವನ್ನು ಯಾಕೆ ಬೇಡೋದಿಲ್ಲ? ಅವರು ಸಂಪೂರ್ಣವಾಗಿ ತಲ್ಲೀನರಾಗಿರ್ತಾರೆ ಭಗವಂತನಲ್ಲಿ. ಶುದ್ಧ ಭಕ್ತರಿಗೆ, ಹರೇ ಕೃಷ್ಣ, ಶುದ್ಧ ಭಕ್ತರು ಅವರಿಗೆ ಗೊತ್ತಿರುತ್ತೆ ಈ ಐಹಿಕ ಇದು ಬಂಧನಕ್ಕೆ ನಮ್ಮನ್ನು ಒಳ ಮಾಡುತ್ತೆ, ಇದು ತುಚ್ಛವಾದದ್ದು. ಭಗವಂತನ ಲೋಕದಲ್ಲಿ ಆನಂದವೇ ಆನಂದ, ಅಲ್ಲಿ ಶಾಶ್ವತವಾದ ಜೀವನ, ಹುಟ್ಟು ಸಾವಿನ ಆ ಚಕ್ರದಿಂದ ಪಾರಾಗಿ ಭಗವಂತನ ಲೋಕಕ್ಕೆ ಅದು ನಮ್ಮ ಸ್ವಾಭಾವಿಕ ಸ್ಥಿತಿ. ಇದು ಅರಿವಿರುತ್ತೆ ಯಾರಿಗೆ? ಶುದ್ಧ ಭಕ್ತರಿಗೆ. ಅದಕ್ಕಾಗಿ ಅವರು ಐಹಿಕ ಲಾಭಕ್ಕಾಗಿ ಬೇಡುವುದಿಲ್ಲ. ಐಹಿಕ ಲಾಭಕ್ಕೆ ಬೇಡಿದರೆ ಈ ಐಹಿಕ ಪ್ರಪಂಚದಲ್ಲೇ ಇರಬೇಕಾಗತ್ತೆ. ಯಾಕೆ ಅಂತಂದ್ರೆ ಐಹಿಕ ಲಾಭ ಪಡ್ಕೊಂಡಾಗ ದೇವತೆಗಳ ಆರಾಧನೆ ಮಾಡಿದಾಗ ಪುಣ್ಯ ಸಿಕ್ಕತ್ತೆ. ಸೊ ಆ ಪುಣ್ಯವನ್ನು ನಾವು ಆ ಪುಣ್ಯದ ಕರೆನ್ಸಿಯನ್ನು ನಾವು ಮತ್ತೆ ಅನುಭವಿಸ್ಲಿಕ್ಕೆ ಮತ್ತೆ ಭೌತಿಕ ಪ್ರಪಂಚಕ್ಕೆ ಬರಬೇಕು. ಅದಕ್ಕೆ ಪರಿಶುದ್ಧ ಭಕ್ತರಿಗೆ ಇದೆಲ್ಲ ಗೊತ್ತು. ಅದಕ್ಕೆ ಹೇಗೆ ಗೊತ್ತು? ಭಗವಂತ ಏನು ಮಾಡ್ತಾನೆ? ದದಾಮಿ ಬುದ್ಧಿ ಯೋಗಂ. ಅವನೇನು ಮಾಡ್ತಾನೆ ಭಗವಂತ? ದದಾಮಿ ಬುದ್ಧಿಯೋಗ ಕೊಡ್ತಾನೆ, ಅವ್ರು ತಿಳುವಳಿಕೆ ಕೊಡ್ತಾನೆ ಭಗವಂತ. ಮತ್ತೆ ಹೇಳ್ತಾನೆ, ನಾನು ಅವರ ಹೃದಯದಲ್ಲಿದ್ದು ಜ್ಞಾನ ದೀಪವನ್ನು ಬೆಳಗ್ತೇನೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಇದರಲ್ಲಿ ಸ್ವಲ್ಪ ಅರ್ಥ ಆಗ್ಬೋದು ಅಂತ ತಿಳ್ಕೊಂಡೆ ನಾನು. ಹರೇ ಕೃಷ್ಣ. ಇನ್ನೂ ಇದೆ, ಇದರಲ್ಲಿ ಇಂಪಾರ್ಟೆಂಟ್ ಇದೆ. 23ನೇ ಶ್ಲೋಕವು ಕೂಡ. ಅಂತವತ್ತು ಫಲಂ ತೇಷಾಂ ತದ್ ಭವತಿ ಅಲ್ಪಮೇಧಸಾಂ ದೇವಾನ್ ದೈವೇಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಓದಿ. ಹರೇ ಕೃಷ್ಣ. ಮಾತಾಜಿ ಯಾರು ಓದಿರ್ಲಿಲ್ಲ ಅಂದ್ರೆ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಆದರೆ ಭಕ್ತರ ಕಡೆಗೆ ತನ್ನ ಪರಮ ಲೋಕವನ್ನು ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ಭಾವಾರ್ಥ. ಭಗವದ್ಗೀತೆಯ ಕೆಲವು ವ್ಯಾಖ್ಯಾನಕಾರರು ದೇವತೆಯೊಬ್ಬನನ್ನು ಪೂಜಿಸುವವರು ಪರಮಪ್ರಭುವನ್ನು ಮುಟ್ಟಬಹುದು ಎಂದು ಹೇಳುತ್ತಾರೆ. ಆದರೆ ದೇವತೆಗಳನ್ನು ಪೂಜಿಸುವವರು ವಿವಿಧ ದೇವತೆಗಳನ್ನು ನೆಲೆಸಿರುವ ಬೇರೆ ಬೇರೆ ಗ್ರಹಗಳಿಗೆ ಹೋಗುವರೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಉದಾಹರಣೆಗೆ, ಸೂರ್ಯ ದೇವತೆಯನ್ನು ಪೂಜಿಸುವವರು ಸೂರ್ಯನನ್ನು ಪಡೆಯುತ್ತಾನೆ ಮತ್ತು ಚಂದ್ರ ದೇವತೆಯನ್ನು ಪೂಜಿಸುವವರು ಚಂದ್ರನನ್ನು ಪಡೆಯುತ್ತಾನೆ. ಹೀಗೆ ಯಾರಾದರೂ ಇಂದ್ರನಂತ ದೇವತೆಗಳನ್ನು ಪೂಜೆ ಮಾಡಲು ಬಯಸಿದರೆ ಆತನು ಆ ನಿರ್ದಿಷ್ಟ ದೇವತೆಯ ಲೋಕಕ್ಕೆ ಹೋಗುವನು. ಯಾವ ದೇವತೆಯನ್ನು ಪೂಜಿಸಿದರೂ ಪ್ರತಿಯೊಬ್ಬನು ದೇವೋತ್ತಮ ಪರಮಪುರುಷನನ್ನು ಮುಟ್ಟುವನೆಂಬುದು ಸರಿಯಲ್ಲ. ಅದನ್ನು ಇಲ್ಲಿ ನಿರಾಕರಿಸಿದೆ. ದೇವತೆಗಳನ್ನು ಪೂಜಿಸುವವರು ಐಕ ಜಗತ್ತಿನಲ್ಲಿ ಬೇರೆ ಲೋಕಗಳಿಗೆ ಹೋಗುತ್ತಾರೆ. ಆದರೆ ಪ್ರಭುವಿನ ಭಕ್ತನು ದೇವೋತ್ತಮ ಪರಮಪುರುಷ ಲೋಕಕ್ಕೆ ನೇರವಾಗಿ ಹೋಗುತ್ತಾನೆ. ದೇವತೆಗಳು ಪ್ರಭುವಿನ ದೇಹದ ಬೇರೆ ಬೇರೆ ಭಾಗಗಳಾದರೆ
ಅವರನ್ನು ಪೂಜಿಸಿದರೂ ಅದೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗಬೇಕು ಎಂದು ವಾದ ಹೂಡಬಹುದು. ಆದರೆ ದೇವತೆಗಳನ್ನು ಪೂಜಿಸುವವರು ಅಷ್ಟು ಬುದ್ಧಿವಂತರಲ್ಲ, ಏಕೆಂದರೆ ದೇಹ ಯಾವ ಭಾಗಕ್ಕೆ ಆಹಾರವನ್ನು ಕೊಡಬೇಕು ಎನ್ನುವುದು ಅವರಿಗೆ ತಿಳಿದಿಲ್ಲ. ಅದರಲ್ಲಿ ಕೆಲವರು ಎಷ್ಟು ದಡ್ಡರೆಂದರೆ ಅವರು ಅನೇಕ ಭಾಗಗಳಿಗೆ ಮತ್ತು ಆಹಾರವನ್ನು ಒದಗಿಸಲು ಅನೇಕ ರೀತಿಗಳಿವೆ ಎಂದು ವಾದಿಸುತ್ತಾರೆ. ಅದು ಅಷ್ಟೇನು ಸರಿಯಾದುದಲ್ಲ. ಕಿವಿಗಳ ಮೂಲಕ ಅಥವಾ ಕಣ್ಣುಗಳ ಮೂಲಕ ದೇಹಕ್ಕೆ ಆಹಾರವನ್ನು ಕೊಡಲು ಯಾರಿಗಾದರೂ ಸಾಧ್ಯವೇ? ದೇವತೆಗಳು ತಮ್ಮ ಪರಮಪ್ರಭುವಿನ ವಿಶ್ವದೇಹದ ವಿವಿಧ ಭಾಗಗಳು ಎಂದು ಅವರಿಗೆ ತಿಳಿದಿಲ್ಲ. ಅಂತವರು ತಮ್ಮ ಅಜ್ಞಾನದಿಂದ ಪ್ರತಿಯೊಬ್ಬ ದೇವತೆಯು ಒಬ್ಬ ದೇವರು ಮತ್ತು ಪರಮಪ್ರಭುವಿನ ಪ್ರತಿಸ್ಪರ್ಧಿ ಎಂದು ನಂಬುತ್ತಾರೆ. ಬೇರೆ ಯಾರಾದ್ರೂ ಒಬ್ಬರಿಗೆ ಅವಕಾಶ ಇದೆ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಕೃಷ್ಣ. ಓದಿ. ದೇವತೆಗಳಷ್ಟೇ ಅಲ್ಲಿಂದ ಮಾತಾಜಿ. ಅಲ್ಲಿಂದ ಓದಿ. ದೇವತೆಗಳಷ್ಟೇ ಪರಮಪ್ರಭುವಿನ ಭಾಗಗಳಲ್ಲ, ಸಾಮಾನ್ಯ ಜೀವಿಗಳು ಹೀಗೆ ಭಾಗಗಳೇ ಹೌದು. ಶ್ರೀಮದ್ ಭಾಗವತದಲ್ಲಿ ಬ್ರಾಹ್ಮಣರು ಪರಮಪ್ರಭುವಿನ ತಲೆ, ಕ್ಷತ್ರಿಯರು ಅವನ ತೋಳುಗಳು, ವೈಶ್ಯರು ಅವನ ನಡು, ಶೂದ್ರರು ಅವನ ಕಾಲುಗಳು ಮತ್ತು ಎಲ್ಲರೂ ಬೇರೆ ಬೇರೆ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಎಂದು ಹೇಳಿದೆ. ಸನ್ನಿವೇಶ ಏನೇ ಇರಲಿ, ದೇವತೆಗಳು ತಾನು ಪರಮಪ್ರಭುವಿನ ವಿಭಿನ್ನಾಂಶಗಳು ಎಂದು ಮನುಷ್ಯನು ತಿಳಿದಿದ್ದರೆ ಅವನ ಜ್ಞಾನವು ಪರಿಪೂರ್ಣ. ಆದರೆ ಇದು ಅವನಿಗೆ ಅರ್ಥವಾಗದಿದ್ದರೆ ಅವನು ದೇವತೆಗಳು ವಾಸಿಸುವ ಬೇರೆ ಲೋಕಗಳಿಗೆ ಹೋಗುತ್ತಾನೆ. ಭಕ್ತನು ತಲುಪುವ ಗುರಿಯೂ ಇದಲ್ಲ. ದೇವತೆಗಳ ವರಗಳಿಂದ ಪಡೆದ ಫಲವನ್ನು ನಾಶವಾಗುವಂತವು, ಏಕೆಂದರೆ ಐಹಿಕ ಜಗತ್ತಿನಲ್ಲಿ ಲೋಕಗಳು, ದೇವತೆಗಳು ಮತ್ತು ಅವರನ್ನು ಪೂಜಿಸುವವರು ಎಲ್ಲಕ್ಕೂ ನಾಶವುಂಟು. ಆದುದರಿಂದ ಈ ಶ್ಲೋಕದಲ್ಲಿ ದೇವತೆಗಳನ್ನು ಪೂಜಿಸಿ ಪಡೆಯುವ ಫಲಗಳೆಲ್ಲ ನಾಶವಾಗುತ್ತವೆ. ಆದುದರಿಂದ ಇಂತಹ ಪೂಜೆಯನ್ನು ಕಡಿಮೆ ಬುದ್ಧಿಯ ಜೀವಿಗಳು ಮಾಡುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದ ಪರಿಶುದ್ಧ ಭಕ್ತನು ನಿತ್ಯ ಜ್ಞಾನಾನಂದವನ್ನು ಸಾಧಿಸುವುದರಿಂದ ಅವನ ಸಾಧನೆಗಳು ಮತ್ತು ದೇವತೆಗಳ ಸಾಮಾನ್ಯ ಆರಾಧಕ ಸಾಧನೆಗಳು ಬೇರೆ ಬೇರೆಯಾಗಿರುತ್ತವೆ. ಪರಮಪ್ರಭು ಅಮಿತನಾದವನು, ಅವನ ಕೃಪೆಯು ಅಮಿತ, ಅವನ ಕರುಣೆಯೂ ಅಮಿತ. ಆದುದರಿಂದ ಪರಮಪ್ರಭು ತನ್ನ ಪರಿಶುದ್ಧ ಭಕ್ತನಿಗೆ ತೋರುವ ಕರುಣೆಗೆ ಮಿತಿ ಇಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ದೇವತೆಗಳ ಆರಾಧನೆ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಭಗವಂತನ ಆರಾಧನೆ ಮಾಡಿ ಏನಾಗುತ್ತೆ, ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಭಗವಂತನ ಹೇಳಿದ್ದಾನೆ, ಸೊ ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಸೊ ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರೆ, ಅವರ ಬುದ್ಧಿ ಅಲ್ಪ. ಅವರು ಪಡುವ ಫಲವೂ ಮಿತವಾದದ್ದು, ಯಾಕೆಂದ್ರೆ ಅವರು ಐಹಿಕವನ್ನೇ ಪಡ್ಕೊಳ್ತಾರೆ. ಮತ್ತೆ ಅಲ್ಪ ಕಾಲ, ಶಾಶ್ವತ ಏನೂ ಅಲ್ಲ. ದೇವತೆಗಳು ಕೊಡೋ ವರ ಈ ದೇಹ ಇರುವವರಿಗೆ ಮಾತ್ರ ಅವರ ಕೊಡೋದು ವರ. ಆಮೇಲೆ ಅವರು ಕೊಟ್ಟಿದ್ದು ವರ ಅದು ಕೂಡ ಅಲ್ಪ ಕಾಲದ್ದು, ಮತ್ತೆ ಅದು ಮಿತವಾದದ್ದು, ಸ್ವಲ್ಪನೇ ಕೊಡ್ಬೋದು. ಆದರೆ ಭಗವಂತ ಎಷ್ಟು ಅಂತಂದ್ರೆ, ಈಗ ಭಗವಂತನ ಕೊಡ್ತಕ್ಕಂಥದ್ದು ಮತ್ತು ದೇವತೆಗಳ ವ್ಯತ್ಯಾಸ ಇಲ್ಲಿ ನಾವು ತಿಳ್ಕೊಳ್ಬೇಕು. ಈಗ ಏನ್ ಹೇಳ್ತಾರೆ, ಭಗವಂತನನ್ನು ಪೂಜೆ ಮಾಡಿದರೆ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಮದ್ಭಕ್ತ ಯಾಂತಿ ಮಾಮಪಿ. ದೇವತೆಗಳನ್ನು ಪೂಜೆ ಮಾಡಿದ್ರೆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ದೇವತೆಗಳ ಲೋಕ ಅಂದ್ರೆ ಭೌತಿಕ ಪ್ರಪಂಚ. ಇಲ್ಲಿ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಯಾರು ಸೂರ್ಯನನ್ನು ಆರಾಧನೆ ಮಾಡ್ತಾರೆ ಸೂರ್ಯ ಲೋಕಕ್ಕೆ ಹೋಗ್ತಾರೆ, ಯಾರು ಚಂದ್ರನನ್ನು ಆರಾಧನೆ ಮಾಡ್ತಾರೆ ಚಂದ್ರ ಲೋಕಕ್ಕೆ ಹೋಗ್ತಾರೆ. ಹೀಗೆ ಬೇರೆ ಬೇರೆ ದೇವತೆಗಳನ್ನು ಯಾರು ಆರಾಧನೆ ಮಾಡ್ತಾರೆ ಅವರ ಲೋಕಗಳಿಗೆ ಹೋಗ್ತಾರೆ. ಈ ಎಲ್ಲ ಲೋಕಗಳು, ದೇವತೆಗಳ ಲೋಕಗಳು ಭೌತಿಕ ಪ್ರಪಂಚ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಭಗವಂತ ಇರೋದು ಆಧ್ಯಾತ್ಮಿಕ ಲೋಕ, ವೈಕುಂಠ ಲೋಕ. ಓಕೆ, ದೇವತೆಗಳನ್ನು ಆರಾಧನೆ ಮಾಡಿ ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೇಳ್ತಾರೆ ಯಾರನ್ನು ಬೇಕಾದ್ರೂ ಪೂಜೆ ಮಾಡು, ಆದರೆ ಭಗವಂತನನ್ನ ಮುಟ್ಟಬಹುದು ಅಂತ ಹೇಳ್ತಾರೆ. ಭಗವದ್ಗೀತೆಯ ಕೆಲವು ವ್ಯಾಖ್ಯಾನಕಾರರು ದೇವತೆಯೊಬ್ಬನನ್ನು ಪೂಜಿಸಿ ಪರಮಪ್ರಭುವನ್ನು ಮುಟ್ಟಬಹುದು ಎಂದು ಹೇಳುತ್ತಾರೆ. ಇಲ್ಲಿ ಭಗವದ್ಗೀತೆಯ ವ್ಯಾಖ್ಯಾನಕಾರರು ಆ ರೀತಿ ಕೆಲವರು ಹೇಳ್ತಾರೆ. ಆದರೆ ದೇವತೆಗಳನ್ನು ಪೂಜಿಸುವವರು ಬೇರೆ ಬೇರೆ ಗ್ರಹಗಳಿಗೆ ಹೋಗುವರೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈಗ ಕಲ್ಕತ್ತಾಗೆ ಟಿಕೆಟ್ ತೆಗೆದುಕೊಂಡು ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಆಗತ್ತಾ? ಹರೇ ಕೃಷ್ಣ. ಆಗೋದಿಲ್ಲ ಮಾತಾಜಿ. ಅಥವಾ ಬೆಂಗಳೂರು ಟಿಕೆಟ್ ತಕೊಂಡು ಕಲ್ಕತ್ತಾಕ್ ಹೋಗ್ಬೇಕು ಅಂದ್ರೆ ಆಗತ್ತಾ? ಇಲ್ಲ. ಸೊ ನಾವು ಬೆಂಗಳೂರು ಟಿಕೆಟ್ ತಗೊಂಡ್ರೆ ಬೆಂಗಳೂರಿಗೆ ಹೋಗ್ತೇವೆ. ಬೆಂಗಳೂರಿನಲ್ಲಿ ನಾವು ರೈಲ್ ಹತ್ತಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ರೈಲ್ ಹತ್ತಿ ಯಾವುದೋ ನಂಗೆ ಕಲ್ಕತ್ತಾಕ್ ಹೋಗ್ಬೇಕು ಅಂತ ಅವರಲ್ಲಿ ಹೋಗುತ್ತಾ ಅದು ಆ ಟ್ರೈನು? ಕಲ್ಕತ್ತಾಕ್ ಹೋಗ್ಬೇಕಾದ್ರೆ ಕಲ್ಕತ್ತಾದ ಟ್ರೈನೇ ಹಿಡಿಬೇಕಲ್ವಾ? ಹರೇ ಕೃಷ್ಣ.
ಹಾಗೆ ಇಲ್ಲಿ ಭಗವಂತನ ಲೋಕಕ್ಕೆ ಹೋಗ್ಬೇಕು. ಈ ಜ್ಞಾನ ಇದ್ರೆ ನನಗೆ, ಅಂದ್ರೆ ಭಗವಂತನ ಲೋಕಕ್ಕೆ ಹೋದ್ರೆ ನನಗೆ ಅಂತಿಮವಾದ ಪರಮ ಗತಿ ಸಿಕ್ಕುತ್ತೆ. ಭಗವಂತನ ಲೋಕಕ್ಕೆ ಹೋದ್ರೆ ನನಗೆ ಮತ್ತೆ ಜನ್ಮ ಮೃತ್ಯು ಅದು ಸೈಕಲ್, ಈ ಜನ್ಮ ಮೃತ್ಯುವಿನ ಆ ಚಕ್ರದಿಂದ ಹೊರಗೆ ಬರ್ಬೋದು. ಇದು ಯಾವಾಗ ತಿಳುವಳಿಕೆ ಬರುತ್ತೆ ಆವಾಗ ಅವರು ದೇವತೆಗಳನ್ನ ಆರಾಧನೆ ಮಾಡೋದಿಲ್ಲ, ಅವರು ಭಗವಂತನನ್ನ ಆರಾಧನೆ ಮಾಡ್ತಾರೆ. ಸೊ ಯಾರು ಐಹಿಕ ಬಯಕೆಗಳಲ್ಲಿ ಇರ್ತಾರೆ ಅವರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಐಹಿಕ ಬಯಕೆಗಳು ಇದ್ರೂ ಕೂಡ ಅವರು ಯಾರಿಗೆ ಬುದ್ಧಿವಂತರಾಗಿರ್ತಾರೆ ಅವ್ರು ಭಗವಂತನ ಕೃಷ್ಣ ಹತ್ರ ಹೋಗಿ ಬೇಡ್ತಾರೆ, ನನಗೆ ಈ ಐಹಿಕ ಇದೆ. ಕೃಷ್ಣ ಕೊಡ್ತಾನೆ, ಆದರೆ ಅವನು ಹೃದಯ ಶುದ್ಧಿ ಮಾಡಿ ಮತ್ತೆ ಕೃಷ್ಣನೊಂದಿಗೆ ಆಕರ್ಷಣೆ ಹೊಂದಿ ಅವರು ಭಗವಂತನ ಒಂದು ಆರಾಧನೆಯಲ್ಲಿ ಅವರು ತೊಡಗುತ್ತಾರೆ. ಹಾಗಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ದೇವತೆಗಳು ಪರಮಪ್ರಭುವಿನ ದೇಹದ ಬೇರೆ ಬೇರೆ ಭಾಗಗಳು. ಅವರನ್ನು ಪೂಜಿಸಿದರೂ ಒಂದೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗಬೇಕು. ದೇವತೆಗಳು ಬೇರೆ ಬೇರೆ ಭಾಗ ಅಂತ ನೀವು ಹೇಳ್ತೀರಿ, ಅವನು ಪೂಜೆ ಮಾಡಿದ್ರೆ ಒಂದೇ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಅಲ್ಪಮತಿಗಳು, ಅವರು ಬುದ್ಧಿವಂತರಲ್ಲ. ಯಾಕೆಂದ್ರೆ ಈಗ ನಮಗೆ ಹೊಟ್ಟೆಗೆ ಆಹಾರ ಒದಗಿಸ್ಬೇಕು ಅಂದ್ರೆ ನಾವು ಬಾಯಿಗೆ ಮಾತ್ರ ಹಾಕೋಬೇಕು ಅಲ್ವಾ? ಕಣ್ಣಿಗೆ ಕೊಟ್ಟರೆ ಹೊಟ್ಟೆಗೆ ಆಹಾರ ಹೋಗುತ್ತಾ? ಇಲ್ಲ. ಕಿವಿಯೊಳಗೆ ಹಾಕಿದ್ರೆ ಹೊಟ್ಟೆಗೆ ಆಹಾರ ಹೋಗುತ್ತಾ? ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ದೇವತೆಗಳಿಗೆ ಆರಾಧನೆ ಮಾಡಿದರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ದೇವತೆಗಳು ಭಗವಂತನ ವಿವಿಧ ಭಾಗಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಒಂದೇ ಅಲ್ಲ, ನಾವು ಇನ್ನೊಂದು ತಿಳ್ಕೊಳ್ಬೇಕು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ದೇವತೆಗಳು ತಾನು ಪರಮ ಪ್ರಭುವಿನ ವಿಭಿನ್ನಾಂಶಗಳು. ಈಗ ಮನುಷ್ಯರು ಭಗವಂತನ ವಿಭಿನ್ನಾಂಶ, ದೇವತೆಗಳು ಭಗವಂತನ ವಿಭಿನ್ನಾಂಶ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೋಡಿ. ದೇವತೆಗಳು ತಾನು ಪರಮ ಪ್ರಭುವಿನ ವಿಭಿನ್ನಾಂಶಗಳು ಎಂದು ಮನುಷ್ಯನು ತಿಳಿದಿದ್ದರೆ ಅವನ ಜ್ಞಾನವು ಪರಿಪೂರ್ಣ. ಈಗ ದೇವತೆಗಳು ಭಗವಂತನ ಅಂಶ, ಜೀವಿಗಳು ಭಗವಂತನ ಅಂಶ, ಇದು ನಮಗೆ ತಿಳಿದಿತ್ತಾ? ಹರೇ ಕೃಷ್ಣ. ಇಲ್ಲ. ಬೇರೆ ಯಾರು? ಹರೇ ಕೃಷ್ಣ. ಇದು ನಮಗೆ ಮೊದಲು ತಿಳಿದಿತ್ತಾ? ದೇವರು ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ದೇವತೆಗಳು ಭಗವಂತನ ಅಂಶ ಮತ್ತೆ ಜೀವಿಗಳು ಭಗವಂತನ ಅಂಶ. ಇದು ಯಾರು ತಿಳ್ಕೊಳ್ತಾರೆ ಅವರ ಜ್ಞಾನ ಪರಿಪೂರ್ಣ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಅವರು ದೇವತೆಗಳನ್ನ ಆರಾಧನೆ ಮಾಡಿ ಅವರನ್ನು ವಾಸಿಸುವ ಲೋಕಗಳಿಗೆ ಹೋಗ್ತಾರೆ. ಆದರೆ ಭಕ್ತ ಗುರು ತಲುಪುವ ಗುರಿ ಇದಲ್ಲ. ಭಕ್ತ ತಲುಪುವ ಗುರಿ ಭಗವಂತನ ಲೋಕ. ಈಗ ದೇವತೆಗಳನ್ನು ಪೂಜೆ ಮಾಡಿದ್ರೆ ಕೆಳಗಿನಲ್ಲಿ ದೇವತೆಗಳ ಲೋಕದಲ್ಲಿ ಇರ್ತೇವೆ, ಸ್ವರ್ಗ ಲೋಕಕ್ಕೆ ಹೋಗ್ಬೋದು. ಆದರೆ ಆ ಪುಣ್ಯ ಮುಗಿದ ಮೇಲೆ ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಸೊ ಆಮೇಲೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ದೇವತೆಗಳು ಕೊಡುವವರ ನಾಶವಾಗುವಂಥದ್ದು. ಯಾಕೆಂದ್ರೆ ಈ ಶರೀರ ಇರುವಾಗವರಿಗೆ ಮಾತ್ರ ಅದು ಆ ವರ ಬರ್ತದೆ ಅಲ್ವಾ? ಐಹಿಕ ಈ ಜಗತ್ತಲ್ಲಿ ನಮ್ಗೆ ನಾವ್ ಏನನ್ನು ಕೇಳಿದ್ರು ನಾವು ನಮ್ಮ ದೇಹ ಇರೋವರಿಗೆ ಮಾತ್ರ ಅಲ್ವಾ ಆ ವರ? ಹರೇ ಕೃಷ್ಣ. ಹೌದು ಮಾತಾಜಿ. ಆದ್ರೆ ಭಗವಂತ ಕೊಡುವ ವರ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಭಗವಂತನ ಕೊಡ್ತಕ್ಕಂಥ ವರ, ಅವನು ಅಮಿತನಾದವನು, ಭಗವಂತ ಅನಂತ. ಸೊ ಅವನ ಕೃಪೆ ಅನಂತವಾದದ್ದು, ಭಗವಂತನ ಕೃಪೆ ಅನಂತವಾದದ್ದು, ಅವನ ಕರುಣೆ ಅಮಿತವಾದದ್ದು. ಸೊ ಆದ್ದರಿಂದ ಅವನು ತನ್ನ ಭಕ್ತರಿಗೆ, ತನ್ನ ಪರಿಶುದ್ಧ ಭಕ್ತರಿಗೆ ಅವನು ಕರುಣೆ ಎಷ್ಟು ತೋರ್ತಾನೆ ಅದಕ್ಕೆ ಮಿತಿಯೇ ಇಲ್ಲಂತೆ. ಸೊ ಹಾಗಾಗಿ ಭಗವಂತ ಅನಂತ, ದೇವತೆಗಳು ಅನಂತವಾ? ಹರೇ ಕೃಷ್ಣ. ಇಲ್ಲ. ಅವರು ಕೊಡ್ತಕ್ಕಂಥದ್ದು ನಾಶವಾಗ್ತಕ್ಕಂಥದ್ದು, ಅದು ಕೂಡ ಭಗವಂತನ ಮೇಲೆ ಡಿಪೆಂಡ್ ಆಗಿ ಕೊಡ್ತಾ ಇದ್ದಾರೆ. ಭಗವಂತ ಕೊಡು ಎಸ್ ಅಂದ್ರೆ ಅಪ್ಪಣೆ ಕೊಟ್ರೆ ಅವ್ರು ಕೊಡ್ಬೋದು. ಈ ರೀತಿಯಾಗಿ ಇದ್ದಾರೆ. ಸೊ ಆದ್ದರಿಂದ ಯಾರು ಕೃಷ್ಣ ಪ್ರಜ್ಞೆ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ಯಾರು ನಿರತನಾಗಿರ್ತಾನೆ ಅವನು ಜ್ಞಾನಾನಂದವನ್ನು ಸಾಧಿಸ್ತಾನೆ. ಹಾಗಾಗಿ ಸಾಮಾನ್ಯ ಆರಾಧಕನ ಸಾಧನೆ ಬೇರೆ ಆಗಿರುತ್ತೆ. ಯಾರು ಭಗವಾನ್ ಕೃಷ್ಣನ ಆರಾಧನೆ ಮಾಡ್ತಾರೆ ಅವರ ಸಾಧನೆ ಬೇರೆ ಆಗಿರುತ್ತೆ. ಹರೇ ಕೃಷ್ಣ. ಇದರಲ್ಲಿ ನಿಮ್ಮ ಎಷ್ಟೋ ವಿಚಾರಗಳು, ಇದರಲ್ಲಿ ನಿಮ್ಮ ಸಂದೇಹಗಳು ಸ್ವಲ್ಪ ನಿವಾರಣೆ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದರಲ್ಲಿ ಏನಾದರೂ ಸಂದೇಹ ಉಂಟಾ? ಭಗವಂತನ ಆರಾಧನೆ ಮಾಡೋದು ಆಧ್ಯಾತ್ಮಿಕ, ದೇವತೆಗಳ ಆರಾಧನೆ ಮಾಡೋದು ಪ್ರಾಪಂಚಿಕ. ಭಗವಂತನ ಆರಾಧನೆ ಮಾಡಿದರೆ ನಿತ್ಯ ಜ್ಞಾನಾನಂದದ ನೆಲೆ ವೈಕುಂಠ ಲೋಕಕ್ಕೆ ಹೋಗ್ಬೋದು. ದೇವತೆಗಳ ಆರಾಧನೆ ಮಾಡಿದರೆ ಪಡೆಯುವ ಫಲ ಅದು ಅಲ್ಪ, ಮತ್ತು ಇಲ್ಲಿ ಮತ್ತೆ ಭೌತಿಕ ಪ್ರಪಂಚದ ಜನ್ಮ ಮೃತ್ಯು ಜರಾವ್ಯಾಧಿ ಈ ಸೈಕಲ್ನಲ್ಲೇ ನಾವಿರ್ತೇವೆ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇನ್ನೊಂದು 2 ಶ್ಲೋಕವನ್ನ ಭಗವಂತ ನಮ್ಗೆ ಹೇಳ್ತಾನೆ. ಇಲ್ಲಿ ನೋಡೋಣ. ಅದರ 7ನೇ ಅಧ್ಯಾಯದಲ್ಲಿ ಇದೆ. ಹರೇ ಕೃಷ್ಣ. 7ನೇ ಅಧ್ಯಾಯಕ್ಕೆ ಹೋಗ್ಲಿಕ್ಕಾಗತ್ತಾ ಇದರಿಂದ?
7ನೇ ಅಧ್ಯಾಯಕ್ಕೆ ಹೋಗ್ಲಿಕ್ಕೆ ಆಗತ್ತಾ ಇದರಿಂದ? ಎಸ್. ಹ, 7ನೇ ಅಧ್ಯಾಯದಲ್ಲಿ ಈಗ ನಾವು ನೋಡಿದ್ದು 7ನೇ ಅಧ್ಯಾಯ ಅಲ್ವಾ? ಹೌದು ಮಾತಾಜಿ, 7ನೇದು. 9ನೇ ಅಧ್ಯಾಯದಲ್ಲಿದೆ. ಹರೇ ಕೃಷ್ಣ. ನಾನೇ ಓದ್ತೇನೆ, ಸಮಯ ಕಡಿಮೆ ಇದೆ. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಈ ಪುಣ್ಯಗಳನ್ನು ಸಂಪಾದನೆ ಮಾಡಿಕೊಂಡು, ಅಂದರೆ ದೇವತೆಗಳ ಆರಾಧನೆ ಮಾಡಿ ವೇದಗಳ ಪ್ರಕಾರ ಹೋದರೆ ಅವರು ಸ್ವರ್ಗಲೋಕಗಳನ್ನು ತಲುಪಬಹುದು. ಆದರೆ ನೋಡಿ, ನಿಶ್ಚಯವಾಗಿ ನೋಡಿ ಇಲ್ಲಿ ಹೇಳ್ತಾರೆ, ದುರದೃಷ್ಟದಿಂದ ವೇದಗಳ ಔಪಚಾರಿಕ ವಿದ್ಯಾರ್ಥಿಗಳಷ್ಟೇ ಆದವರು ಇಂದ್ರ ಮತ್ತು ಚಂದ್ರನಂತಹ ಬೇರೆ ಬೇರೆ ದೇವತೆಗಳಿಗೆ ಯಜ್ಞ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರುತ್ತಾರೆ. ಇಂತಹ ಪ್ರಯತ್ನದಿಂದ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ನಿಶ್ಚಯವಾಗಿಯೂ ಪ್ರಕೃತಿಯ ಕೀಳು ಗುಣಗಳ ಕಲ್ಮಶದ ಸೋಂಕಿನಿಂದ ಪರಿಶುದ್ಧರಾಗುತ್ತಾರೆ. ಇದರಿಂದ ಮಹರ್ಲೋಕ, ಜನೋಲೋಕ, ತಪೋಲೋಕ ಮುಂತಾದ ಹೆಸರುಗಳ ಉನ್ನತ ಲೋಕ ಮಂಡಲಗಳಿಗೆ ಅಥವಾ ಸ್ವರ್ಗಲೋಕಗಳಿಗೆ ಏರುತ್ತಾರೆ. ಈ ಉನ್ನತ ಲೋಕವ್ಯೂಹಗಳಲ್ಲಿ ಒಮ್ಮೆ ಸೇರಿದವನು ಭೂಲೋಕದಲ್ಲಿ ಪಡೆಯುವುದಕ್ಕಿಂತ ಲಕ್ಷಾಂತರ ಬಾರಿ ಉತ್ತಮ ರೀತಿಯಲ್ಲಿ ಇಂದ್ರಿಯ ತೃಪ್ತಿಯನ್ನು ಪಡೆಯಬಹುದು. ಏನಾಗುತ್ತೆ, ನಾವು ದೇವತೆಗಳ ಆರಾಧನೆ ಮಾಡಿ ಸ್ವರ್ಗಲೋಕಕ್ಕೆ ಹೋಗಬಹುದು, ಆದರೆ ಅಲ್ಲಿ ಭೂಲೋಕಕ್ಕಿಂತ ಹೆಚ್ಚಿನ ಇಂದ್ರಿಯ ತೃಪ್ತಿಯನ್ನು ಪಡೆಯಬಹುದು. ಆದರೆ ಅಲ್ಲಿ ಹೋದರೆ ಭಗವಂತನ ಲೋಕಕ್ಕೆ ಹೋದಂಗೆ ಆಗುತ್ತಾ? ಹರೇ ಕೃಷ್ಣ. ನಿಮ್ಮಲ್ಲಿ ಅಲ್ಲಿಯೂ ಕೂಡ ಜನ್ಮ ಮೃತ್ಯು ಜರ ವ್ಯಾಧಿ ಇದೆ. ಈಗ 21ನೇ ಶ್ಲೋಕ ನೋಡೋಣ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈ ಧರ್ಮಂ ಅನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳು ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟು ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಹರೇ ಕೃಷ್ಣ. ಯಾರಾದರೂ ಓದ್ಬಹುದು? ಹರೇ ಕೃಷ್ಣ. ಬೇರೆ ಯಾರಾದರೂ ಓದಿ. ಹರೇ ಕೃಷ್ಣ. ನೀವು ಓದಿದ್ದೀರಲ್ಲ ಮಾತಾಡಿ. ಹರೇ ಕೃಷ್ಣ. ಓದಿ ಮಾತಾಡಿ. ಮೇಲಿನ ಲೋಕ ಊಹಗಳಿಗೆ ಏರಿದವನು ಇನ್ನು ದೀರ್ಘವಾದ ಆಯಸ್ಸನ್ನು, ಇಂದ್ರಿಯ ಸುಖಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯುತ್ತಾನೆ. ಆದರೆ ಅಲ್ಲಿ ಶಾಶ್ವತವಾಗಿ ಉಳಿಯಲು ಅವನಿಗೆ ಅನುಮತಿ ದೊರೆಯುವುದಿಲ್ಲ. ಪುಣ್ಯ ಕಾರ್ಯಗಳ ಫಲಗಳನ್ನು ಮುಗಿಸಿದ ನಂತರ ಅವನನ್ನು ಭೂಮಿಗೆ ಮತ್ತೆ ಕಳುಹಿಸಲಾಗುತ್ತದೆ. ವೇದಾಂತ ಸೂತ್ರದಲ್ಲಿ ಸೂಚಿಸಿರುವಂತೆ ಆತನು ಪರಿಪೂರ್ಣ ಜ್ಞಾನವನ್ನು ಪಡೆದಿರುವುದಿಲ್ಲ. ಜನ್ಮಾದಿ ಅಸ್ಯ ಯತಃ. ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಎಲ್ಲಾ ಕಾರಣಗಳು ಕಾರಣನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವವನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದವನು ಬದುಕಿನ ಕಟ್ಟಕಡೆಯ ಗುರಿಯನ್ನು ಸಾಧಿಸುವ ವಿಷಯದಲ್ಲಿ ದಿಕ್ಕು ತೋರದವನಾಗುತ್ತಾನೆ. ಆದುದರಿಂದ ಒಮ್ಮೊಮ್ಮೆ ಮೇಲಕ್ಕೆ ಹೋಗಿ ಒಮ್ಮೊಮ್ಮೆ ಕೆಳಕ್ಕೆ ಬರುವ
ತಿರುಗು ಚಕ್ರದಲ್ಲಿ ಕುಳಿತಿರುವನಂತೆ ಮತ್ತೆ ಮತ್ತೆ ಉನ್ನತ ಲೋಕಗಳಿಗೆ ಹೋಗಿ ಮತ್ತೆ ಕೆಳಕ್ಕೆ ಬರುವ ನಿಯತ ಕ್ರಮಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಇದರ ಭಾವಾರ್ಥವೆಂದರೆ ಮತ್ತೆ ಕೆಳಕ್ಕೆ ಬರುವ ಸಾಧ್ಯತೆಯೇ ಇಲ್ಲದ ಆಧ್ಯಾತ್ಮಿಕ ಲೋಕಕ್ಕೆ ಆತನು ಏರುವುದಿಲ್ಲ. ಅದರ ಬದಲು ಊರ್ಧ್ವಲೋಕ ಮತ್ತು ಅಧೋಲೋಕಗಳ ಊಹೆಗಳಲ್ಲಿ ಹುಟ್ಟಿ ಸಾವುಗಳ ಚಕ್ರದಲ್ಲಿ ಸುತ್ತುತ್ತಾನೆ. ಅಷ್ಟೇ ಶಾಶ್ವತವಾದ ಜ್ಞಾನಾನಂದವನ್ನು ಸವಿಯುತ್ತಾ ಈ ಕಷ್ಟದ ಐಹಿಕ ಜನ್ಮಕ್ಕೆ ಬಾರದೆಯೇ ಬೇಕಾದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದೇ ಉತ್ತಮ. ಹರೇ ಕೃಷ್ಣ. ಪ್ರಭುಪಾದ ಕಿ ಜೈ. ಸೊ ಹಾಗಾಗಿ ಸ್ವರ್ಗಲೋಕಕ್ಕೆ ಹೋದ್ರೆ ಏನಾಗತ್ತೆ, ಅಲ್ಲಿ ಅವರಿಗೆ ಅಲ್ಲಿಯೇ ಉಳ್ಕೊಳ್ಳಿಕ್ಕೆ ಶಾಶ್ವತವಾಗಿ ಇಲ್ಲ. ಸೊ ಅಲ್ಲಿ ಏನು ತನ್ನ ಪುಣ್ಯಕಾರಗಳ ಫಲವನ್ನು ಮುಗಿಸಿದ್ರೆ ಮತ್ತಿಂದೆ ಭೂಮಿಗೆ ಬರಬೇಕಾಗತ್ತೆ, ಮತ್ತೆ ಇಲ್ಲಿ ಜನ್ಮ ಮೃತ್ಯು ಜರಾವಾದಿ ಈ ಚಕ್ರದಲ್ಲಿ ಸಿಲುಕಿ ಹಾಕೊಳ್ತಾನೆ. ಸೊ ಹಾಗಾಗಿ ಅವನ ಜ್ಞಾನ ಪರಿಪೂರ್ಣವಾಗಿರೋದಿಲ್ಲ. ಯಾರು ದೇವತೆಗಳ ಆರಾಧನೆ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಕೊಳ್ತಾರೆ, ಸೊ ಅಂಥವರ ಜ್ಞಾನ ಪರಿಪೂರ್ಣ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೆ ಕಟ್ಟಕಡೆಯ ಗುರಿ ಏನು, ಜೀವನದಲ್ಲಿ ಭಗವಂತ ಕೃಷ್ಣನನ್ನು ಪಡ್ಕೊಳ್ಬೇಕು, ನಮ್ಮ ಒಂದು ಭಗವದ್ಧಾಮಕ್ಕೆ ನಾವು ಹಿಂತಿರುಗಬೇಕು, ಈ ದಿಕ್ಕೇ ಗೊತ್ತಾಗೋದಿಲ್ಲ ಅವರಿಗೆ. ದಾರಿ ತಪ್ಪುತ್ತಾರೆ. ದೇವತೆಗಳ ಆರಾಧನೆ ಮಾಡಿದ್ರೆ ಅವರು ದಾರಿ ತಪ್ಪುತ್ತಾರೆ ಅಂತ ಇಲ್ಲಿ ಅರ್ಥ. ಸೊ ಹಾಗಾಗಿ ದಾರಿ ತಪ್ಪೋದ್ರಿಂದ ಮತ್ತೆ ಹಿಂದೆ ಈ ಚಕ್ರ, ತಿರುಗು ಚಕ್ರ, ಹೀಗೆ ಎಲ್ಲ ಜೈಂಟ್ ವೀಲ್ ಇರ್ತದಲ್ಲ, ತಿರುಗು ಚಕ್ರ ಮೇಲೆ ಕೆಳಗೆ ತಿರ್ತಾ ಇರ್ತಾನೆ. ಸ್ವರ್ಗಲೋಕಕ್ಕೆ ಹೋಗೋದು, ಭೂಲೋಕಕ್ಕೆ ಬರೋದು, ಭೂಲೋಕದಿಂದ ಮತ್ತೆ ಸ್ವರ್ಗಲೋಕಕ್ಕೆ ಹೋಗೋದು. ಅದೊಂದೇ ಅಲ್ಲ, ಕೆಲವೊಮ್ಮೆ ಪಾಪ ಕಾರ್ಯದಲ್ಲಿ ತೊಡಗಿದರೆ ಅದೋ ಲೋಕಕ್ಕೂ ಹೋಗ್ತಾನೆ. ಈ ರೀತಿ ಅವನು ಶಾಶ್ವತ ಜ್ಞಾನಾನಂದವನ್ನು ಸವಿಯುವ ಭಗವಂತನ ಲೋಕಕ್ಕೆ ಹೋಗುವುದನ್ನ ಅವನು ತಪ್ಪಿಬಿಡ್ತಾನೆ. ಆದರೆ ಇಲ್ಲಿ ಈ ಕಷ್ಟದ ಐಹಿಕ ಜನ್ಮ ಕಷ್ಟವಿದೆಯೋ ಸುಖ ಇದೆಯೋ ಇಲ್ಲಿ? ಹರೇ ಕೃಷ್ಣ. ಕಷ್ಟವಿದೆ ಮಾತಾಜಿ. ಈ ಜನ್ಮಕ್ಕೆ ಬಾರದೆ, ಈ ಐಹಿಕ ಕಷ್ಟ ಜನ್ಮಕ್ಕೆ ಬಾರದೆ ಇರಬೇಕಾದರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದು ಉತ್ತಮ. ಸೊ ಭಗವಂತ ಲೋಕಕ್ಕೆ ಹೋಗುವುದು ಉತ್ತಮ. ಇದು ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಹಾಗಾಗಿ ಇವತ್ತು ನಾವು ತಿಳ್ಕೊಂಡಿದ್ದೇವೆ, ದೇವತೆಗಳು ಅಂದ್ರೆ ಅವರು ದೇವತೆಗಳ ಆರಾಧನೆ ಅಂದ್ರೆ ಏನು, ದೇವತೆಗಳ ಆರಾಧನೆಯನ್ನು ಯಾರು ಮಾಡ್ತಾರೆ? ಐಹಿಕ ಬಯಕೆಗಳು, ಯಾರ ಐಹಿಕ ಬಯಕೆಗಳು ಅವರ ಬುದ್ಧಿ ಶಕ್ತಿಯನ್ನ ಕದ್ದಿರುತ್ತವೆ ಅವರು ದೇವತೆಗಳು ಆರಾಧನೆ ಮಾಡ್ತಾರೆ. ದೇವತೆಗಳು ಕೂಡ ಆರಾಧನೆ, ಅದು ದೇವತೆಗಳಿಗೆ ಗೌರವ ತೋರಿಸ್ಬೇಕು, ಯಾಕಂದ್ರೆ ಎಲ್ಲ ಜೀವಿಗಳಿಗೂ ಗೌರವ ತೋರಿಸ್ಬೇಕು. ಆಮೇಲೆ ದೇವತೆಗಳು ಸಾಮಾನ್ಯರಲ್ಲ, ಅವರು ಮಹಾಶಕ್ತಿಶಾಲಿಗಳು. ಅವರ ಶಕ್ತಿ ಬಂದಿರೋದು ಭಗವಂತನಿಂದ, ಮತ್ತು ಅವರು ಭಗವಂತನ ಪ್ರತಿನಿಧಿಗಳು, ಭಗವಂತನ ಒಳ್ಳೆಯ ಮಕ್ಕಳು. ಸೊ ಅವರು ಕೂಡ ಅವರು ಏನ್ ಮಾಡ್ತಾರೆ, ಭಗವಂತನಿಂದ ಅನುಗ್ರಹ ಪಡ್ಕೊಂಡು ಜೀವಿಗಳಿಗೆ ಅವರು ಆ ಒಂದು ಬೇಡಿದ ವರವನ್ನು ಕೊಡ್ತಾರೆ. ಆದರೆ ಅವರಿಗೆ ಐಹಿಕವನ್ನು ಮಾತ್ರ ಕೊಡ್ತಾರೆ, ಶಾಶ್ವತವಾದದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ದೇವತೆಗಳನ್ನ ನಾವು ಪೂಜೆ ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ರೆ ಸ್ವರ್ಗಲೋಕಕ್ಕೆ ಹೋಗಿ ಸುಖ ಅನುಭವಿಸುವುದು. ಆದರೆ ಅದು ಮುಗಿದ ಮೇಲೆ ಮತ್ತೆ ಭೌತಿಕ ಲೋಕಕ್ಕೆ ಬಂದು ಈ ಒಂದು ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿಕೊಂಡು ಬಿಡ್ತೇವೆ. ಸೊ ಆದರೆ ಪರಮಧಾಮಕ್ಕೆ ಹೋಗ್ಲಿಕ್ಕೆ, ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಭಗವಂತನನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಮಾತ್ರ ಸಾಧ್ಯ. ಸೊ ಹಾಗಾಗಿ ಈಗ ಜೀವಿಗಳಿಗೆ ಸ್ವತಂತ್ರ ಇದೆ, ಭಗವಂತ ಜೀವಿಗಳ ಸ್ವತಂತ್ರಕ್ಕೆ ಅಡ್ಡಿ ಬರೋದಿಲ್ಲ. ಅವನು ಏನು ಅರೇಂಜ್ಮೆಂಟ್ ಮಾಡಿದಾನೆ, ಯಾರಿಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಇನ್ನೂ ಮನಸ್ಸಾಗಲಿಲ್ಲ, ಯಾರಿಗೆ ಐಹಿಕ ಬಯಕೆಗಳು ತುಂಬಿಕೊಂಡಿದೆ, ಆಯಿತು ದೇವತೆಗಳಿಂದ ನೀವು ವರ ಪಡ್ಕೊಳ್ಳಿ ಅಂತ ಅರೇಂಜ್ಮೆಂಟ್ ಇದೆ. ಆದರೆ ಯಾರು ಬುದ್ಧಿವಂತರಾಗಿರ್ತಾರೆ ಅವರಿಗೆ ಏನಾಗುತ್ತೆ, ಅವರು ಭಗವಂತನನ್ನು ಆರಾಧನೆ ಮಾಡ್ತಾರೆ. ಯಾರು ರಜೋಗುಣ ತಮೋಗುಣದಿಂದ ತುಂಬಿಕೊಂಡಿದ್ದಾರೆ ಅವರು ದೇವತೆಗಳ ಆರಾಧನೆ ಮಾಡ್ತಾರೆ. ಯಾರು ಸತ್ವಗುಣಕ್ಕೆ ಬಂದಿದ್ದಾರೆ ಅವರಿಗೆ ಅರ್ಥ ಆಗ್ತದೆ. ಸೊ ಇದನ್ನ ನಾವು ಇವತ್ತು ಇಷ್ಟನ್ನ ತಿಳ್ಕೊಂಡಿದ್ದೇವೆ. ನಾವಿನ್ನೂ ಆ ಮಂತ್ರಕ್ಕೆ ಹೋಗಿಲ್ಲ. ಆ ಮಂತ್ರದಲ್ಲಿ 2ನೆಯ ಭಾಗವೂ ಕೂಡ ಇದೆ, ಅದರಲ್ಲಿ ನಿರಾಕಾರವಾದಿಗಳ ಬಗ್ಗೆ ಇದೆ. ಇದು ತುಂಬ ಅಂದರೆ ಮುಖ್ಯವಾದ ಮಂತ್ರ. ಸೊ ಆದ್ದರಿಂದ ನಾನು ಇಷ್ಟು ಡೀಟೇಲ್ ಆಗಿ ತೆಗೆದುಕೊಂಡಿದ್ದೇನೆ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ